ಹಲೋ ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಇದು ಕಾನೂನು ಸ್ಪಂದನ. ನಾನು ಕಮಲ್ ನಯನ್. ಇವತ್ತಿನ ವಿಶೇಷವಾದಂಥ ಈ ಕಾನೂನು ಸ್ಪಂದನ ಸಂಚಿಕೆಯಲ್ಲಿ ನಮಗೆ ಬಹಳ ಮುಖ್ಯವಾದ ಒಂದು ಕಾನೂನಿನ ಬಗ್ಗೆ, ಒಂದು ಕಾಯ್ದೆಯ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಈ ಚರ್ಚೆಯಲ್ಲಿ ವಿಶೇಷವಾದಂಥ ಇಬ್ಬರು ಗಣ್ಯರು ನಮ್ಮೊಟ್ಟಿಗೆ ಪಾಲ್ಗೊಂಡು ಬಹಳ ಮುಖ್ಯವಾದಂಥ ಯೋಜನೆ, ಬಹಳ ಮುಖ್ಯವಾದಂಥ ಕಾಯ್ದೆ, ನಿಮಗೆಲ್ರಿಗೂ ಗೊತ್ತೇ ಇದೆ, ಪೋಕ್ಸೋ ಕಾಯ್ದೆ ಅಂತಕ್ಕಂಥದ್ದು. ಈ ಮಕ್ಕಳ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಅಂತ ಏನು ನಾವು ಕರಿತೀವಿ. ಈ ಕಾಯ್ದೆಯ ಬಗ್ಗೆ ಯಾವ ರೀತಿಯಲ್ಲಿ ಇವತ್ತು ಚರ್ಚೆ ಆಗಬೇಕಿದೆ, ಯಾವ ರೀತಿಯಲ್ಲಿ ಅವೇರ್ನೆಸ್ ಆಗಬೇಕಾಗಿದೆ, ಇದರ ಒಟ್ಟಿಗೆ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಇಡೀ ದೇಶದಲ್ಲಿ ಈ ಒಂದು ಕಾಯ್ದೆಯ ಬಂದ ನಂತರ ಯಾವ ರೀತಿಯಾದಂಥ ಬದಲಾವಣೆಗಳು ಅಥವಾ ಒಂದಷ್ಟು ಬೆಳವಣಿಗೆಗಳು ಆಗಿದೆ ಅಂತಕ್ಕಂಥ ವಿಚಾರ ಬಹಳ ಗಂಭೀರವಾದಂಥ ವಿಚಾರವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆಯನ್ನು ನಡೀಲಿಕ್ಕಿದೆ. ಹಾಗಾದರೆ ಮತ್ತೊಮ್ಮೆ ತಮಗೆಲ್ಲ ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡಿಕೊಳ್ತಾ, ತಮಗೆ ಬಹಳ ಮುಖ್ಯವಾಗಿ ಇವತ್ತು ಪಾಲ್ಗೊಳ್ಳುವ ಗಣ್ಯರನ್ನ ನಾನೀಗ ಪರಿಚಯ ಮಾಡಿಕೊಡ್ತೇನೆ. ಬಹಳ ಮುಖ್ಯವಾಗಿ ಈ ದಿನ ನಮ್ಮೊಟ್ಟಿಗೆ ವಿಜಯ್ ವಾಸು ಪೂಜಾರಿ ಅಂತಕ್ಕಂಥವರು ಬಹಳ ವಿಶೇಷವಾದ ವ್ಯಕ್ತಿ ನಮ್ಮೊಟ್ಟಿಗೆ ಪಾಲ್ಗೊಳ್ತಾ ಇದ್ದಾರೆ. ಜಿಲ್ಲಾ ವಿಶೇಷ ಸರ್ಕಾರಿ ಅಭಿಯೋಜಕರು, ಪೋಕ್ಸೋ ಕಾಯ್ದೆಗೆ ಸಂಬಂಧಪಟ್ಟಂತೆ ಅವರನ್ನು ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಬಹಳ ಮುಖ್ಯವಾಗಿ ಇವರ ಬಗ್ಗೆ ಹೇಳಬೇಕಂದ್ರೆ, ಇವತ್ತು ಉಡುಪಿಯ ಜಿಲ್ಲೆಯ ಏನು ವಿಶೇಷ ಸರ್ಕಾರಿ ಅಭಿಯೋಜಕರು ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ನಾವೇನು ಕರಿತೀವಿ, ಅದು ಅವರು ಆಗಿ ನೇಮಕವಾದ ಮೇಲೆ ಬಹಳ ಮುಖ್ಯವಾದಂಥ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಪ್ರಕರಣಗಳನ್ನು ಬಹಳ ಪರಿಣಾಮಕಾರಿಯಾಗಿ ರಾಜ್ಯ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಇವರ ನೇತೃತ್ವದ ಪಡೆ ಮಾಡಿದೆ ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಹಾಗಾಗಿ ಅವ್ರಿಗೆ ನಮ್ಮ ಸ್ಟುಡಿಯೋಗೆ ನಮ್ಮ ವೀಕ್ಷಕರ ಪರವಾಗಿ ಇವತ್ತು ಮಾತನಾಡಲಿಕ್ಕೆ ಬಂದಿರೋದ್ರಿಂದ ಹೆಮ್ಮೆಯ ವಿಚಾರ. ಮತ್ತೊಮ್ಮೆ ಅವ್ರಿಗೆ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ಮತ್ತೊಮ್ಮೆ ತಮಗೆ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ಎಸ್, ಹಾಗೆ ಮತ್ತೊಬ್ಬರು ಕೂಡ ಬಹಳ ವಿಶೇಷವಾದಂಥ ವ್ಯಕ್ತಿ ನಮ್ಮೊಟ್ಟಿಗೆ ಇವತ್ತಿನ ಕಾನೂನು ಸ್ಪಂದನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರು ತಮಗೆ ಗೊತ್ತಿದ್ದ, ತಾವು ನೋಡಿರ್ತೀರಿ, ಸಾಕಷ್ಟು ಬಾರಿ ಅವರು ಸಾಕಷ್ಟು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಕೊಂಡಂಥವರು. ಡಾಕ್ಟರ್ ಸತೀಶ್ ನಾಯಕ್ ಅಂತೇಳಿ ಕಾರ್ಕಳ ರೋಟರಿ ಹಾಸ್ಪಿಟಲ್ನಲ್ಲಿ ಏನು ಡಾಕ್ಟರ್ ಸತೀಶ್ ನಾಯಕ್ ಅವರು ಬಹಳ ಮುಖ್ಯವಾಗಿ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ಡಾಕ್ಟರ್ TMA5 ರೋಟರಿ ಆಸ್ಪತ್ರೆ ಮಣಿಪಾಲ, ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ವೃತ್ತಿಯಿಂದ. ಇನ್ನು ಪ್ರವೃತ್ತಿಯಿಂದ ಅವರು ಈ ಮಕ್ಕಳ ಲೈಂಗಿಕ ತಡೆ ಕಾಯ್ದೆಯ ಒಂದು ಬೆಳವಣಿಗೆಗಾಗಿ, ಇದರ ಒಂದು ಪ್ರಸಾರಕ್ಕಾಗಿ ಸಾಕಷ್ಟು ಕಡೆ ಸಾಕಷ್ಟು ತರಬೇತಿಗಳನ್ನು, ಸಾಕಷ್ಟು ಸೇವೆಯನ್ನು ನೀಡಿದಂಥವ್ರು. ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿಕೊಂಡು ಅವರಿಗೆ ಪ್ರೀತಿಯಿಂದ ಒಂದಷ್ಟು ವಿಚಾರಗಳನ್ನು ಅವರೊಟ್ಟಿಗೆ ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ಸರ್, ಬಹಳ ಮುಖ್ಯವಾಗಿ ನೀವಿಬ್ಬರೂ ಕೂಡ ಇವತ್ತು ಸಮಾಜದಲ್ಲಿ ಒಂದು ರೀತಿಯ ಈ ಮಕ್ಕಳ ಲೈಂಗಿಕ ದೌರ್ಜನ್ಯ ಕಾಯ್ದೆ ಏನು ಅಂತೀವಿ, ಈ ಕಾಯ್ದೆಯ ಒಂದು ಪ್ರಸಾರಗೊಳ್ಳಲಿಕ್ಕೆ ಸಾಕಷ್ಟು ಸೇವೆಯನ್ನು ನೀಡತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ತಮಗೆ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸಿಬಿಡ್ತೇವೆ ಸರ್. ಎಸ್ ಸರ್, ಹಾಗೆ ಇವತ್ತು ನಾವು ಕಾನೂನು ಸ್ಪಂದನದಲ್ಲಿ ಈ ಮಕ್ಕಳ ಲೈಂಗಿಕ ದೌರ್ಜನ್ಯ ತಡೆ, ಏನು ಪೋಸ್ಕೋ ಆ್ಯಕ್ಟ್ ಅಂತ ಕರಿತೀವಿ, ಅದು ಬಹಳ ಮುಖ್ಯವಾಗಿ ನಮ್ಮೊಟ್ಟಿಗೆ ಕಾನೂನಿನ ತಜ್ಞರೇ ಇದ್ದಾರೆ ಮತ್ತು ಅದನ್ನು ಸಾಮಾಜಿಕವಾಗಿ ಸಾಕಷ್ಟು ಪ್ರಸಾರ ಮಾಡಲಿಕ್ಕೂ ಪ್ರಯತ್ನ ಪಟ್ಟಂಥ ಡಾಕ್ಟ್ರು ಕೂಡ ನಮ್ಮೊಟ್ಟಿಗಿದ್ದಾರೆ. ವೀಕ್ಷಕರೇ, ಹಾಗಾದರೆ ಈ ಪೋಕ್ಸೋ ಆ್ಯಕ್ಟ್ ಅಂತಕ್ಕಂಥದ್ದು ಏನಿದು, ಇದರ ಅಗತ್ಯತೆ ಏನಿದೆ, ಯಾತಕ್ಕೋಸ್ಕರ ಇವತ್ತು ಪೋಕ್ಸೋ ಆ್ಯಕ್ಟನ್ನು ನಾವು ತಿಳಿದುಕೊಳ್ಬೇಕಾಗಿದೆ, ಇದು ಜನರ ಎಲ್ಲ ಮಕ್ಕಳಿಗೆ, ಎಲ್ಲ ಜನರಿಗೆ, ಪಾಲಕರಿಗೆ, ಟೀಚರ್ಸ್ಗೆ, ಸಮಾಜದಲ್ಲಿ ಹೆಚ್ಚಿನ ಪ್ರಸಾರ ಆಗುವ ಅಗತ್ಯತೆ ಏನಿದೆ, ಈ ಎಲ್ಲದರ ಕುರಿತಂತೆ ನಾವು ಗಂಭೀರವಾದಂಥ ಚರ್ಚೆಯನ್ನು ಮಾಡಬೇಕಾಗಿದೆ. ಹಾಗಾದರೆ ಮೊದಲಿಗೆ ಏನಿದು ಪೋಕ್ಸೋ ಆ್ಯಕ್ಟ್ ಅನ್ನೋದನ್ನು ನಾವು ನಮ್ಮ ಕಾನೂನು ತಜ್ಞರೊಟ್ಟಿಗೆ ತಿಳಿದುಕೊಂಡ್ಬಿಡೋಣ. ಸರ್, ಏನಿದು ಕಾಯ್ದೆ, ಸಿಂಪಲ್ ಆಗಿ ಕೇಳೋದಾದರೆ? ಮಕ್ಕಳನ್ನು ಲೈಂಗಿಕ ದೌರ್ಜನ್ಯದಿಂದ ತಡೆ ಮಾಡಲಿಕ್ಕೆ ಅಂತ ಒಂದು ಕಾಯ್ದೆ ಬಂದಿದೆ. ಲೈಂಗಿಕ ದೌರ್ಜನ್ಯದಿಂದ ಮಕ್ಕಳ ಸಂರಕ್ಷಣಾ ಕಾಯ್ದೆ ಅಂತ ನಾವು ಕನ್ನಡದಲ್ಲಿ ಇದು ಮಾಡ್ತೇವೆ. ಇಂಗ್ಲಿಷಲ್ಲಿ ಹೇಳುವುದಾದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಅಂತ. ಓಕೆ 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 ಇದರದ್ದು ಅಗತ್ಯತೆ ಯಾಕೆ ಇತ್ತು, ಇದನ್ನು ಈ ಕಾಯ್ದೆಯನ್ನು ತರಬೇಕಾಗಿತ್ತು, ಇದು ಹೆಚ್ಚಿನ ಅಗತ್ಯತೆ ಬಿದ್ದುದು ಯಾವಾಗ ನಮ್ಮ ದೇಶದಲ್ಲಿ ವಿಶೇಷವಾಗಿ? ತಮ್ಗೆ ಗೊತ್ತಿದೆ, ಈ ಕಾನೂನು ಬಂದದ್ದು ನವೆಂಬರ್ 14, 2012 ಅಂದರೆ ಮಕ್ಕಳ ದಿನಾಚರಣೆಯ ದಿವಸ ಇದು ಈ ಕಾನೂನು ಅಸ್ತಿತ್ವಕ್ಕೆ ಬಂತು. ಓಕೆ. ಇದು ಬರುವುದಕ್ಕಿಂತ ಮೊದಲು 2007ರಲ್ಲಿ ನಮ್ಮ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಸಚಿವಾಲಯ ಒಂದು ಸಮೀಕ್ಷೆ ಮಾಡುತ್ತೆ. ಆ ಸಮೀಕ್ಷೆಯಲ್ಲಿ ಬಂದಂತ ಒಂದು ವರದಿ ಏನ್ ಹೇಳುತ್ತೆ ಅಂದ್ರೆ, ಅರ್ಧದಷ್ಟು ಮಕ್ಕಳು ಒಂದಲ್ಲ ಒಂದು ಕಾರಣದಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಮತ್ತೆ ಈ ಆಕ್ಟ್ ಬರೋದಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಮಕ್ಕಳ ಮೇಲೆ ತುಂಬಾ ಲೈಂಗಿಕ ದೌರ್ಜನ್ಯಗಳು ನಡೆಯಿತು. ಅದು ದೊಡ್ಡ ಪ್ರಚಾರವಾಯಿತು. ತಮ್ಗೆ ಗೊತ್ತಿದೆ, ಡೆಲ್ಲಿಯಲ್ಲಿ ನಡೆದಂತ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಮೇಲೆ ನಡೆದಂತ ಒಂದು ಅತ್ಯಾಚಾರ ಪ್ರಕರಣ, ಆ ನಂತರ ಏನೆಲ್ಲ ಘಟನೆಗಳಾಯಿತು, ಅದಕ್ಕಿಂತ ಮೊದಲು ಏನೆಲ್ಲ ಆಯಿತು, ಅದನ್ನು ಪರಿಣಾಮಕಾರಿಯಾಗಿ
ತಡೆಗಟ್ಟಬೇಕು ಅಂತ ಅಂದಿನ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನು, ಬಲಿಷ್ಠವಾದಂತ ಕಾಯ್ದೆ, ಈ ಕಾಯ್ದೆ ಬೇರೆ ಯಾವ ದೇಶದಲ್ಲಿ ಇಲ್ಲ. ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತ ಇಂಥ ಕಾಯ್ದೆ ಜಗತ್ತಿನ ಯಾವ ದೇಶದಲ್ಲಿ ಇಲ್ಲ. ಇದು ಪ್ರಥಮವಾಗಿ ತಂದಂತ ಕಾಯ್ದೆ. ನಮ್ಮ ದೇಶದ ಸಂವಿಧಾನಾತ್ಮಕವಾಗಿ ಈ ಕಾಯ್ದೆಯನ್ನ ವಿಶೇಷವಾಗಿ ಮಕ್ಕಳ ರಕ್ಷಣೆಗೋಸ್ಕರ. ಖಂಡಿತ. ಎಸ್ ಸರ್, ತಮಗೆ ಕೇಳುವುದಾದರೆ, ತಾವು ಸೋಷಿಯಲ್ ವಿಷನ್ನಲ್ಲಿ ನೋಡುವುದಾದರೆ ಇದು ಯಾವ ರೀತಿಯಾಗಿ ನಮ್ಮ ಇವತ್ತಿನ ಮಕ್ಕಳಿಗೆ ಮತ್ತು ಇವತ್ತಿನ ಪಾಲಕರಿಗೆ ಇದನ್ನು ತಿಳಿದುಕೊಳ್ಳುವುದರ ಮೂಲಕ ಈ ಪೋಕ್ಸೋ ಕಾಯ್ದೆ ಅಂತಕ್ಕಂಥದ್ದನ್ನು ಯಾಕೆ ತಿಳಿದುಕೊಳ್ಳಬೇಕು, ಮತ್ತು ಈ ಕಾಯ್ದೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರು ಸೇಕರಣೆ ಎಲ್ಲಿ ಮಾಡಿಕೊಳ್ಳಬಹುದು ಅಂತ ಕೇಳಬೇಕಾಗುತ್ತೆ ಸರ್. ನಮಸ್ಕಾರ. ಎಸ್ ಸರ್. ನೋಡಿ, ಮೊದಲನೇದಾಗಿ ನಾನು ಮಿಸ್ಟರ್ ವಿಜಯ್ ವಾಸು ಪೂಜಾರಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ, ಅವರಿಗೆ ಅಭಿನಂದಿಸ್ತೇನೆ. ಉಡುಪಿ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲನೇ ಸಲ ಒಬ್ಬ ಲೈಂಗಿಕ ದೌರ್ಜನ್ಯ ಮಾಡಿದವರಿಗೆ 16 ವರ್ಷ ಶಿಕ್ಷೆ ಆಯ್ತು ಮೊನ್ನೆ. ಇದು ಬಹಳ ನಾವು ಖುಷಿ ಪಡಬೇಕಾದಂಥ ವಿಷಯ. ಅಂದರೆ ನಮ್ಮಲ್ಲಿ ಕಾನೂನು ಅಂತ ಹೇಳಿದ್ರೆ ಶಿಕ್ಷೆ ಆಗಬೇಕಾದ್ರೆ 10, 15, 20 ವರ್ಷ ಹೋಗುತ್ತೆ ಕೆಲವು. ಆದ್ರೆ ಈ ಕಾನೂನಿನ ಪ್ರಕಾರ 1 ವರ್ಷದಲ್ಲಿ ಶಿಕ್ಷೆ ಆಗಿ ಬಿಡಬೇಕು. ಅದನ್ನ ಮಿಸ್ಟರ್ ವಿಜಯ್ ವಾಸು ಪೂಜಾರಿ ಅವರ ಟೀಮ್ ತುಂಬಾ ಪರಿಣಾಮಕಾರಿಯಾಗಿ ಮಾಡಿದೆ. ಇದು ನಮಗೆ ಹೆಮ್ಮೆಯ ವಿಷಯ. ಸೊ ಉಡುಪಿ ಜಿಲ್ಲೆಯಲ್ಲಿ ಇನ್ನು ಮುಂದೆ ಲೈಂಗಿಕ ದೌರ್ಜನ್ಯದಂತಹ ಕೇಸುಗಳು ಬಂದ್ರೆ 1 ವರ್ಷದೊಳಗೆ ಶಿಕ್ಷೆ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು. ಸೊ ಆ ಕಾರಣಕ್ಕಾಗಿ ನಾನು ಅವರನ್ನ ಅಭಿನಂದಿಸ್ತೇನೆ. ಸೊ ನೀವು ಸರಿಯಾಗಿ ಹೇಳಿದ್ರಿ, ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಆದರೆ ಇದು ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಮಿಸ್ಟರ್ ವಿಜಯ್ ವಾಸು ಪೂಜಾರಿ ಅವರು ಹೇಳಿದರು, 2007ರಲ್ಲಿ ಸರ್ವೆ ಮಾಡಿದಾಗ ನಂಬಲಿಕ್ಕೆ ಕಷ್ಟ ಆಗುತ್ತೆ, 53%, ಅಂದರೆ 2 ಮಕ್ಕಳಲ್ಲಿ 1 ಮಗುವಿಗೆ 18 ವರ್ಷ ಆಗುವುದರ ಒಳಗಡೆ ಒಂದಲ್ಲ ಒಂದು ತರಹದ ಲೈಂಗಿಕ ಕಿರುಕುಳ ಅಥವಾ ದೌರ್ಜನ್ಯ ಆಗಿರ್ತದೆ. ಅಂದ್ರೆ ಇದು ಬಹುಶಃ ಪ್ರತಿಯೊಂದು ಫ್ಯಾಮಿಲಿಗೂ ತಟ್ಟಿರ್ಬೋದಂತ ಒಂದು ಪಿಡುಗು ಅಂತ ನನಗೆ ಅನಿಸ್ತದೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ ಈ ವಿಷಯ. ಆ 2007ರಲ್ಲಿ ಸರ್ವೆ ಮಾಡಿದಾಗ ಗೊತ್ತಾದಂಥ ವಿಷಯಗಳು ಏನಂತ ಹೇಳಿದರೆ, ಗಂಡು ಮಕ್ಕಳಿಗೂ ಈ ಥರ ಲೈಂಗಿಕ ಪೀಡನೆ ಇದೆ. 50% ಗಂಡು ಮಕ್ಕಳಿಗೂ ಕೂಡ ಲೈಂಗಿಕ ಪೀಡಿತರಾಗಿದ್ದಾರೆ, ಲೈಂಗಿಕ ದೌರ್ಜನ್ಯ ಒಳಗಾಗಿದ್ದಾರೆ. 90% ಈ ಲೈಂಗಿಕ ಪೀಡನೆ ಮಾಡುವಂಥವರು ಆ ಮಗುವಿನ ಹತ್ರ ಇರುವವರೇ, ಅಪರಿಚಿತರಲ್ಲ. ಮನೆಯವರು, ಪಕ್ಕದ ಮನೆಯವರು, ಶಾಲೆಯಲ್ಲಿ ಅಥವಾ ಬಸ್ಸಿನಲ್ಲಿ, ಆಟೋಗಳಲ್ಲಿ ಒಂದಲ್ಲ ಒಂದು ತರದ ಲೈಂಗಿಕ ದೌರ್ಜನ್ಯಕ್ಕೆ ಮಕ್ಕಳು ಒಳಗಾಗ್ತಾರೆ. 3ನೇ ವಿಷಯ ಗೊತ್ತಾಗಿದ್ದು ಅಂತ ಹೇಳಿದ್ರೆ, ಮಕ್ಕಳು ನಾಚಿಕೆ, ಹೆದರಿಕೆ ಅಥವಾ ಬೆದರಿಕೆಗಳಿಂದಾಗಿ ಯಾರಿಗೂ ಆ ವಿಷಯವನ್ನು ಹೇಳೋದೇ ಇಲ್ಲ. ಈ 2007ರ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತದೆ, ಬರೇ 3% ಅಷ್ಟೇ ಪೊಲೀಸ್ ಕೇಸ್ ಆಯ್ತು, 97% ಪೊಲೀಸರಿಗೆ ಗೊತ್ತೇ ಆಗ್ಲಿಲ್ಲ. 75% ಕೇಸ್ಗಳಲ್ಲಿ ಮಗು ತಂದೆ ತಾಯಂದ್ರಿಗೂ ಹೇಳಿಲ್ಲ, ಟೀಚರ್ಸಿಗೂ ಹೇಳಿಲ್ಲ. ಅಂದ್ರೆ ನಾವೇನ್ ತಿಳ್ಕೊಂಡಿದ್ದೇವೆ, ಮಕ್ಕಳು ಶಾಲೆಗೆ ಹೋಗ್ತಾರೆ, ವಾಪಸ್ ಬರ್ತಾರೆ, ಏನೋ ಕಲಿತಾರೆ, ಚೆನ್ನಾಗಿದ್ದಾರೆ ಅಂತ. ನಮ್ಮಲ್ಲಿ ಯಾರಿಗೆ ಟೈಮ್ ಇದೆ ಮಕ್ಕಳೊಟ್ಟಿಗೆ ಕೂತ್ಕೊಂಡು ಮಾತಾಡ್ಲಿಕ್ಕೆ? ದಿನ ಎಷ್ಟು ಪೇರೆಂಟ್ಸ್ ಮಕ್ಕಳೊಟ್ಟಿಗೆ ಕೂತ್ ಮಾತಾಡ್ತಾರೆ? ಮನ ಬಿಚ್ಚಿ ಮಾತಾಡುವಂತ ಪ್ರವೃತ್ತಿಯೇ ನಮ್ಮಲ್ಲಿಲ್ಲ. ಸೊ ಈ ತರ ಇಷ್ಟೊಂದು ದೊಡ್ಡ ಪಿಡುಗು ಇರುವಾಗ ಇದರ ಅವೇರ್ನೆಸ್ ಅಥವಾ ಇದರ ಬಗ್ಗೆ ಒಂದು ಜ್ಞಾನ ಎಲ್ಲರಿಗೂ ಇರಬೇಕಾಗಿದೆ. ನನಗೂ 2 ಮಕ್ಕಳಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಬೇಕಾದಂತ ಒಂದು ಅವೇರ್ನೆಸ್ ಬೇಕಾದಂತ ಒಂದು ಕಾಲ ಬಂದಿದೆ. ಮತ್ತೆ ನೀವೀಗ ಸಾಮಾನ್ಯವಾಗಿ ಕೇಳಿದ್ರೆ, ಇವನ್ ಎಜುಕೇಟೆಡ್ ಆಗಿದ್ದವರಿಗೂ ಕೇಳಿದ್ರೆ ಪಾಕ್ಸೋ ಅಂದ್ರೆ ಏನು ಅಂತ ಕೇಳಿದ್ರೆ, ನನ್ನ ವೈದ್ಯ ಮಿತ್ರರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನನಗೆ ಗೊತ್ತಾಗಿದ್ದೆ 2 ವರ್ಷದ ಹಿಂದ್ಗಡೆ. ನಾವು ಆ ಬೆಂಗಳೂರಿನಲ್ಲಾದಂಥ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆದಾಗ ನಾವು ಕೆಲವರು ಸೇರ್ಕೊಂಡು, ಈಗಿನ SP ಅಣ್ಣಾಮಲೈ ಅವರಿದ್ದಾರೆ, ಅವಾಗ ಕಾರ್ಕಳದಲ್ಲಿ ASP ಅವರಾಗಿದ್ರು, ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ, ನಾವೆಲ್ಲ ಸೇರ್ಕೊಂಡು ಏನಾದರೂ ಮಾಡ್ಬೇಕು, ಇದಕ್ಕೆ ಜನರಿಗೆ ಇದ್ರ ಬಗ್ಗೆ ಗೊತ್ತಾಗಬೇಕು ಅಂತ. ಸೊ ಆ ಸಮಯದಲ್ಲಿ ನನಗೆ ಪಾಕ್ಸೋ ಆಕ್ಟ್ ಬಗ್ಗೆ ಗೊತ್ತಾಗಿತ್ತು. ಖಂಡಿತ. ಸೊ ಎಷ್ಟೋ ಕಡೆ ಲಾಯರ್ಸಿಗೆ ಅಥವಾ ಜನಸಾಮಾನ್ಯರನ್ನು ಬಿಡಿ, ಕೆಲವು ಕೋರ್ಟ್ಗಳಲ್ಲಿ ಕೂಡ ಆ ಪಾಕ್ಸೋ ಕಾನೂನಿನ ಸಂಪೂರ್ಣ ಮಾಹಿತಿ ಇರೋದಿಲ್ಲ. ಹೌದು. ಎಸ್ ವೀಕ್ಷಕರ, ಬಹಳ ಮುಖ್ಯವಾಗಿ ಒಂದು ವಿಚಾರವನ್ನು ನಾನು ಹೇಳಬೇಕು. ಡಾಕ್ಟರ್ ಸತೀಶ್ ನಾಯಕ್ ಅವರಿದ್ದಾರೆ, ಹಾಗೆ ಬಹಳ ಮುಖ್ಯವಾಗಿ ವಿಜಯ್ ವಾಸು ಅವರು ತುಂಬ ಪರಿಣಾಮಕಾರಿಯಾಗಿ ಈಗಾಗಲೇ ಈ ಒಂದು ಕಾಯ್ದೆಯನ್ನು ಬಳಸಿ ಅದಕ್ಕೆ ಈ ಒಂದು ದೌರ್ಜನ್ಯಕ್ಕೆ ಪೀಡಿತರಾಗಿ ಅಥವಾ ಇದು ದೌರ್ಜನ್ಯಕ್ಕೆ ಒಳಗಾದಂಥವ್ರಿಗೆ, ಕಾರಣೀಕರ್ತರಾದಂಥವ್ರಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥಲ್ಲಿ ಕೂಡ ಸಫಲತೆಯನ್ನು ಕಂಡಂಥವರು ಇವರು. ಬಹಳ ಮುಖ್ಯವಾಗಿ ಇವತ್ತಿನ ಸೋಷಿಯಲ್ ಸೆಕ್ಟರಲ್ಲಿ ಅಥವಾ ಇವತ್ತಿನ ಒಂದು ಸಾಮಾಜಿಕವಾಗಿ ಸೇವೆಯನ್ನು ನೀಡತಕ್ಕಂಥ ಕೆಲಸಗಳಲ್ಲಿ ಕೂಡ ಸಾಕಷ್ಟು ಬಹಳ ಕ್ಷೇತ್ರಗಳಲ್ಲಿ
ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಆ ಬಗ್ಗೆ ಅವರು ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಿ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅಥವಾ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಅದೆಲ್ಲದರ ಬಗ್ಗೆಯೂ ಕೂಡ ನಾವು ವಿವರಗಳನ್ನು ತಿಳಿದುಕೊಳ್ಬೇಕಾಗಿದೆ. ಖಂಡಿತ ಅದರ ಬಗ್ಗೆ ಅವ್ರು ಹೇಳ್ತಾರೆ ಅಂತಕ್ಕಂಥ ಸದಾಶಯವು ಇದೆ. ಹಾಗಾದರೆ ಈ ಪೋಕ್ಸೋ ಆ್ಯಕ್ಟ್ ಅಂತ ಏನು, ಪೋಸ್ಕೋ ಕಾಯ್ದೆ ಏನಂತ ಇದೆ, ಇದ್ರ ಬಗ್ಗೆ ಇನ್ನಷ್ಟು ನಾವು ತಿಳಿದುಕೊಂಡು ಅವರ ಆ ವಿವರಗಳನ್ನು ಖಂಡಿತ ಪಡೆದುಕೊಂಡು. ಎಸ್ ಸರ್, ನೀವು ಆಮೇಲೆ ನಮ್ಗೆ ಖಂಡಿತವಾಗ್ಲೂ ನಿಮ್ಮ ಒಂದಷ್ಟು ಕ್ಷೇತ್ರಗಳಿಗೆ ಭೇಟಿ ನೀಡಿ ನೀವು ಯಾವ ರೀತಿಯಾಗಿ ಎಲ್ಲೆಲ್ಲಿ ಯಾವ ರೀತಿಯಾಗಿ ಸ್ಪಂದನೆ ಸಿಕ್ತು ನಿಮಗೆ ಜನಸಾಮಾನ್ಯರ ಕಡೆಯಿಂದ, ಇದ್ರ ಬಗ್ಗೆ ನೀವು ಜಾಗೃತಿಯನ್ನು ಮೂಡಿಸುವಾಗ ಅಂತ ಖಂಡಿತವಾಗ್ಲೂ ತಿಳಿಸ್ಬೇಕು. ಇನ್ನು ಸರ್, ನಾವು ಈ ಕಾಯ್ದೆಯನ್ನು ಈ ಕಾಯ್ದೆ ವಿಚಾರಕ್ಕೆ ಮತ್ತೆ ಬಂದಾಗ, ಈಗ ಒಂದು ಬ್ರೀಫ್ ಆಗಿ ನಮಗೆ ಮಾಹಿತಿ ಬಂತು. ಈ ಒಂದು ಮಕ್ಕಳ ಲೈಂಗಿಕ ದೌರ್ಜನ್ಯವನ್ನು ತಡೆಯುವುದು, ಸಿಂಪಲ್ ಆಗಿ ಹೇಳುವುದಾದ್ರೆ ಅದಕ್ಕೆ ಒಂದು ಕಾಯ್ದೆ, ಇದು ಒಂದು ದಿನಾಂಕವನ್ನು ಹೇಳಿದ್ರೆ ಅವತ್ತು ಬಂತು 2000 ನವೆಂಬರ್ 5ರಂದು, ನವೆಂಬರ್ 14, 2012 ಇದು ಮಕ್ಕಳ ದಿನಾಚರಣೆದಿಂದ ಅಸ್ತಿತ್ವಕ್ಕೆ ಬಂತು. ಅದು ಬಂದಾದ್ಮೇಲೆ ಇಲ್ಲಿವರೆಗೂ ಯಾವ ರೀತಿಯಾದಂಥ ಪರಿಣಾಮಕಾರಿಯ ಕೆಲಸಗಳನ್ನು ಏನಾದರೂ ಮಾಡಿದೆಯೇ, ಅದು ಯಾವ ರೀತಿಯಾಗಿ ಅದರ ಪ್ರತಿಫಲ ಇದೆ ಅಂತಕ್ಕಂಥದ್ದು? ಅಲ್ಲ, ಈ ಕಾನೂನು ಬಂದ ನಂತರ ಈ ಕಾನೂನಿನ ಅವೇರ್ನೆಸ್ನಿಂದ ಪ್ರಕರಣ ತುಂಬಾ ಕಡಿಮೆ ಆಗಿದೆ. ಆದರೆ ಇದು ಏನಾಗಿದೆ ಅಂದ್ರೆ, ಮನೆಯ ಒಳಗಡೆ ನಡೆಯುವುದರಿಂದ, ಸಂಬಂಧಿಕರಿಂದ ನಡೆಯುವುದರಿಂದ, ಮತ್ತೆ ಮಗುವಿನ ಆತ್ಮೀಯತೆಯಿಂದ ನಡೆಯುವುದರಿಂದ ಅದು ಹೆಚ್ಚಿಗೆ ಬೆಳಕಿಗೆ ಬರ್ತಾ ಇಲ್ಲ ಅಷ್ಟೇ. ಮತ್ತೆ ಈ ಕಾನೂನಿನ ಭಯ ಖಂಡಿತ ಇದ್ದೇ ಇದೆ. ಮತ್ತೆ ಇನ್ನೊಂದಂದ್ರೆ, ಈ ಕಾನೂನು ವಿಶೇಷವಾದಂಥ ಕಾನೂನು. ಇಲ್ಲಿ ತಾವು ಒಂದು ವಿಷಯವನ್ನು ಗಮನಿಸಬೇಕು. ಇಲ್ಲಿ ಲೈಂಗಿಕ ದೌರ್ಜನ್ಯ ಅಂದ್ರೆ ವಿಶಾಲ ವ್ಯಾಪ್ತಿಯಲ್ಲಿ ಈ ಕಾನೂನು ವ್ಯಾಖ್ಯಾನಿಸಿದೆ. ಏನ್ ಹೇಳುತ್ತೆ ಅಂದ್ರೆ, ಒಂದು ಅಪ್ರಾಪ್ತ ವಯಸ್ಸಿನ ಹುಡುಗಿಯನ್ನು ದಿಟ್ಟಿಸಿ ನೋಡುವುದು ಕೂಡ ಲೈಂಗಿಕ ಉದ್ದೇಶದಿಂದ, ಅದು ಕೂಡ ಅಪರಾಧ ಅಂತ ಇದು ವ್ಯಾಖ್ಯಾನಿಸುತ್ತೆ. ಅದರಿಂದ ತಾವು ಗಮನಿಸಬೇಕು ಈ ಕಾನೂನಿನ ಬಲಿಷ್ಠತೆ ಏನು ಎಂಬುದನ್ನು ತಾವು ಗಮನಿಸಬೇಕು. ಖಂಡಿತ ಸರ್, ಖಂಡಿತ. ಹಾಗೆ ನೋಡುವುದಾದ್ರೆ, ತಾವು ಹೇಳಿದ ಪ್ರಕಾರ ಈ ರೀತಿಯ ಒಂದಷ್ಟು ಆ ಕಾನೂನಲ್ಲಿ ಇರ್ತಕ್ಕಂಥ ಬಹಳ ಮುಖ್ಯವಾದ ಅಂಶಗಳನ್ನ ಹೇಳುವುದಾದ್ರೆ ಏನೇನು ಅಂಶಗಳನ್ನ ಒಳಗೊಂಡಿದೆ ಸರ್? ಈಗ ಒಂದು ಅಂಶವನ್ನ ತಾವು ಹೇಳಿದ್ರೆ, ಒಂದು ಲೈಂಗಿಕ ಉದ್ದೇಶದಿಂದ ಒಂದು ದೃಷ್ಟಿಯನ್ನ ಜೋರಿಟ್ಟು ನೋಡಿ ಮಗುವಿಗೆ ತೊಂದರೆ ಆದ್ರೂ ಕೂಡ ಅಪರಾಧ ಅಂತ. ಈ ರೀತಿಯ ಕೆಲವು ಅಂಶಗಳನ್ನ, ಬಹಳ ಮುಖ್ಯವಾದ ಅಂಶಗಳನ್ನ ಹೇಳುವುದಾದ್ರೆ ಯಾವ್ದು ಇದು ಒಳಗೊಂಡಿದೆ ಅಂತ? ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಲೈಂಗಿಕ ದೌರ್ಜನ್ಯ ಆಗ್ಬೇಕಂತಾನೆ ಇಲ್ಲ, ಅಂದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗ್ಬೇಕಂತ ಇಲ್ಲ. ಮಗುವನ್ನು ಮುಟ್ಟುವುದಾಗ್ಲಿ, ಅಥವಾ ಮಗುವಿಗೆ ಅಶ್ಲೀಲ ಛಾಯಾಚಿತ್ರವನ್ನು ತೋರಿಸುವುದಾಗ್ಲಿ, ಅಥವಾ ಅದನ್ನು ನೋಡುವಂತೆ ಮಗುವನ್ನು ಪ್ರೇರೇಪಿಸುವುದಾಗ್ಲಿ, ಅಥವಾ ಮಗುವನ್ನು ಬೆತ್ತಲೆ ಮಾಡುವಂತೆ ಮಗುವಿಗೆ ಉತ್ತೇಜನ ಕೊಡುವುದು, ಇದೆಲ್ಲವೂ ಕೂಡ ಪ್ರತಿಯೊಂದು ಲೈಂಗಿಕ ಉದ್ದೇಶದಿಂದ ಮಾಡುವಂತ ಪ್ರತಿಯೊಂದು ಕೆಲಸ ಕೂಡ ಅಪರಾಧ ಅಂತ ವ್ಯಾಖ್ಯಾನಿಸುತ್ತೆ. ಅದು ನೇರವಾಗಿರ್ಲಿ ಅಥವಾ ಇಂಡೈರೆಕ್ಟ್ ಆಗಿರ್ಲಿ, ಅದೆಲ್ಲವೂ ಕೂಡ ಅಪರಾಧ. ಒಂದು ಹುಡುಗಿಗೆ ಲೈಂಗಿಕ ಉದ್ದೇಶದಿಂದ ಅವನ ಒಂದು ಫೋನ್ ನಂಬರ್ ಕೂಡ ಕೊಡುವುದು ಅಪರಾಧ ಅಂತ ಆಗುತ್ತೆ. ಹೆಣ್ಣು ಮಗು ಇರ್ಲಿ. ಇಲ್ಲಿ ತಾವು ಇನ್ನೊಂದು ಗಮನಿಸಬೇಕು, ಸೆಕ್ಷನ್ 2 ಕ್ಲಿಯರ್ ಹೇಳುತ್ತೆ, 18 ವರ್ಷದ ಕೆಳಗಿನ ಗಂಡು ಮಗು ಆಗ್ಲಿ ಅಥವಾ ಹೆಣ್ಣು ಮಗು ಆಗ್ಲಿ ಅಥವಾ ಥರ್ಡ್ ಜೆಂಡರ್ ಆಗ್ಲಿ, ಇವರನ್ನು ಮಕ್ಕಳಂತ ಈ ಕಾನೂನು ವ್ಯಾಖ್ಯಾನಿಸಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಚಟುವಟಿಕೆ ಕೂಡ ಈ ಕಾಯ್ದೆಗೆ ಬಹಳ ಮುಖ್ಯವಾಗಿ ಒಳಗೆ ಪಡ್ತಕ್ಕಂಥ ವಿಚಾರಗಳು, ಈ ರೀತಿಯ ಯಾವುದೇ ಚಟುವಟಿಕೆಗಳಿರಲಿ ಅಂತಕ್ಕಂಥದ್ದು. ಎಸ್ ಸರ್, ಹಾಗೇನೆ ತಮಗೆ ಕೇಳೋದಾದ್ರೆ ಸರ್, ತಮ್ಮ ಅನುಭವಕ್ಕೆ ಬಂದಾಗೆ ತಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಹೋದಾಗ ಈ ಎಲ್ಲ ಚಟುವಟಿಕೆಗಳು ಕೂಡ ಅಪರಾಧ ಅಂತಕ್ಕಂಥದ್ದು ಜನಸಾಮಾನ್ಯರ ಮನಸ್ಥಿತಿಗೆ ಈಗ ಈ ಕಾಯ್ದೆ ಬಂದ ನಂತರ ಕೊಂಚವೇನಾದರೂ ಬಂದಿದೆಯಾ ಅಂತಕ್ಕಂಥದ್ದು? ಮಕ್ಕಳಿಗೆ ಈ ರೀತಿಯಾದಂಥ ಕಿರುಕುಳವನ್ನು ಕೊಡ್ತಕ್ಕಂಥದ್ದು ಆಗಲಿ, ಆತ್ಮೀಯರು ಅಂತಕ್ಕಂಥ ಒಂದು ಈ ಅದೇನು ಸಾಂಗತ್ಯದಲ್ಲಿ ಹೆಚ್ಚು ಆಗ್ತಕ್ಕಂಥದ್ದು, ಸರ್ ಹೇಳಿದಾಗೆ ಇದು ಹೆಚ್ಚು ಆತ್ಮೀಯರಿಂದಲೇ ಆಗ್ತಕ್ಕಂಥದ್ದು, ಹಾಗಾಗಿ ಬೆಳಕಿಗೆ ಬರುವುದಿಲ್ಲ ಅಂತಕ್ಕಂಥದ್ದು. ಆ ಹಿನ್ನೆಲೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಸರ್? ಈಗ ಪೋಕ್ಸೋ ಆ್ಯಕ್ಟ್ ಬಂದ ಮೇಲೆ ಈಗ ಕೂಡ ಮಕ್ಕಳಿಗೆ ದೌರ್ಜನ್ಯ ಆಗ್ತಕ್ಕಂಥದ್ದು, ಕಿರುಕುಳ ಆಗ್ತಕ್ಕಂಥದ್ದು, ಈಗ ಅಟ್ಲೀಸ್ಟ್ ಇದು ಅಪರಾಧ, ಇದನ್ನು ಮಾಡಬಾರ್ದು ಅಂತಕ್ಕಂಥದ್ದು ಜನಸಾಮಾನ್ಯರ ಮನಸ್ಸಿಗೆ ಬಂದಿದೆಯಾ ಅಂತ ಸರ್? ನಾನೀಗ ನನ್ನ ಅನುಭವ ಬಹುಶಃ ಉಡುಪಿ ಜಿಲ್ಲೆಗೆ ಸೀಮಿತವಾಗಿದೆ, ಮತ್ತೊಂದು ಅಕ್ಕಪಕ್ಕದ ಜಿಲ್ಲೆಗಳು ಮಂಗಳೂರು, ಹಾಸನ, ಮೈಸೂರು, ಬಹುಶಃ ಒಂದು 3-4 ಜಿಲ್ಲೆಗಳಲ್ಲಿ ಖಂಡಿತವಾಗಿ ಅವೇರ್ನೆಸ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ. ಅದಕ್ಕೆ ಕೆಲವು ಸಂಘ ಸಂಸ್ಥೆಗಳು ಮಾತ್ರ ಕಾರಣ ಅಲ್ಲ, ನಿಮ್ಮಂತ ಟಿವಿ ಮಾಧ್ಯಮಗಳು, ಅದರಿಂದಾಗಿ ಕೂಡ ಈಗ ಬೆಂಗಳೂರಿನಲ್ಲಾದಂಥ ಕೇಸ್ಗಳು, ಅಂತ ಕೇಸ್ಗಳನ್ನ ಕೇಳಿದಾಗ ಅಥವಾ ನ್ಯೂಸ್ ಅನ್ನು ಓದಿದಾಗ ಯಾರ ರಕ್ತ ಆದ್ರೂ ಕುದೀತದೆ, ಏನಿದು ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ ಅಂತ. ಸೊ ಅಂಥದ್ದೊಂದು ಸಮಸ್ಯೆ ಇದೆ ಅನ್ನೋದು ನಿಧಾನವಾಗಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ನಾವೆಲ್ಲ ಏನ್ ತಿಳ್ಕೊಳ್ತೇವೆ, ಇದು
ಆ ಲೈಂಗಿಕ ಅಪರಾಧ ಏನಿದೆ ಬೆಂಗಳೂರಿನಲ್ಲಿ ಯಾವುದೋ ಶಾಲೆಯಲ್ಲಾಯ್ತು, ಅಲ್ಲಿ ಯಾವುದೋ ಒಂದು ಸ್ಲಮ್ ಅಲ್ಲಾಯ್ತು, ಡೆಲ್ಲಿಯಲ್ಲಿ ಒಬ್ಬ ಯಾರೋ 37 ಮಕ್ಕಳನ್ನ ಲೈಂಗಿಕ ದೌರ್ಜನ್ಯ ಮಾಡಿ ಅದರಲ್ಲಿ 30 ಮಕ್ಕಳನ್ನ ಕೊಲೆ ಮಾಡ್ದ. ಇದು 2008ರಿಂದ 2015ರವರೆಗೆ ನಡೀತು ನೋಡಿ. ತಮಾಷೆ ಅಂತ ಹೇಳಿದ್ರೆ 2008ರಲ್ಲಿ ಒಬ್ಬ ಮಗುವಿಗೆ ಲೈಂಗಿಕ ದೌರ್ಜನ್ಯ ಮಾಡಿದಾಗ ಅವನನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದಾಗ 4 ದಿವಸದಲ್ಲಿ ಬಿಟ್ಬಿಟ್ರು, ಪ್ರೂಫ್ ಇಲ್ಲ ಅಂತ ಹೇಳಿ. ಎರಡನೇ ಸಲ 2011ರಲ್ಲಿ ಅರೆಸ್ಟ್ ಮಾಡಿದ್ರು. ಆವಾಗ್ಲೂ ಯಾವುದೋ ಕಾರಣಕ್ಕೆ ಬೇಲ್ ಕೊಟ್ಟು ಬಿಟ್ಬಿಟ್ರು. ಅದ್ರ ನಂತರ ಮತ್ತೆ 10 ಜನನ್ನ ಅವನು ಲೈಂಗಿಕ ದೌರ್ಜನ್ಯ ಮಾಡಿ ಕೊಲೆ ಕೂಡ ಮಾಡ್ಬಿಟ್ಟ. ನಾನು ಹೇಳೋದಿಷ್ಟೇ, ಇಂಥ ಕಾನೂನು ಬಂದ ಮೇಲೆ ಈ ತರದ್ದು ಸಮಸ್ಯೆ ಆಗಬಾರ್ದು. ಆ ಹುಡುಗನ ಹತ್ರ ಕೇಳಿದಾಗ ಯಾಕೆ ನೀನು ಹೀಗೆ ಮಾಡಿದೆ ಅಂತ ಕೇಳಿದಾಗ ಅವನು ಹೇಳಿದ್ನಂತೆ, 2008ರಲ್ಲಿ ನನ್ನನ್ನು ಹಿಡಿದಾಗ 4 ದಿವಸದಲ್ಲಿ ಬಿಟ್ಬಿಟ್ರು, ಏನೂ ಆಗಿಲ್ಲ, ಇದು ಬಹಳ ಸುಲಭ, ಏನೂ ಆಗೋದಿಲ್ಲ ಅಂತ ಮಾಡ್ತಾ ಹೋದೆ ಅಂತ ಹೇಳ್ದ. ನೋಡಿ, ಇದರಲ್ಲಿ ನಾವು ಪಾಠ ಕಲಿಯೋದಿದೆ. ಸೊ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ರು, 16 ವರ್ಷ ಶಿಕ್ಷೆ ಏನಾಯ್ತು, ನೀವು ಒಂದು ಶಿಕ್ಷೆ ಕೊಟ್ರೆ ಇನ್ನೊಂದು 100 ಅಂತಹ ಕೇಸ್ಗಳನ್ನ ತಡೆ ಹಿಡಿಬಹುದು. ಖಂಡಿತ ಆ ನಿಟ್ಟಿನಲ್ಲಿ ಅವ್ರನ್ನ ತುಂಬಾ ಅಭಿನಂದಿಸಬೇಕು. ಯಾಕಂದ್ರೆ ಆ ಕೇಸು ಒಂದು ಬೆಳಕಿಗೆ ಬರ್ತಿದ್ದ ಹಾಗೆ ಅದನ್ನ ತುಂಬಾ ಅಧ್ಯಯನ ಮಾಡಿ ಪರಿಣಾಮಕಾರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಿ ತಮ್ಮ ಸೇವೆ ನಿಜವಾಗ್ಲೂ ಅಭಿನಂದನೀಯ ಸರ್. ಖಂಡಿತ. ಯಾಕಂದ್ರೆ ಈಗ ಅವ್ರು ಸಾರ್ ಹೇಳಿದಾಗೆ ಒಂದು ರೀತಿಯ ಅಲ್ಲಿ ಇನ್ನೊಂದು ತಮ್ಮ ಮಾತಿಗೆ ಅಲ್ಲಿ ಇದ್ದದ್ದು ನೊಂದ ಬಾಲಕಿ 3 ವರ್ಷ 10 ತಿಂಗಳು. ಅವಳನ್ನು ನಾವು ವಿಟ್ನೆಸ್ ಬಾಕ್ಸ್ ಅಲ್ಲಿ ಎವಿಡೆನ್ಸ್ ಕೊಡ್ಬೇಕಾದ್ರೆ, ಅವಳನ್ನು ಬಾಯಿ ಬಿಡಿಸ್ಬೇಕಾದ್ರೆ ಅದು ದೊಡ್ಡ ಸಾಹಸ. ನಿಜವಾಗಿ ನಮ್ಗೆ ಒಂದು 2-3 ದಿವಸ ನಿದ್ದೆ ಇಲ್ಲ. ಆ ಮಗು ಏನ್ ಹೇಳುತ್ತೆ, ನ್ಯಾಯಾಲಯದಲ್ಲಿ ಏನ್ ಹೇಳುತ್ತೆ. ಯಾಕಂದ್ರೆ ಆ ಕೇಸಿನ ಬಗ್ಗೆ ಪ್ರತಿಭಟನೆ ಆಗಿತ್ತು, ಜಿಲ್ಲೆಯಾದ್ಯಂತ ಪ್ರತಿಭಟನೆ ಆಗಿತ್ತು. ಅನಂತರ ಬಾರಿ ಕ್ಯೂರಿಸಿಟಿ ಇತ್ತು ಸಾರ್ವಜನಿಕ ಏನಾಗುತ್ತೆ ಅಂತ. ಅದರಿಂದ ನಾವು ಕೂಡ ಅದರಲ್ಲಿ ತುಂಬಾ ಮುತುವರ್ಜಿಯಿಂದ ಕೆಲಸ ಮಾಡಿದ್ದೇವೆ. ಅದರಲ್ಲಿ ಮಾತ್ರ ಅಲ್ಲ, ಈ ಪೋಕ್ಸೋ ಕಾಯ್ದೆ ಯಾವುದೆಲ್ಲ ಇದೆ ಅದರಲ್ಲಿ ಎಲ್ಲದಲ್ಲಿ ಕೂಡ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕೆಂಬ ನಿಟ್ಟಿನಲ್ಲಿ ತುಂಬಾ ಪ್ರಯತ್ನಗಳು ಮಾಡಿದ್ದೇವೆ. ನಾನಲ್ಲ, ತನಿಖಾಧಿಕಾರಿ ಆಗಿರ್ಬೋದು ಅಥವಾ ಸಾಕ್ಷಿದಾರರು, ಮತ್ತೆ ಅದಕ್ಕೆ ಡಾಕ್ಟರ್ ಏನಿದ್ದಾರೆ ಆ ಡಾಕ್ಟರ್ ಕೂಡ ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಖಂಡಿತ ಸರ್, ಖಂಡಿತ. ಎಸ್ ಸರ್, ಬಹಳ ಮುಖ್ಯವಾಗಿ ತಮಗೆ ಕೇಳುವುದಾದ್ರೆ ನಾನು ಇನ್ನೊಂದು ಪ್ರಶ್ನೆ. ಈಗ ಮಕ್ಕಳು ಅಂತಿದ್ದಾಗೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಈ ಕಾಯ್ದೆಯಡಿ ನೀವು ಸಾಕ್ಷ್ಯವನ್ನ ವಿಚಾರಿಸಬೇಕಾಗ್ತದೆ, ಅಥವಾ ಕೆಲವು ಬಾರಿ ಮುಜುಗರ ಅಂತ ಇರ್ತದೆ ಮಕ್ಕಳಿಗೆ. ಈ ರೀತಿಯಾಗಿ ಬಂದಾಗ ಇದನ್ನ ನಿರ್ವಹಿಸಬೇಕಾದ್ರೆ ತುಂಬಾ ಕಠಿಣವಾಗ್ತದೆ. ಯಾಕಂದ್ರೆ ಒಬ್ಬ ಆರೋಪಿ ಅಂತ ಗುರುತಿಸಿದ ಮೇಲೆ ಮಗು ಅವನ ಬಗ್ಗೆ ಏನು ಹೇಳುತ್ತೆ, ಅಥವಾ ಯಾರು ಇವರು ಬೆರಳು ಮಾಡಿ ತೋರಿಸಿದ್ರೆ ಇವರೇ ಆರೋಪಿ ಅಥವಾ ಅಂತಕ್ಕಂಥದ್ದು ಕೂಡ ನಿಮಗೆ ಅನುಭವಕ್ಕೆ ಬಂದಿರ್ತದೆ ನೀವು ಅಧ್ಯಯನ ಮಾಡ್ತಾ ಹೋದಾಗ. ಹಾಗೆ ಅವರ ಪಾಲಕರು ಕೂಡ ನಾವು ಎಲ್ಲಿ ಸಮಾಜದ ಮುಂದೆ ಅವ್ರಿಗೆ ಒಂದು ಸಂಕೋಚ, ಆತಂಕಗಳು ಬರ್ತಕ್ಕಂಥದ್ದು, ಈ ದೂರನ್ನು ಕೊಡಲಿಕ್ಕೆ, ಇನ್ನೊಂದು ಮುನ್ನೊಂದು ಮಾಡಲಿಕ್ಕೆ ಮುಂದೆ ಹೋಗ್ತಕ್ಕಂಥದ್ದು, ಇದೆಲ್ಲ ಕೂಡ ಸವಾಲುಗಳು. ಇದನ್ನು ನ್ಯಾಯವಾದಿಗಳಿಗೆ ಇದನ್ನು ಒಂದು ಹೋರಾಟ ಮಾಡಿ ಈ ರೀತಿಯಾದ ಒಂದು ಪ್ರತಿಫಲವನ್ನು ಪಡಿಬೇಕು ಅಂತ ನಿಮ್ಮಂಥವ್ರು ಮುಂದೆ ಬಂದಾಗ ದೊಡ್ಡ ಮಟ್ಟದ ಸವಾಲುಗಳು. ಈ ಸವಾಲುಗಳನ್ನು ನೀವು ಹೇಗೆ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಇವುಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ? ಇಲ್ಲಿ ವಿಶೇಷವಾಗಿ ನಾನು ಈ ಕಾನೂನಿನ ಬಗ್ಗೆ, ಈ ಕಾನೂನು ಏನು ಹೇಳುತ್ತೆ ಅಂದರೆ, ಸೆಕ್ಷನ್ 29 ಮತ್ತು 30 ಒಂದು ಯಾವುದೇ ಇಂಥ ಅಪರಾಧಗಳು ಬಂದಾಗ ಅದು ಆಗಿದೆ ಎಂಬ ಪ್ರಿಸಂಪ್ಷನ್ ಅಲ್ಲೇ ಕೋರ್ಟ್ ತಕೊಂಡು ಹೋಗ್ಬೇಕು. ಬೇರೆ ಎಲ್ಲ ಆಕ್ಟಲ್ಲಿ ಇಂಥದ್ದಿಲ್ಲ. ಯಾವುದೇ ಒಂದು ಈಗ FIR ಆಯ್ತು, ಚಾರ್ಜ್ ಶೀಟ್ ಆಯ್ತು, ಆಗ ಕೋರ್ಟ್ ಪ್ರಿಸಂಪ್ಷನ್ ಏನಿರುತ್ತೆ, ಇದು ಅಪರಾಧ ಆಗಿದೆ ಅಂತಾನೆ ತಕೊಂಡು ಹೋಗುವುದರಿಂದ ಅದು ನಮ್ಗೆ ಒಂದು ಕ್ರೆಡಿಟ್ ಆಗುತ್ತೆ. ಆ ನಂತರ ಇಲ್ಲಿ ಇನ್ನೊಂದು ಏನಂದ್ರೆ, ಆರೋಪಿಯನ್ನು ಮತ್ತೆ ವಿಕ್ಟಿಮ್ಗೆ ಈ ಸಾಕ್ಷಿ ವಿಚಾರಣೆ ಸಂದರ್ಭ ಅವರ ಮುಖ ಕಾಣಬಾರದು. ಯಾಕಂದ್ರೆ ಇನ್ನೊಂದು ಸರಿ ಆ ಆರೋಪಿಯ ಕ್ರೂರ ದೃಷ್ಟಿ ಈ ನೊಂದ ಬಾಲಕಿಗೆ ಬೀಳ್ಬಾರ್ದು ಎಂಬ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಒಂದು ತನ್ನ ಜಡ್ಜ್ಮೆಂಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಒಂದು ಪರದೆ ನೀಡಬೇಕು. ಯಾಕಂದ್ರೆ ಅವನ ಇನ್ನೊಂದು ಸರಿ ಅವನ ಕ್ರೂರ ದೃಷ್ಟಿ ಆ ಮಗುವಿನ ಮೇಲೆ ಬೀಳ್ಬಾರ್ದಂತ. ಅದರಿಂದ ಏನಾಗುತ್ತೆ, ಮಗು ಕೂಡ ಒಂದು ಸ್ವಲ್ಪ ಅಂದ್ರೆ ಯಾವುದೇ ಭಯ ಅಥವಾ ಹೆದರಿಕೆ ಇಲ್ಲದೆ ಇದು ನೇರವಾಗಿ ಮಾತನಾಡಬಹುದು. ಹೌದು. ಆ ನಂತರ ಇನ್ನೊಂದು ಏನಂದ್ರೆ, ಮಗು ನಾವು ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ಬೇಕು ನ್ಯಾಯಾಲಯದಲ್ಲಿ. ನಾವು ಬೇರೆ ಯಾವುದೇ ಆಕ್ಟ್ ಅಲ್ಲಿ ಕಾಣೋದಿಲ್ಲ, ಇಲ್ಲಿ ಆಕ್ಟೇಗೆ ಹೇಳುತ್ತೆ. ಒಂದು ನ್ಯಾಯಾಲಯದಲ್ಲಿ ಮಗುವನ್ನು ವಿಚಾರಣೆ ಮಾಡುವಾಗ ಒಂದು ಸ್ನೇಹಿತರಾಗಿ ವಿಚಾರಣೆ ಮಾಡಬೇಕು. ಮತ್ತೆ ಇನ್ ಕ್ಯಾಮರಾ ಪ್ರೊಸೀಡಿಂಗ್, ಇನ್ ಕ್ಯಾಮರಾ ಅಂದ್ರೆ ಅಲ್ಲಿ ಆರೋಪಿ ಪರ ವಕೀಲರು ಬಿಟ್ರೆ, ನ್ಯಾಯಾಧೀಶರು ಬಿಟ್ರೆ, ಮತ್ತೆ ಒಂದು ಸ್ಟೆನೋ ಬಿಟ್ರೆ ಮತ್ತೆ ಬೇರೆ ಯಾರಿಗೂ ಅಲ್ಲಿ ಅವಕಾಶ ಇಲ್ಲ. ಅಲ್ಲಿ ಲಾಕ್ ಮಾಡ್ತಾರೆ. ಯಾರಿಗೂ ಮಗು ಏನ್ ಹೇಳುತ್ತೆ ಅದು ಯಾರಿಗೂ ಕೇಳಲಿಕ್ಕೆ ಅವಕಾಶ ಇಲ್ಲ. ಇನ್ ಕ್ಯಾಮರಾ ಪ್ರೊಸೀಡಿಂಗ್ ಆಗುತ್ತೆ. ಆ ನಂತರ ಏನಂದ್ರೆ, ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಆರೋಪಿಗಳು ಅಥವಾ ಅಭಿಯೋಜನೆ ಪರವಾಗಿ ವಿಕ್ಟಿಮ್ಗೆ ನೇರವಾಗಿ ಪ್ರಶ್ನೆ ಕೇಳಲಿಕ್ಕಿಲ್ಲ.
ಪಾರ್ಟಿ ಸವಾಲಾಗ್ಲಿ ಅಥವಾ ವಿಚಾರಣೆ ಆಗ್ಲಿ ಅಥವಾ ಅಡ್ಡ ವಿಚಾರಣೆ ನೇರವಾಗಿ ಕೇಳಲಿಕ್ಕಿಲ್ಲ. ನ್ಯಾಯಾಧೀಶರಿಗೆ ಕೇಳಿ ಆ ನಂತರ ಅದನ್ನು ನ್ಯಾಯಾಧೀಶರ ಆ ಮಗುವಿಗೆ ಕೇಳ್ತಾರೆ. ಅದರಿಂದ ಮಗು ಏನಾಗುತ್ತೆ ಅಂದ್ರೆ ಸ್ವಲ್ಪ ಫ್ರೀ ಆಗಿ ಇದು ಸಾಕ್ಷಿ ವಿಚಾರಣೆ ಕೊಡ್ಬೋದು. ಆನಂತರ ಇನ್ನೊಂದು ಇದೆ, ಆ ಮಗುವನ್ನು ವಿಚಾರಣೆ ಮಾಡುವಾಗ ಮಗುವಿನ ಮೇಲೆ ನಂಬಿಕೆ ಇದೆ, ತಾಯಿ ಇರ್ಬೋದು ಅಥವಾ ತಂದೆ ಇರ್ಬೋದು, ಆ ಪ್ರೀತಿ ಯಾರ ಮೇಲೆ ಇದೆ ಅವರು ಆ ಸಂದರ್ಭ ನ್ಯಾಯಾಲಯದಲ್ಲಿ ಹಾಜರಿರ್ಬೋದು. ಮತ್ತೆ ಮಗುವನ್ನು ಪದೇ ಪದೇ ಬರ್ಲಿಕ್ಕೆ ಅವಕಾಶ ಕೊಡಬಾರದು. ಒಂದೇ ಸರಿ ಬಂದು ಅಲ್ಲಿ ವಿಚಾರಣೆ ಮಾಡ್ಲಿಕ್ಕೆ ಅವತ್ತೇ ಮುಖ್ಯ ವಿಚಾರಣೆ ನಡಿಬೇಕು, ಅಡ್ಡ ವಿಚಾರಣೆ ಕೂಡ ಅವತ್ತೇ ನಡೆಯುವ ಹಾಗೆ ನ್ಯಾಯಾಲಯ ನೋಡಿಕೊಳ್ಳುತ್ತೆ. ಎಸ್ ಸರ್, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಬಹಳ ಮುಖ್ಯವಾದಂಥ ಇವತ್ತು ಮಕ್ಕಳ ದೌರ್ಜನ್ಯ ತಡೆ ಕಾಯ್ದೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಬ್ಬರು ವಿಶೇಷವಾದಂಥ ಗಣ್ಯರು ನಮ್ಮೊಟ್ಟಿಗೆ ಪಾಲ್ಗೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನಾವು ಪಡೆದುಕೊಳ್ಳಬೇಕಾಗಿದೆ. ಇದು ತುಂಬ ಗಂಭೀರವಾದಂಥ ವಿಷಯ. ಸಮಾಜದಲ್ಲಿ ಇದಕ್ಕೆ ಇವತ್ತು ಎಷ್ಟರ ಮಟ್ಟಿಗೆ ಸ್ಪಂದನೆ ಸಿಗ್ತಾ ಇದೆ ಅಂತಕ್ಕಂಥ ವಿಶ್ಲೇಷಣೆಯೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗುತ್ತೆ. ಇದನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ವೀಕ್ಷಕರ, ಇವತ್ತಿನ ಕಾನೂನು ಸ್ಪಂದನ ಸಂಚಿಕೆಯಲ್ಲಿ ತಮಗೆಲ್ಲರಿಗೂ ತಿಳಿದಂತೆ ಹೊಸದಾಗಿ ಅಥವಾ ಏನು ಇವತ್ತು ನಮ್ಮ ಸಮಾಜದಲ್ಲಿ ಹೊಸ ಒಂದು ಅವೇರ್ನೆಸ್ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಅದು ವಿಶೇಷವಾಗಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳ ದೌರ್ಜನ್ಯ ತಡೆ ಕಾಯ್ದೆ ಅಥವಾ ಪೋಕ್ಸೋ ಆಕ್ಟ್ ಅಂತ ಏನು ಕರಿತೇವೆ, ಈ ಕಾಯ್ದೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ತಮಗೇನಾದರೂ ಮಾಹಿತಿ ಬೇಕಾಗಿದ್ದರೆ, ತಮ್ಮ ಅಭಿಪ್ರಾಯವನ್ನು ಸಲ್ಲಿಸೋದಿದ್ರೆ, ಅಥವಾ ಇಲ್ಲಿರ್ತಕ್ಕಂಥ ಗಣ್ಯರೊಟ್ಟಿಗೆ ವಿಶೇಷವಾದಂಥ ಅಭಿಯೋಜಕರಿದ್ದಾರೆ, ಸರ್ಕಾರಿ ಅಭಿಯೋಜಕರಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ, ಅವರು ಈ ಪೋಕ್ಸೋ ಆಕ್ಟ್ ಬಗ್ಗೆನೇ ತುಂಬ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡಿದಂಥವ್ರು. ಹಾಗೆ ಡಾಕ್ಟರ್ ಸತೀಶ್ ನಾಯ್ಕ ಅವರು ಇದ್ದಾರೆ, ಅವರು ಕೂಡ ಈ ಒಂದು ಅವೇರ್ನೆಸ್ನಲ್ಲಿ ಸಾಕಷ್ಟು ಸಾಮಾಜಿಕ ಪಾತ್ರವನ್ನು ವಹಿಸಿದಂಥವ್ರು. ಅವರು ಕೂಡ ನಿಮಗೆ ಸಾಕಷ್ಟು ಸಲಹೆಗಳನ್ನು, ಮಾರ್ಗದರ್ಶನವನ್ನು, ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿದ್ದಾರೆ. ತಾವು ಕರೆ ಮಾಡಬಹುದು ಈ ಕಾರ್ಯಕ್ರಮದಲ್ಲಿ. ಈ ಆಕ್ಟ್ ಬಗ್ಗೆ ತಮಗೇನಾದರೂ ಸಮಸ್ಯೆಗಳಿದ್ರೆ, ಅಭಿಪ್ರಾಯಗಳು ಕೇಳಲಿಕ್ಕಿದ್ರೆ, ಅಥವಾ ತಾವೇನಾದರೂ ಇದರ ಬಗ್ಗೆ ಸಂಶಯ ಅಥವಾ ಮುಂತಾದ ಏನಾದರೂ ಇದರ ಬಗ್ಗೆ ಆತಂಕಗಳು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಕರೆ ಮಾಡಬಹುದು. ಅದಕ್ಕೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ನೆರೆದಿರ್ತಕ್ಕಂಥ ಇಬ್ಬರು ಗಣ್ಯರು ಕೂಡ ತಮಗೆ ಕೊಡ್ತಾರೆ. ಎಸ್ ಸರ್, ಬಹಳ ಮುಖ್ಯವಾಗಿ ಮತ್ತೊಮ್ಮೆ ಕೊನೆಯಲ್ಲಿ ಬ್ರೇಕಿಗಿಂತ ಮುಂಚೆ ತಾವು ಒಂದು ಮುಖ್ಯವಾದ ಅಂಶವನ್ನು ಹೇಳಿದರೆ, ಇದು ತುಂಬ ಜನಸ್ನೇಹಿಯಾದಂಥ ಆ್ಯಕ್ಟ್ ಆಗಿದೆ. ಅದು ಮಕ್ಕಳಿಗಿನ ವಿಷಯದಲ್ಲಿ ನೋಡುವುದಾದರೆ ಇದರಲ್ಲಿ ಹೆಚ್ಚಿನ ಟಾರ್ಚರ್ ಇಲ್ಲ, ಕಾನೂನಾತ್ಮಕ ಅಥವಾ ಟಾರ್ಚರ್ ಅನ್ನೋದು ತಪ್ಪಾಗುತ್ತೆ, ಅದು ನ್ಯಾಯವಾಗಿ ಅವ್ರು ಮಾಡಬೇಕಾದ ಯಾವುದೇ ಇದು ಕೂಡ. ಆ ಹಿನ್ನೆಲೆಯಲ್ಲಿ ನೋಡುವುದಾದರೆ ಈ ಕಾಯ್ದೆಯ ವಿಶೇಷತೆ ಬಗ್ಗೆ ಮತ್ತೊಮ್ಮೆ ತಾವು ಹೇಳುವುದಾದರೆ, ಮಕ್ಕಳಿಗೆ ಯಾವ ರೀತಿಯಾಗಿ ನಮ್ಮ ಸಾರ್ವಜನಿಕರ ಗಮನಕ್ಕೆ ತರುವುದಾದರೆ, ಯಾಕಂದರೆ ಇವತ್ತು ಎಷ್ಟೋ ಜನ ಪ್ಯಾರೆಂಟ್ಸು ನಮ್ಮ ಮಕ್ಕಳಿಗೆ ಹೀಗಾಗಿದೆ ಅಂತೇಳಿ ಇವತ್ತು ಸ್ಟೇಷನ್ ಕಡೆಗೆ ಬರೋದೇ ಆಗಲಿ, ಒಂದು ಕಂಪ್ಲೇಂಟ್ ಕೊಡೋದಾಗಲಿ ಮಾಡೋದೇ ಇಲ್ಲ. ನಮ್ಮ ಹೆಸರು ಸಮಾಜದಲ್ಲಿ ಕೆಟ್ಟು ಹೋಗ್ತದೆ ಅಥವಾ ಪ್ರಚಾರ ಆಗ್ತದೆ ಅಂತಕ್ಕಂಥ ಒಂದು ಭಯ, ಆತಂಕಗಳು ಇರ್ತದೆ. ಇದು ಯಾವುದೂ ಕೂಡ ಆಗೋದಿಲ್ಲ. ಇದಕ್ಕೆ ಕಾನೂನು ಅದು ಎಲ್ಲವೂ ಕೂಡ ರಕ್ಷಣಾತ್ಮಕವಾದಂಥ ಕೆಲಸಗಳನ್ನು ಮಾಡ್ತದೆ ಅಂತಕ್ಕಂಥದ್ದು ಎಷ್ಟು ಜನರಿಗೆ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ತಾವು ಹೇಳೋದಾದರೆ ಇದರ ಕೆಲವೊಂದಷ್ಟು ಪ್ರಮುಖವಾದ ವಿಶೇಷವಾದ ಅಂಶಗಳನ್ನು ಮತ್ತೊಮ್ಮೆ ಹೇಳಿ ಸರ್. ಇಲ್ಲಿ ಒಂದು ದೂರು ಬಂದಾಗ ಆ ವಿಕ್ಟಿಮ್ ಏನಂದ್ರೆ ವಿಕ್ಟಿಮ್ನ ಸ್ಟೇಟ್ಮೆಂಟ್ ತಗೊಳ್ಬೇಕಾಗತ್ತೆ ಅಥವಾ ದೂರನ್ನು ತಗೊಳ್ಬೇಕಾಗತ್ತೆ. ಆ ಸಂದರ್ಭ ಸ್ವತಃ ವಿಕ್ಟಿಮೇ ಇಲ್ಲಿಗೆ ಬರ್ಬೇಕಾಗಿಲ್ಲ, ಸ್ಟೇಷನ್ಗೆ ಬರ್ಬೇಕಾಗಿಲ್ಲ, ಅವಳ ಮನೆಗೆ ತನಿಖಾಧಿಕಾರಿಯವರು ಯಾರು ಸ್ಟೇಷನ್ ಇನ್ಚಾರ್ಜ್ ಇದ್ದಾರೆ ಅವರು ಮನೆಗೆ ಬರ್ಬೇಕಾಗತ್ತೆ, ಅಥವಾ ಆ ಮಗು ಎಲ್ಲಿ ಇಚ್ಛಿಸುತ್ತೆ ಅಲ್ಲಿ ಬಂದು ತನಿಖಾಧಿಕಾರಿಯವರು ಅವಳ ಹೇಳಿಕೆ ಅಥವಾ ದೂರನ್ನು ತಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಇದು ಯಾವ ಕಾನೂನಿನಲ್ಲಿ ಇಲ್ಲ, ಇದು ಪ್ರಥಮವಾದ. ಆ ನಂತರ ಏನಾಗುತ್ತೆ ಅಂದ್ರೆ FIR ಈಗ ದೂರು ಬಂತಂತ ಇಟ್ಕೊಳ್ಳ, ಪೊಲೀಸ್ನವರು ಆದಷ್ಟು ಬೇಗ ಅದನ್ನು ದೂರನ್ನು FIR ಮಾಡಬೇಕು. ಆ ನಂತರ ಸಂದರ್ಭ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಥವಾ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ ಇರ್ಬೋದು, ಅವರಲ್ಲಿಗೆ ಆ ಮಗುವನ್ನು ಕರ್ಕೊಂಡು ಹೋಗ್ಬೇಕು. ಅದು ಸಹ 24 ಅವರ್ಸ್ಗೆ ಮೊದಲೇ ಆ ಮಗುವಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡ್ಬೇಕಂತ ಕಾನೂನು ಕ್ಲಿಯರ್ ಆಗಿ ಹೇಳುತ್ತೆ. ಆ ನಂತರ ಏನಾಗುತ್ತೆ ಅಂದ್ರೆ ಅಲ್ಲಿ ಕೂಡ ಸ್ಟೇಟ್ಮೆಂಟ್ ತಗೊಳ್ಳುವಾಗ ನಾನು ಆಗ್ಲೇ ಹೇಳಿದೆ, ಅಲ್ಲಿ ಕೂಡ ನಾಟ್ ದ ಬಿಲೋ ಆಫ್ ದ ವುಮನ್ ಸಬ್ ಇನ್ಸ್ಪೆಕ್ಟರ್ ಅಂತ ಇದೆ. ಅದು ಸಹ ಅವರು ಮಫ್ತಿಯಲ್ಲಿ ಇರಬೇಕು, ತನ್ನ ಯೂನಿಫಾರ್ಮ್ ಅಲ್ಲಿ ಇರಬಾರ್ದವರು. ಇದೆಲ್ಲವೂ ಕೂಡ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ತನ್ನ ಈ ಪೋಕ್ಸೋ ಆಕ್ಟ್ ಅಲ್ಲಿ ಅದು ಉಲ್ಲೇಖ ಮಾಡಿ, ಮಕ್ಕಳಿಗೆ ಅಥವಾ ಸಂಬಂಧಪಟ್ಟ ಪಾಲಕರಿಗೆ ಯಾವುದೇ ಆತಂಕದ ವಾತಾವರಣ ಆಗಬಾರದು. ಖಂಡಿತ. ಮತ್ತೆ ಇನ್ನೊಂದು ಏನು ಹೇಳುತ್ತೆ ಅಂದ್ರೆ, ವೈದ್ಯಕೀಯ ಚಿಕಿತ್ಸೆಗೆ ಆ ಮಗುವನ್ನು ಕರೆದುಕೊಂಡು ಬಂದಾಗ ಅಲ್ಲಿ ಕೂಡ
ಮಹಿಳಾ ವೈದ್ಯರೇ ಮಹಿಳಾ ನೊಂದ ಬಾಲಕಿಯನ್ನು ಚಿಕಿತ್ಸೆಗೆ ಇದು ಮಾಡ್ಬೇಕು, ಬೇರೆ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ಮೇಲ್ ಡಾಕ್ಟರ್ ಬಂದು ಆ ಮಗುವನ್ನು ಚಿಕಿತ್ಸೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ಆಗುತ್ತೆ ಯಾವಾಗ ಅಂದ್ರೆ ಅಲ್ಲಿ ಮಹಿಳಾ ವೈದ್ಯರ ಕೊರತೆ ಇದ್ದಾಗ, ಮಹಿಳಾ ವೈದ್ಯರು ಸಿಗುವುದಿಲ್ಲ ಎಂಬ ಸಂದರ್ಭಗಳು ಬಂದಾಗ ಆಗ ಮಾತ್ರ ಕನ್ಸೆಂಟ್ ಅಲ್ಲಿ ನೊಂದ ಬಾಲಕಿಯ ಮತ್ತು ಬಾಲ ಪೋಷಕರು ಯಾರಿದ್ದಾರೆ ಅವರ ಕನ್ಸೆಂಟ್ ಅಲ್ಲಿ ಚಿಕಿತ್ಸೆಯನ್ನು ನೀಡಬಹುದು. ಮತ್ತೆ ಇಲ್ಲಿ ಇನ್ನೊಂದು ಸ್ಪಷ್ಟವಾಗಿ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಒಂದು ಆ ನೊಂದ ಬಾಲಕಿಯನ್ನು ಪರೀಕ್ಷೆ ಮಾಡುವ ಪೂರ್ವದಲ್ಲಿ ಕೂಡ ನೊಂದ ಬಾಲಕಿಯ ಮತ್ತೆ ಪಾಲಕರು ಯಾರಿದ್ದಾರೆ ಮಗುವಿನೊಟ್ಟಿಗೆ ಅವರ ರಿಟರ್ನ್ ಕನ್ಸೆಂಟ್ ಕೂಡ ತಕೊಳ್ಬೇಕಂತ ಕಾನೂನು ಸ್ಪಷ್ಟವಾಗಿ ತಿಳಿಸಿದೆ. ಎಸ್ ಸರ್, ಬಹಳ ಮುಖ್ಯವಾಗಿ ವೀಕ್ಷಕರೇ ಈ ಅಂಶ ಬಹಳ ಮುಖ್ಯವಾದದ್ದು. ತಮಗೆ ಯಾಕೆ ನ್ಯಾಯವಾದಿಗಳು ಇಷ್ಟು ಸ್ಪಷ್ಟವಾಗಿ ಅದನ್ನು ಮತ್ತೊಮ್ಮೆ ತಮಗೆ ದೃಢಪಡಿಸ್ತಾ ಇದ್ದಾರೆ ಅಂದರೆ, ಇವತ್ತು ಎಷ್ಟೋ ಜನ ಮಕ್ಕಳ ಪಾಲಕರು ಇವತ್ತು ತಮ್ಮ ಮಕ್ಕಳ ಮೇಲೆ ಆದಂಥ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಅಥವಾ ಈ ಸಣ್ಣ ಪುಟ್ಟ ಹರಾಸ್ಮೆಂಟ್ ಆಗಿರ್ಬೋದು ಅದನ್ನು ಬಾಯಿ ಬಿಟ್ಟು ಹೇಳಲಿಕ್ಕೆ ಅಥವಾ ಪೊಲೀಸರಿಗೆ ತನಿಖೆಗೆ ಒಂದು ದೂರನ್ನು ಕೊಡಲಿಕ್ಕೆ ಹಿಂದೆ ಸರಿತಾರೆ, ಮುಂದೆ ಬರುವುದಿಲ್ಲ ಅನ್ನೋ ವಿಷಯವಾಗಿ ಹೇಳಿದಾಗ ಇಲ್ಲಿ ಒಂದು ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಅವರು ಹೇಳೋ ಪ್ರಕಾರ ಇದು ಯಾವುದೂ ಕೂಡ ಪ್ರಚಾರಕ್ಕೆ ಬರುವುದಿಲ್ಲ, ಇದೆಲ್ಲವೂ ಕೂಡ ತೆರೆಮರೆಯಲ್ಲಿ ತನಿಖೆ ಆಗ್ತಕ್ಕಂಥದ್ದು. ಮತ್ತೆ ತಾವು ಇಲ್ಲಿ ಇನ್ನೊಂದು ಗಮನಿಸಬೇಕು, ಮಗುವಿನ ಹೆಸರು ಮತ್ತೆ ಅವಳ ವಿಳಾಸವನ್ನು ಗುಪ್ತವಾಗಿ ಇಡಬೇಕು. ಎಸ್ ಸರ್, ಬಹಳ ಮುಖ್ಯವಾದ. ಇಲ್ಲಿ ಕಾನೂನು ಇನ್ನೂ ಸ್ಪಷ್ಟವಾಗಿ ಒಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಲ್ಲಿ ಏನ್ ಹೇಳಿದೆ ಅಂದ್ರೆ, ಇವನು ನ್ಯಾಯಾಧೀಶರು ಕೂಡ ಮಗುವಿನ ಹೆಸರನ್ನು ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೆ ಏನಾಗುತ್ತೆ ಅಂತ, ಈಗ ಯಾವುದೇ ಒಂದು ಪೇಪರ್ನವರಾಗಿರ್ಬೋದು ಅಥವಾ ಟಿವಿ ಅವರಾಗಿರ್ಬೋದು ಯಾವುದೇ ಮಾಧ್ಯಮದವರಾಗಿರ್ಬೋದು ಮಗುವಿನ ಹೆಸರನ್ನು ಉಲ್ಲೇಖ ಮಾಡಿದರೆ ಅವರಿಗೆ 6 ತಿಂಗಳ ಸಜೆಯನ್ನು ಕೂಡ ನ್ಯಾಯಾಲಯ ವಿಧಿಸಬಹುದು. ಮತ್ತೆ ಇನ್ನೊಂದು ಏನಂದ್ರೆ, ಕೆಲವು ಸರಿ ಮಕ್ಕಳಿಗೆ ಮಾತಾಡುವ ಇದರಲ್ಲಿ ಇರೋದಿಲ್ಲ, ಸಣ್ಣ ಮಕ್ಕಳು ಇರ್ತಾರೆ, ಒಂದು ವರ್ಷವ ಅಥವಾ 6 ತಿಂಗಳ. ಆ ಸಂದರ್ಭ ಮಗುವಿಗೆ ಯಾರ್ದಾದ್ರೂ ಸಹಾಯವನ್ನು ಪಡಿಬಹುದು, ಮೀಡಿಯೇಟರ್ ಆಗಿ ಯಾರದು ಸಹಾಯವನ್ನು ಪಡಿಬಹುದು, ಆಪ್ತರ ಸಹಾಯವನ್ನು ಪಡೆದು ಅವರ ನೆರವಿನಿಂದ ದೂರ ಕೊಡಬಹುದು. ಮತ್ತೆ ಇನ್ನೊಂದು ಕಾನೂನು ಕ್ಲಿಯರ್ ಆಗಿ ಹೇಳುತ್ತೆ ಏನಂದ್ರೆ, ಯಾರು ಕೂಡ ಮಗುವಿಗೆ ಆಗ್ತಿರುವಂತಹ ದೌರ್ಜನ್ಯವನ್ನು ನೋಡಿ ಸುಮ್ಮನೆ ಕುತ್ಕೊಳ್ಳಿಕ್ಕಿಲ್ಲ, ಅದು ಕೂಡ ಅಪರಾಧ ಅಂತ ಹೇಳುತ್ತೆ. ಈಗ ನನ್ನ ಮುಂದೆ ಒಂದು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ಅಂತ ಇಟ್ಕೊಳ್ಳುವ, ನಾನು ಸುಮ್ಮನೆ ಕೈ ಕಟ್ಟಿ ಕುತ್ಕೊಳ್ಳುವಾಗಿಲ್ಲ, ಅದು ನನ್ನ ಮಗು ಅಲ್ಲ, ಏನೇ ಮಾಡ್ಲಿ ಅಂತ ನಾನು ಸೀದಾ ವಾಪಸ್ ಹೋಗುವಾಗಿಲ್ಲ. ನನ್ನ ಜವಾಬ್ದಾರಿ ಏನಿದೆ, ಸಾಮಾಜಿಕ ಜವಾಬ್ದಾರಿ ಏನಿದೆ, ಆ ಮಗುವನ್ನು ರಕ್ಷಿಸುವಂತ ಜವಾಬ್ದಾರಿ ನನ್ನ ಮೇಲಿದೆ. ಅದರಿಂದ ಯಾರು ಕೂಡ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಆಗುತ್ತಿರುವಂತಹ ಲೈಂಗಿಕ ದೌರ್ಜನ್ಯವನ್ನು ಸುಮ್ಮನೆ ನೋಡಿ ಕುತ್ಕೊಳ್ಳೋದು ಕೂಡ ಅಪರಾಧ ಅಂತ ಈ ಕಾನೂನು ವ್ಯಾಖ್ಯಾನಿಸಿದೆ. ಎಸ್ ಸರ್, ಇಲ್ಲಿ ಒಂದು ಬಹಳ ಮುಖ್ಯವಾಗಿ ಇದೊಂದು ಸಾಮಾಜಿಕ ಕಳಕಳಿಗೆ ಪ್ರೇರಕವಾದಂಥ ಒಂದು ಅಂಶ ಇದೆ. ಯಾಕಂದರೆ ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇರ್ತೇವೆ, ಇವತ್ತು ರಸ್ತೆ ಮಧ್ಯೆ ಸಾಕಷ್ಟು ಅಪಘಾತಗಳು ಆಗ್ತಾ ಇದ್ದಾಗ ಇದು ಯಾರೋ ವ್ಯಕ್ತಿ ನಮಗೆ ಸಂಬಂಧ ಇಲ್ಲ, ನಾನು ಯಾಕೆ ಇದಕ್ಕೆ ಕೈ ಹಾಕಬೇಕು, ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ವಿಚಾರ ಬರೋದಿಲ್ಲ. ಹೀಗಾಗಿ ಇವತ್ತು ಅದು ಕೂಡ ಅವೇರ್ನೆಸ್ ಆಗ್ತಕ್ಕಂಥ ಅನಿವಾರ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ನೋಡುವಾಗ ಇವತ್ತು ನಾವು ನೋಡ್ತೇವೆ ರಸ್ತೆ ಬದಿಯಲ್ಲಿ ಅಥವಾ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ಅಲ್ಲಿ ಇಲ್ಲಿ ಎಲ್ಲೋ ಸಣ್ಣ ಪುಟ್ಟ ಈ ರೀತಿ ಅಂಶಗಳು ಬಂದಾಗ ಇಮಿಡಿಯೇಟ್ ಆಗಿ ಆ ಒಂದು ಸ್ಥಳದ ಏನು ಅಲ್ಲಿ ಇಲಾಖೆ ಅಥವಾ ಪೊಲೀಸ್ ಸ್ಟೇಷನ್ನು ಹೋಗಿ ಒಂದು ಸ್ಪಂದನೆ ನೀಡಿದರೆ ಈ ರೀತಿ ಇಲ್ಲಿ ಆಗ್ತದೆ ಅಂತಕ್ಕಂಥ ಮತ್ತು ಅವರು ಮುಂದೆ ತಮ್ಮ ಕೆಲಸವನ್ನು ಆರಂಭ ಮಾಡ್ಬೋದು. ಎಸ್ ಸರ್, ಈ ಹಿನ್ನೆಲೆಯಲ್ಲಿ ನೋಡುವಾಗ ಇದು ಒಂದು ಕೂಡ ಸಾಮಾಜಿಕವಾಗಿದೆ, ಬಹಳ ಮುಖ್ಯವಾಗಿ ಉಲ್ಲೇಖವನ್ನು ಈ ಅಂಶ ಮಾಡಿದ್ದು ಕಾನೂನದ್ದು ಮತ್ತೊಂದು ವಿಶೇಷ. ಎಸ್ ಸರ್, ಇವತ್ತು ತಮಗೆ ನಾನು ಮತ್ತೊಂದು ಪ್ರಶ್ನೆ ಮಾಡೋದಾದರೆ, ಈ ಮಗು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಾಗ ಕಾನೂನಿನ ಮೇರೆಗೆ ತೆಗೆದುಕೊಳ್ಳಬೇಕಾದ ಅಗತ್ಯ ಕ್ರಮಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಯಾವ ರೀತಿಯಾದಂಥ ಮಾಹಿತಿಯ ಪ್ರಸಾರವನ್ನು ಮಾಡ್ಬೋದು ಸರ್ ಸಮಾಜದಲ್ಲಿ ಕಾನೂನಿನ ಬಗ್ಗೆ ಯಾವ ಥರ? ಎಸ್ ಸರ್, ಈಗ ತಮ್ಮ ಅನುಭವಕ್ಕೆ ಬಂದಾಗಿ ತಾವು ಅಲ್ಲಲ್ಲೇ ಒಂದಷ್ಟು ಜನ ಸೇರಿಸಿ ಅವರಿಗೆ ಒಂದು ತರಬೇತಿಯನ್ನು ಕೊಟ್ಟು ಈ ರೀತಿಯ ಅವರು ಹೇಳ್ತಕ್ಕಂಥ ಎಲ್ಲ ಅಂಶಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ನೀವು ಪ್ರಸಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ? ಓಕೆ, ನಾನು ನಮ್ಮ ಅನುಭವವನ್ನು ಹೇಳ್ತೇನೆ. ಸಾಧಾರಣ 2014 ಜೂನ್ರಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಾವು ಫಸ್ಟಿಗೆ ಕಾರ್ಕಳದಲ್ಲಿ ಒಂದು ಲೈಂಗಿಕ ತಡೆಯನ್ನು ಕಾರ್ಯಪಡೆ ಅಂತ ಮಾಡಿದ್ವಿ, ಅದನ್ನ ದೌರ್ಜನ್ಯವನ್ನು ತಡೆಯುವಂತ ಕಾರ್ಯಪಡೆ ಅಂತ ಮಾಡಿದ್ವಿ. ಮಗು ತನ್ನ ಬಹಳಷ್ಟು ಸಮಯವನ್ನು ಶಾಲೆಯಲ್ಲಿ ಕಳೀತದೆ. ಶಾಲೆಯಲ್ಲಿ ಮಾತ್ರ ಇದಾಗುತ್ತೆ ಅಂತಲ್ಲ, ಆದ್ರೂ ಬಹಳಷ್ಟು ಸಮಯವನ್ನು ಶಾಲೆಯಲ್ಲಿ ಕಳೆಯೋದ್ರಿಂದ ನಾವು ಶಾಲೆಯಿಂದ ಪ್ರಾರಂಭ ಮಾಡಿದ್ವಿ. ಯಾವ ತರ ಅಂತ ಹೇಳಿದ್ರೆ, ಮುಖ್ಯವಾಗಿ ಮಕ್ಕಳು, ಅವರ ಪೋಷಕರು ಮತ್ತೆ ಶಿಕ್ಷಕರು, ಈ 3 ಜನಕ್ಕೆ ಎಲ್ಲರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕು, ಇದ್ರ ಬಗ್ಗೆ ಗೊತ್ತಿರಬೇಕು ಅಂತ ನಾವು ಮಾಡಿರೋದಿಷ್ಟೇ. ಮೊದಲನೇದಾಗಿ
ಎಲ್ಲ 277 ಶಾಲೆಗಳು, ಕಾರ್ಕಳ ತಾಲೂಕಿನ ಎಲ್ಲ 277 ಶಾಲೆಗಳ ಮುಖ್ಯಸ್ಥರು ಮತ್ತೆ ಯಾರು ಪ್ರಿನ್ಸಿಪಾಲ್ ಹೆಡ್ ಮಿಸ್ಟ್ರೆಸ್ ಇರ್ತಾರೆ ಅವ್ರನ್ನೆಲ್ಲ ಸೇರಿಸಿ, ಅಣ್ಣಾಮಲೈ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು, ಒಂದು ವಾರದಲ್ಲಿ ಎಲ್ಲರಿಗೂ ಬರ್ಲಿಕ್ಕೆ ಹೇಳಿ ಎಲ್ಲರೂ ಬರುವಾಗೆ ನೋಡ್ಕೊಂಡ್ರು. ಆ ಮೊದಲನೇ ಕಾರ್ಯಕ್ರಮ ಹಾಗೆ ಮಾಡಿದ್ವಿ. ಸೊ ಎಲ್ಲ ಸ್ಕೂಲ್ಗಳಲ್ಲಿ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯ್ತು. ಅಷ್ಟೇ ಅಲ್ಲ, ಪ್ರತಿ ಟೀಚರ್ಸು ಪ್ರತಿ ಶಾಲೆಯಿಂದ ಇಬ್ಬಿಬ್ರು ಶಿಕ್ಷಕರನ್ನ ಕರೆದು ಸಣ್ಣ ಸಣ್ಣ ಈ ವರ್ಕ್ಶಾಪ್ ಅಂತ ಹೇಳ್ತೇವೆ, ಒಂದು 10 ವರ್ಕ್ಶಾಪ್ ಮಾಡಿದ್ವಿ ಬೇರೆ ಬೇರೆ ಶಾಲೆಗಳಲ್ಲಿ. ಸೊ ಒಂದು ವರ್ಕ್ಶಾಪ್ನಲ್ಲಿ 25 ಶಾಲೆಗಳ ಟೀಚರ್ಸ್ ಬಂದರು. ಆ ಥರ 250ರಿಂದ 270 ಶಾಲೆಗಳ ಎಲ್ಲ ಟೀಚರ್ಸ್, ಗವರ್ಮೆಂಟ್, ಪ್ರೈವೇಟ್, ಏಡೆಡ್, ಅನ್ಏಡೆಡ್ ಎಲ್ಲ ಶಾಲೆಗಳಿಗೆ ಈ ಕಾರ್ಯಕ್ರಮ ಹೋಯ್ತು. ಈ ಕಾರ್ಯಕ್ರಮದಲ್ಲಿ ನಾವು ಮಾಡಿರೋದಿಷ್ಟೇ, ಮಕ್ಕಳಿಗೆ 5ರಿಂದ 10 ವರ್ಷದ ಮಕ್ಕಳಿಗೆ ನಾವು ಹೇಳಿರೋದು 3 ಪಾಯಿಂಟ್ ಅಷ್ಟೇ. ಮಕ್ಕಳನ್ನ ಸುತ್ತ ಕೂರಿಸೋದು, ಮಕ್ಕಳಿಗೆ ಹೇಳೋದು, ನೋಡಿ ಮಕ್ಕಳೇ, ನಿಮ್ಮ ದೇಹದ ಭಾಗಗಳು ನಿಮ್ಗೆ ಗೊತ್ತಿರಬೇಕು. ಮುಖ್ಯವಾಗಿ 4 ಸೂಕ್ಷ್ಮವಾದಂತಹ ಭಾಗಗಳು: ತುಟಿಯ ಸುತ್ತ, ಎದೆಯ ಭಾಗ, ತೊಡೆಯ ನಡುವಿನ ಭಾಗ, ಎದುರಿಗೆ ಮತ್ತೆ ಹಿಂದೆ. ಇದು ಬಹಳ ಸೂಕ್ಷ್ಮವಾದ ಭಾಗಗಳು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ನಾವು ಹೇಳಿದ್ದವರಿಗೆ, ಇದನ್ನ ಮನೆಯವರು ಬಿಟ್ರೆ, ಅಂದ್ರೆ ತಾಯಿ ಅಥವಾ ಅಜ್ಜಿ ಅಥವಾ ಯಾರ ಮನೆಯಲ್ಲಿ ಸಾಧಾರಣವಾಗಿ ಪಾಲನೆ ಪೋಷಣೆ ಮಾಡ್ತಾರೆ ಅವರು ಬಿಟ್ರೆ ಬೇರೆ ಯಾರು ಇದನ್ನ ಮುಟ್ಟುವಾಗಿಲ್ಲ. ಇದು ಎರಡನೇ ಪಾಯಿಂಟ್. ಮೂರನೇದು, ಯಾರಾದ್ರೂ ಮುಟ್ಟಿದ್ರೆ ಇದು ತಪ್ಪು ಅಂತ ಹೇಳಬೇಕು, ಇಂಗ್ಲಿಷ್ ನಲ್ಲಿ ನೋ ಅಂತ ಹೇಳಬೇಕು ಅಥವಾ ಮಾಡಬೇಡಿ ಅಂತ ಹೇಳಬೇಕು. ಮತ್ತೆ ಅದೇ ದಿನ ಬಂದು ಶಿಕ್ಷಕರು ಅಥವಾ ಮನೆಯಲ್ಲಿ ಹೇಳಬೇಕು. ಇದಿಷ್ಟನ್ನ 5ರಿಂದ 10 ವರ್ಷದ ಮಕ್ಕಳಿಗೆ ನಾವು ಹೇಳಿಕೊಟ್ವಿ. ಒಂದು 15-20 ನಿಮಿಷದ ಕಾರ್ಯಕ್ರಮ ಅಷ್ಟೇ. 11ರಿಂದ 16ನೇ ವರ್ಷದ ಮಕ್ಕಳಿಗೆ ಲೈಂಗಿಕ ಶೋಷಣೆ ಅಂದ್ರೆ ಏನು, ಈಗ ಬಸ್ಸಲ್ಲಿ ಬೇರೆ ಬೇರೆ ತರದ ಸೆಕ್ಷುವಲ್ ಹರಾಸ್ಮೆಂಟ್, ಸೆಕ್ಷುವಲ್ ಅಸಾಲ್ಟ್ ಅಂತೆಲ್ಲ ಹೇಳ್ತಾರೆ. ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಹೋಗುವಾಗ ನೀವು ನೋಡಿರ್ಬೋದು ದೇಹದ ಬೇರೆ ಬೇರೆ ಭಾಗಗಳಿಗೆ ಹೀಗೆ ಎದೆ ಮುಟ್ಟುವಂತದ್ದು ಅಥವಾ ಪೃಷ್ಠವನ್ನು ಮುಟ್ಟುವಂತದ್ದು ಅಥವಾ ಇಲ್ಲಿ ಚಿವುಟುವಂತದ್ದು, ಈ ತರದ್ದು ಇದಾದ್ರೆ ಲೈಂಗಿಕ ಶೋಷಣೆ ಅಂತ ಹೇಳ್ತಾರೆ. ಅಥವಾ ದಾರಿಯಲ್ಲಿ ಹೋಗುವಾಗ ಹಿಂಬಾಲಿಸ್ಕೊಂಡು ಬರುವಂತದ್ದು, SMS ಕಳಿಸುವಂತದ್ದು, ಅಥವಾ ಬರ್ತೀಯ ನನ್ನೊಟ್ಟಿಗೆ, ಈ ತರ ಆಗಿದೆ. ನಮ್ಮ ತಾಲೂಕಿನಲ್ಲೇ ಆಗಿದೆ. ಒಬ್ಬೊಬ್ಬರೇ ಗದ್ದೆ ಬದಿಯಲ್ಲಿ ನಡ್ಕೊಂಡು ಹೋಗುವಾಗ ಹಿಂಬಾಲಿಸಿ ಬರುವಂತದ್ದು. ಈ ತರ ಮಾಡಿದಾಗ ಕೂಡ ಇದರ ಬಗ್ಗೆ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ವರ್ಷಕ್ಕೊಮ್ಮೆ ಪೋಷಕರು ಮತ್ತೆ ಶಿಕ್ಷಕರ ಮೀಟಿಂಗ್ ಆಗ್ತದೆ. ಆ ಮೀಟಿಂಗ್ಗಳಲ್ಲಿ ಈ ಕಾರ್ಯಕ್ರಮವನ್ನ ಶಾಲೆ ಪ್ರತಿ ವರ್ಷ ಮಾಡಬೇಕು. ಶಾಲೆ ಆರಂಭ ಆಗುವಾಗ ಈ ತರ ಸಮಸ್ಯೆ ಇದೆ, ನೀವು ಮಕ್ಕಳ ಹತ್ರ ಮಾತಾಡ್ಬೇಕು ದಿನ, ಈ ತರ ಏನಾದ್ರೂ ಆಗಿದೆಯಾ ಅಂತ ಮಕ್ಕಳ ಹತ್ರ, ಅಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ, ಸಣ್ಣ ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮವಾಗಿರ್ತದೆ, ಅದರ ಬಗ್ಗೆ ಒಂದು ಮಾಹಿತಿ. ಟೀಚರ್ಸಿಗೆ ಇನ್ನೊಂದು ವಿಷಯವನ್ನು ಹೇಳಿದ್ವಿ, ಪ್ರತಿ ಶಾಲೆಯಲ್ಲಿ ಮಕ್ಕಳ ಸುರಕ್ಷಾ ಸಮಿತಿ ಅಂತ ಇರಬೇಕು. ಇದು ಸರ್ಕಾರ, ಕರ್ನಾಟಕ ಸರ್ಕಾರನೇ ಇದನ್ನ ಮಾಡಿದೆ ಗೈಡ್ಲೈನ್ಸ್ ಅಲ್ಲಿ. ಪ್ರತಿ ಶಾಲೆಯಲ್ಲಿ ಸುರಕ್ಷಾ ಸಮಿತಿ ಅಂತ ಇರಬೇಕು. ಏನಾದ್ರೂ ಆತರ ಲೈಂಗಿಕ ಸಮಸ್ಯೆಗಳಾದ್ರೆ ಒಬ್ಬ ಸುರಕ್ಷಾ ಅಧಿಕಾರಿ ಅಂತ ಇರಬೇಕು. ಒಬ್ರು ಟೀಚರ್ ಇರ್ತಾರೆ, ಲೇಡಿ ಟೀಚರ್, ಅವ್ರ ಹತ್ರ ಆ ವಿಷಯ ಹೋಗ್ಬೇಕು. ಮತ್ತೆ ಫೀಡ್ಬ್ಯಾಕ್ ಕಂಪ್ಲೇಂಟ್ ಬಾಕ್ಸ್ ಅಂತ ಇರುತ್ತೆ ಪ್ರತಿ ಶಾಲೆಯಲ್ಲಿ, ಅದನ್ನ ಹಾಕ್ಬೇಕು. ಮಕ್ಕಳಿಗೆ ಯಾರಾದ್ರೂ ಏನಾದ್ರೂ ಅಂತ ಅನುಭವ ಆದ್ರೆ ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಕಂಪ್ಲೇಂಟ್ ಹಾಕಿದ್ರೆ ಅದರ ಬಗ್ಗೆ ಏನೇನು ಅದನ್ನ ಮತ್ತೆ ಸ್ಟಡಿ ಮಾಡ್ತಕ್ಕಂಥ ಈ ಬಗ್ಗೆ ಪ್ರತಿ ಶಾಲೆಗಳಲ್ಲಿ ಕಾರ್ಯಕ್ರಮ ಆಯ್ತು. ಆಮೇಲೆ ನಾವು ಇನ್ನೊಂದು ಅಪ್ರೋಚ್ ಏನ್ ಮಾಡಿದ್ದು ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ನಾವು ಈ ಮಹಿಳಾ ಗ್ರಾಮ ಸಭೆಗಳು ಮತ್ತೆ ಮಕ್ಕಳ ಗ್ರಾಮ ಸಭೆಗಳು ಎಲ್ಲ ಗ್ರಾಮಗಳಲ್ಲಿ ಹೋಗಿ ಮಾಡಿದ್ವಿ. ಒಂದು 15-20 ಗ್ರಾಮಗಳಲ್ಲಿ ಆಯ್ತು ಕಾರ್ಕಳ ತಾಲೂಕಿನಲ್ಲಿ. ಅದೇ ತರ ಪ್ರತಿ ಪಂಚಾಯತಿನ PDO ಆಫೀಸರ್ಸ್ ಯಾರಿದ್ದಾರೆ, ಡೆವಲಪ್ಮೆಂಟ್ ಆಫೀಸರ್, ಅವರನ್ನ ಕೂರಿಸಿಕೊಂಡು ಅವರ ತಾಲೂಕ್ ಮೀಟಿಂಗ್ ನಲ್ಲಿ ಎಲ್ಲ 50-52 ಪಂಚಾಯತ್ಗಳಿದಾವೆ ಕಾರ್ಕಳದಲ್ಲಿ ಅಂತ ಕಾಣಿಸುತ್ತೆ, ಅವರಿಗೆ ಟ್ರೈನಿಂಗ್ ಮಾಡಿದ್ವಿ. ಹಾಗೇನೆ ಅಂಗನವಾಡಿ ಇನ್ನೊಂದು ಬಹಳ ಮುಖ್ಯವಾದಂತ ಪ್ಲೇಸ್. ಎಲ್ಲ ಮಕ್ಕಳು ಹೋಗಿರ್ತಾರೆ ಅಂಗನವಾಡಿ, ಸಣ್ಣ ಸಣ್ಣ ಮಕ್ಕಳು. ಅಂಗನವಾಡಿಗಳ ಮುಖಾಂತರ ಕೂಡ ಅಂಗನವಾಡಿಯರ ಮೀಟಿಂಗ್ ಆಗ್ತದೆ ತಿಂಗಳಿಗೊಮ್ಮೆ, ಅಲ್ಲಿ ಕೂಡ ಹೋಗಿ ಅವರಿಗೆ ಅವೇರ್ನೆಸ್ ಕೊಟ್ವಿ. ಆಮೇಲೆ DC ಆಫೀಸ್ನವರು ನಮ್ಮನ್ನ ಕರೆದ್ರು. DC ಅವರು ಅದರ ಮುಖಾಂತರ ಈ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅವರ ಮುಖಾಂತರ ಹಾಸ್ಟೆಲ್ ವಾರ್ಡನ್ಗಳು, ನಿಮ್ಮ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸ್ಟಾಫ್ಗಳು, ಹಾಗೇನೆ ಪೊಲೀಸ್ ಮತ್ತೆ ಬೇರೆ ಬೇರೆ ಸ್ತರದ ಸರ್ಕಾರಿ ಅಧಿಕಾರಿಗಳು, ಇವರಿಗೆ ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಸೊ ಈ ತರದ ಕಾರ್ಯಕ್ರಮಗಳ ಮುಖಾಂತರ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗಿದೆ ಈಗ. ಅದೇ ತರ ಒಂದು ಕನ್ನಡದಲ್ಲಿ ಪ್ರಶ್ನೋತ್ತರಗಳನ್ನು ಮಾಡಿದ್ವಿ. ಪಾಕ್ಸೋ ಆಕ್ಟ್ ಅಂದ್ರೆ ಏನು, ಲೈಂಗಿಕ ಶೋಷಣೆ ಅಂದ್ರೆ ಏನು ಮಾಡಬೇಕು, ಮಗುಗೆ ಯಾವ ತರ ಸಪೋರ್ಟ್ ಸಿಗುತ್ತೆ. ಪಾಕ್ಸೋ ಅಂದ್ರೆ ಮಗುವನ್ನ ಒಂದು ಹೂವಿನ ತರ ನೋಡ್ಕೊಳ್ಳುತ್ತೆ, ಅಷ್ಟೊಂದು ಮಗುವಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಬಹಳ ಸುಂದರವಾದಂತ ಕಾನೂನು. ಅದರ ಬಗ್ಗೆ ಒಂದು
ರೋಟ್ರಾಕ್ಟ್ ಕ್ಲಬ್ ಕಾರ್ಕಳ ಇವರೊಂದು 10,000 ಪ್ಯಾಂಪ್ಲೆಟ್ ಮಾಡಿ ಕೊಟ್ರು ನಮಗೆ. ಅದನ್ನ ಎಲ್ಲ ಕಡೆ ಪ್ರತಿ ಶಾಲೆಗೆ ಒಂದು 5 ಕಾಪಿ ಮಾಡಿ ಜೆರಾಕ್ಸ್ ಮಾಡಿ ಎಲ್ರಿಗೆ ಕೊಡಿ ಅಂತ. ಸೊ ಅದೊಂದು ಬಹಳ ಉತ್ತಮವಾಗಿ ಆಯ್ತು ಆ ಕಾರ್ಯಕ್ರಮ, ಈಗಲೂ ನಡೀತಾ ಇದೆ. ಎಸ್ ಸರ್, ಖಂಡಿತ ತುಂಬ ಅಭಿನಂದನೆ. ಈ ರೀತಿಯ ಕಾರ್ಯಕ್ರಮ ಇನ್ನೂ ಮುಂದುವರಿಲಿ ಸರ್, ಖಂಡಿತ. ಯಾಕೆಂದರೆ ಇವತ್ತು ಸಮಾಜದಲ್ಲಿ ಈ ರೀತಿಯ ಕೆಲವು ವಿಶೇಷವಾದಂಥ ಕಾನೂನುಗಳ ಪ್ರಸಾರ ಆಗ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಷಯ ಸರ್. ಯಾಕಂದರೆ ಎಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ. ಈಗ ನೀವು ಹೇಳಿದ ಅಂಶಗಳು ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಕೆಲವರು ಮುಂದೆ ಬಂದಿರೋದಿಲ್ಲ. ಇದು ಯಾಕೆ ನಾವು ಸಮಾಜದ ಮುಖ್ಯವಾಹಿನಿಯಲ್ಲಿ ಹೆಸರನ್ನ ಕೆಡಿಸ್ಕೊಳ್ತೇವೆ ಹಾಗೆ ಹೀಗೆ. ಮತ್ತೆ ಇಲ್ಲಿ ಇನ್ನೊಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸುವುದೇನೆಂದ್ರೆ, ಎಸ್ ಸರ್, ಕೆಲವರು ಹಣ ಸ್ಟೇಷನ್ಗೆ ಹೋದ್ರೆ ಅಥವಾ ಆಸ್ಪತ್ರೆಗೆ ಹೋದ್ರೆ ಅಥವಾ ಕೋರ್ಟಿಗೆ ಬಂದ್ರೆ ಖರ್ಚಾಗುತ್ತೆ ಎಂಬ ಇದಿದ್ರು, ಅದನ್ನು ಕೂಡ ಅವರು ಇಲ್ಲಿ ಬಿಡ್ಬೇಕು. ಯಾಕಂದ್ರೆ ಇಲ್ಲಿ ಮಗುವಿಗೆ ಪರಿಹಾರದ ವ್ಯವಸ್ಥೆಯನ್ನು ಕೂಡ ಈ ಕಾನೂನಲ್ಲಿ ಅವಕಾಶ ಇದೆ. ಪರಿಹಾರ ಸಿಗುತ್ತೆ. ಮಗುವಿಗೆ ಮೆಡಿಕಲ್ ಎಕ್ಸ್ಪೆನ್ಸ್ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಎಕ್ಸ್ಪೆನ್ಸ್ ಇರುವಾಗ ಮಗುವಿಗೆ ಒಂದು ಪರಿಹಾರ ಅಂತ ಕೊಡುತ್ತೆ. ಅದಕ್ಕೆ ಸಪರೇಟ್ ಆದಂತ ಕಮಿಟಿ ಕೂಡ ಇದೆ. ಅದರಿಂದ ಹಣದ ಕೊರತೆಯಿಂದ ಯಾವುದೇ ದೂರನ್ನು ಕೊಡ್ಲಿಕ್ಕೆ ಹಿಂಜರಿಯುವುದು ಖಂಡಿತ ಇಲ್ಲಿ ಬೇಡ. ಸ್ವ ಇಚ್ಛೆಯಿಂದ, ಯಾಕಂದ್ರೆ ನಮ್ಮ ಮಕ್ಕಳು ಇವತ್ತಿನ ಮಕ್ಕಳು ಅವರನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿ ಪ್ರತಿಯೊಬ್ಬರದು ಇದೆ. ಅದಕ್ಕಾಗಿ ಹಣ ಇಲ್ಲ ಅಥವಾ ಏನೋ ಬೇರೆ ಕಷ್ಟ ಇದೆ ಅಥವಾ ನಾಚಿಕೆ ಅಂಜಿಕೆ ಅದನ್ನೆಲ್ಲ ಬಿಟ್ಟು ನಾಳೆ ನಮ್ಮ ಮಗುವಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಮತ್ತೇನಂದ್ರೆ ಪ್ರತಿಯೊಬ್ರು ಕೂಡ ನಮ್ಮ ಸಾಮಾಜಿಕ ಕಳಕಳಿ ಇದೆ ಅಲ್ವಾ. ಇವತ್ತು ನಾವು ಬೇರೆ ಮಗುವಿಗೆ ಆಗ್ತಾ ಇದೆ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ನಮ್ಮ ಮಗುವಿಗೆ ಆಗುವಂತ ಸಾಧ್ಯತೆ ಇದೆ ಅಲ್ವಾ. ಇಂತ ತಾವು ಗಮನಿಸಿರ್ಬೋದು, ಎಲ್ಲೋ ಇಂತ ಘಟನೆಯನ್ನು ನಾವು ಉತ್ತರ ಭಾರತದಲ್ಲೆಲ್ಲ ಕಂಡಿತ್ತು. ಒಂದು ಸಣ್ಣ ಮಗುವಿನ ಮೇಲೆ ಅತ್ಯಾಚಾರ ಆಗಿದೆ ಅಥವಾ ಒಂದು ಸ್ಕೂಲಿಗೆ ಹೋಗುವಂತ ಮಗುವಿನ ಮೇಲೆ ಅವ್ರು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ, ಅತ್ಯಾಚಾರ ಆಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಆದ್ರೆ ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ನೋಡ್ತಿದ್ದೇವೆ, ನಾಳೆ ನಮ್ಮ ಮನೆಯಲ್ಲಿ ಆಗ್ಬಹುದು. ಅದಕ್ಕಾಗಿ ಏನಂದ್ರೆ ಇದನ್ನು ಬುಡ ಸಮೇತ ಕಿತ್ತಾಗುವಂತ ಜವಾಬ್ದಾರಿ ನಂದಲ್ಲ, ಇವರದಲ್ಲ, ಪ್ರತಿ ಒಬ್ಬ ನಾಗರಿಕನ ಜವಾಬ್ದಾರಿ. ಖಂಡಿತ ಬಹಳ ಮುಖ್ಯವಾದ ಇದೊಂದು ಕರ್ತವ್ಯವೇ ಸರಿ, ನಮಗೆ ಸಾಮಾಜಿಕವಾದಂತ ಆದ್ಯ ಕರ್ತವ್ಯ. ಯಾಕಂದ್ರೆ ಇವತ್ತು ಎಲ್ಲೂ ನಾವು ಕೆಲಸ ಮಾಡ್ತಕ್ಕ ರಂಗಗಳಾಗಿರ್ಬೋದು ಅಥವಾ ನಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣ ಆಗಿರ್ಬೋದು, ನಮ್ಮ ಸಾಮಾಜಿಕ ವಲಯದಲ್ಲಿ ಎಲ್ಲೇ ಕಂಡರೂ ಕೂಡ ಇದನ್ನು ತಕ್ಷಣಕ್ಕೆ ನಿಮ್ಮಂಥ ನ್ಯಾಯವಾದಿಗಳ ಗಮನಕ್ಕೆ ಅಥವಾ ಪೊಲೀಸ್ ಸ್ಟೇಷನ್ ಗಮನಕ್ಕೆ ತಂದರೆ ಖಂಡಿತವಾಗ್ಲೂ ಅದನ್ನು ಅವರು ಮುಂದುವರಿಸ್ಕೊಂಡು ಹೋಗಿ ಅದಕ್ಕೆ ಉತ್ತಮವಾದಂಥ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಪರಿಪಾಠವಿದೆ ಈಗ ಸದ್ಯಕ್ಕೆ. ಮತ್ತೆ ಇನ್ನೊಂದು ಹೇಳುವುದೇನೆಂದ್ರೆ, ಕೋರ್ಟಿಗೆ ಬಂದಾಗ ನೀವು ಅಂಥದ್ದು ಏನು ವರಿ ಮಾಡೋದು ಬೇಡ. ನಾನು ನನ್ನ ಮಗುವಿನ ತರ ನನ್ನ ಮನೆಯಲ್ಲಿ ಯಾರಿಗಾದ್ರೂ ಇಂಥ ಸಮಸ್ಯೆಗಳು ಬಂದಾಗ ನಾವು ಹೇಗೆ ಸ್ಪಂದಿಸ್ತೇವೆ ಅದೇ ರೀತಿ ಸ್ಪಂದಿಸ್ತೇವೆ. ಅದರಿಂದ ಸಾರ್ವಜನಿಕರಲ್ಲಿ ಇನ್ನೊಂದು ಕಳಕಳಿ, ಅಯ್ಯೋ ನ್ಯಾಯಾಲಯಕ್ಕೆ ಹೋದ್ರೆ ಅಲ್ಲಿ ನಾವು ಕಾಯ್ಬೇಕು ಅಥವಾ ಅಲ್ಲಿ ಸಮಸ್ಯೆಗಳಿದೆ, ಅಲ್ಲಿ ಏನು ಕೇಳ್ತಾರೆ, ಅದರಿಂದ ಭಯ ಇದ್ರು ಕೂಡ ಅದನ್ನು ಕೂಡ ಬಿಡ್ಬೇಕು. ಯಾಕಂದ್ರೆ ನಾನು ಇಲ್ಲಿವರೆಗೆ ನಾನು ಮಾಡಿದ್ದು ಅದೇ ಕೆಲಸ. ಯಾವುದೇ ಒಂದು ಮಗುವಿಗೆ ಕೆಲವು ಸರಿ ನಾವು ನೋಡಿದ್ದುಂಟು, ಮನೆಯವರಿಗೆ ಬೇಡ, ಅವರು ದೂರು ಕೊಡುವವರೆಗೆ ಮಾತ್ರ ಅಯ್ಯೋ ದೂರು ಕೊಡ್ಬೇಕು, ನನ್ನ ಮಗಳಿಗೆ ಹೀಗಾಗಿದೆ, ನನ್ನ ಮಗುವಿಗೆ ಹೀಗಾಗಿದೆ ಅಂತ ಮಾತ್ರ ಇದು ಮಾಡ್ತಾರೆ. ಮತ್ತೆ ಲಾಸ್ಟ್ಗೆ ಅದು ಆ ಇಂಟ್ರೆಸ್ಟ್ ಹೋಗ್ತದೆ. ನಾವೇ ಕೆಲಸರಿ ಪಾರ್ಟಿ ಹತ್ರ ಇದು ಮಾಡಿದ್ದೇವೆ, ಏನ್ರಿ ನಿಮ್ಮ ಮಗಳಿಗೆ ಆಗಿದೆ, ನಿಮ್ಮ ಮನೆ ಮಗುವಿಗೆ ಆಗಿದೆ, ನಾಳೆ ಅವನು ಬೇರೆ ಮಗುವಿಗೆ ಮಾಡಬಾರ್ದು, ಮತ್ತೆ ಇದು ಬೇರೆಯವರಿಗೆ ಪಾಠ ಆಗಬೇಕು. ಅದಕ್ಕಾಗಿ ನನ್ನ ಕಳಕಳಿ ಏನಂದ್ರೆ, ಯಾರು ಕೂಡ ನ್ಯಾಯಾಲಯದಲ್ಲಿ ಅಯ್ಯೋ ಕಾಯ್ಬೇಕು ಅಥವಾ ಅಲ್ಲಿ ಕಿರಿಕಿರಿ ಉಂಟು ಅದನ್ನೆಲ್ಲವನ್ನು ಬಿಡ್ಬೇಕು. ನಿಮ್ಗಾಗಿ ಒಬ್ಬ ಇದ್ದಾನೆ ಅಂತ ನೀವು ಭಾವಿಸಿ, ನಿಮ್ಮ ಮನೆಯವನು ಇದ್ದಾನೆ ಅಂತ ಭಾವಿಸಿ, ಇಂಥ ಪ್ರಕರಣಗಳು ಬಂದಾಗ ತಕ್ಷಣ ತಾವು ಏನ್ ಮಾಡ್ಬೇಕಂದ್ರೆ ದೂರ್ ಕೊಡಿ, ಸಂಬಂಧಪಟ್ಟ ಠಾಣೆಗೆ ದೂರ್ ಕೊಡಿ. ಅಲ್ಲಿ ಖಂಡಿತ ತನಿಖಾಧಿಕಾರಿಯವರು ಇದ್ದಾರೆ, ಪೊಲೀಸ್ ಠಾಣಾ ಅಧಿಕಾರಿಯವರು ಇದ್ದಾರೆ, ಖಂಡಿತ ಅವರು ಕ್ರಮ ಜರುಗಿಸಿಕೊಳ್ತಾರೆ. ಒಂದು ಸಲಹೆ ಇದೆ ನಂದು, ಹೇಳಿ ಸರ್. ತುಂಬಾ ಜನಕ್ಕೆ ವಿಷಯ ಗೊತ್ತಿರಬಹುದು, ಕೆಲವೊಂದು ಶಾಲೆಗಳಲ್ಲಿ ಹೀಗೆ ಆಯ್ತು, ನಮ್ಮ ಜಿಲ್ಲೆಯಲ್ಲಿ ಕೂಡ ಆದಾಗ ನಮ್ಗೆ ಯಾಕೆ ಬೇಕು, ನಮಗೇನಿದು ಯಾಕೆ ತಲೆನೋವು ಅಂತ. ನನ್ನ ಸಜೆಷನ್ ಇಷ್ಟೇ, ಖಂಡಿತವಾಗಿ ನಿಮಗೆ ಕಂಪ್ಲೇಂಟ್ ಡೈರೆಕ್ಟ್ ಕೊಡ್ಲಿಕ್ಕೆ ಮುಜುಗರವಾದ್ರೆ ನೋಡಿ, ಒಂದು ಪೊಲೀಸ್ ಸ್ಟೇಷನ್ಗೆ 100 ಫೋನ್ ಮಾಡಿ ನೋಡಿ, ಈ ಮಗುವಿಗೆ ಇಲ್ಲಿ ಈ ದಿವಸ ಹೀಗಾಗಿದೆ ಅಷ್ಟೇ ಹೇಳಿ ಫೋನ್ ಇಟ್ಬಿಟ್ರೆ ಒಂದು ವಿಷಯ ಪೊಲೀಸರಿಗೆ ಗೊತ್ತಾಗುತ್ತೆ. ಪೊಲೀಸರು ಖಂಡಿತವಾಗಿ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೇಬೇಕು. ಇದು ನೋಡಿ, ಈಗ ಉಡುಪಿ ಜಿಲ್ಲೆಯಲ್ಲಿ ಇವರು SP ಅವರು ಒಂದು ಆ್ಯಪ್ ತಂದಿದ್ದಾರೆ, ಸುರಕ್ಷಾ ಆ್ಯಪ್ ಅಂತೇಳಿ. ಅದರಲ್ಲಿ ಈಗ ನೋಡಿ, ಯಾವುದೇ ಒಂದು ಜಸ್ಟ್ ಒಂದು ಇನ್ಫಾರ್ಮೇಶನ್ ನೀವು ಅದರಲ್ಲಿ ನಿಮ್ಮ ಫೋನ್ ನಂಬರ್ ಎಲ್ಲ ಬೇಕಾಗುತ್ತೆ, ಜಸ್ಟ್ ಒಂದು ಮೆಸೇಜ್ ಕಳಿಸಿದ್ರು ಸಾಕು, ಕೂಡಲೇ ರೆಸ್ಪಾಂಡ್ ಮಾಡ್ತಾರೆ. ಎಸ್ ಸರ್, ನಾವು ಚರ್ಚೆಯನ್ನು ಮುಂದುವರಿಸೋಣ, ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಬಹಳ ಮುಖ್ಯವಾದಂಥ ವಿಷಯವಿದು. ಇವತ್ತು ಕಾನೂನು ಸ್ಪಂದನ ಈ ಸಂಚಿಕೆಯಲ್ಲಿ ಏನು ಪೋಕ್ಸೋ ಆ್ಯಕ್ಟ್ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈ ಚರ್ಚೆ ಮತ್ತಷ್ಟು ಮಾಹಿತಿ ಖಂಡಿತವಾಗ್ಲೂ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.
ವಿರಾಮದ ಬಳಿಕ ಮತ್ತೊಮ್ಮೆ ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ತಮಗೆ ಇವತ್ತಿನ ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಕ್ಕಳ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಅಥವಾ ಪೋಕ್ಸೋ ಆಕ್ಟ್ ಬಗ್ಗೆ ಚರ್ಚೆ ಆಗ್ತದೆ. ಈ ಆಕ್ಟ್ ಬಗ್ಗೆ ತಾವು ಹೆಚ್ಚಿನ ವಿಷಯವನ್ನು ತಿಳಿಯಲಿಕ್ಕೆ ಅಥವಾ ತಮಗೆ ಈ ಆಕ್ಟ್ ಬಗ್ಗೆ ಏನಾದರೂ ಸಮಸ್ಯೆಗಳು ಅಥವಾ ಸಂಸ್ಥೆಗಳು ಇದ್ದರೆ ನೇರವಾಗಿ ಇಲ್ಲಿ ನ್ಯಾಯವಾದಿಗಳಿದ್ದಾರೆ ಮತ್ತು ಈ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಿದವರು, ಇದನ್ನು ಪ್ರಸಾರ ಸೇವೆಯನ್ನು ಮಾಡಿದಂಥ ಡಾಕ್ಟರ್ ಸತೀಶ್ ನಾಯಕ್ ಅವರು ಇದ್ದಾರೆ. ಅವರು ಕೂಡ ವೈದ್ಯರು, ಈ ಬಗ್ಗೆ ಸಾಕಷ್ಟು ಅನುಭವವನ್ನು ಪಡೆದಂಥವರು. ಅವರ ಮುಖೇನ ತಾವು ಪ್ರಶ್ನೆಯನ್ನು ಮಾಡಿ ಕೇಳಬಹುದು, ಕರೆಯನ್ನು ಕೂಡ ಮಾಡಬಹುದು. ಟಿವಿ ಪರದೆ ಮೇಲೆ ತಮಗೆ ನಮ್ಮ ದೂರವಾಣಿ ಸಂಖ್ಯೆ ಸಿಗುತ್ತೆ. ಎಸ್ ಸರ್, ಬಹಳ ಮುಖ್ಯವಾಗಿ ಚರ್ಚೆಯನ್ನು ಈಗ ಮುಂದುವರಿಸೋಣ. ಅದರಲ್ಲಿ ಒಂದು ತಮಗೆ ಕೇಳೋದಾದರೆ ಸರ್, ಇವತ್ತು ಈ ಕಾಯ್ದೆಯನ್ನು ನಾವು ಇಂಪ್ಲಿಮೆಂಟ್ ಮಾಡುವಾಗ ಸಮಾಜದಲ್ಲಿ ಅಥವಾ ನ್ಯಾಯಾಲಯದಲ್ಲಿ ಅಥವಾ ಇವತ್ತು ನಮ್ಮ ಸಾರ್ವಜನಿಕರ ವಲಯದಲ್ಲಿ ಈ ಕಾಯ್ದೆಯನ್ನು ನಾವು ಒಂದು ಹೆಚ್ಚು ಪ್ರಸಾರ ಮಾಡುವಾಗ ಗ್ರೌಂಡ್ ಲೆವೆಲಲ್ಲಿ ನಮಗೆ ತಡೆಗಳು ಅಂತಕ್ಕಂಥದ್ದು ಏನಾದರೂ ಇದ್ದರೆ ಆ ತಡೆಗಳನ್ನು ಯಾವುದು ತಡೆಗಳಿದೆ ಅಂತಕ್ಕಂಥದ್ದು? ಫಸ್ಟ್ ಆಫ್ ಆಲ್ ನಮ್ಮ ಸಾರ್ವಜನಿಕರಿಗೆ ಈ ಕಾನೂನಿನ ಬಗ್ಗೆ ಅವೇರ್ನೆಸ್ ಇರಬೇಕು. ಎಸ್ ಸರ್, ಬಹಳ ಮುಖ್ಯವಾಗಿ. ಓಕೆ, ನಾವು ಬೇರೆ ಅಂದ್ರೆ ಈಗ ಒಂದು ಹೊಡೆದ್ರು ಬಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಆದಂತ ಒಂದು IPC ಇದೆ, ಅಥವಾ ಅದಕ್ಕೆ ತನ್ನದೇ ಆದ ಒಂದು ಇದಿದೆ. ಬಟ್ ಈ ಕಾನೂನಿನಲ್ಲಿ ವಿಶೇಷತೆ ಇದೆ. ನಾವು ಬೇರೆ ಕಾನೂನಿಗೆ ಮತ್ತು ಇದಕ್ಕೆ ತುಲನೆ ಮಾಡಿದ್ರೆ ಇದು ತುಂಬಾ ಮಕ್ಕಳ ಪರವಾದಂತ ಕಾನೂನು ಅಲ್ವಾ, ಸ್ನೇಹಿಯಾಗಿದೆ. ಅದಕ್ಕಾಗಿ ಈ ಕಾನೂನಿನ ಮಾಹಿತಿ ಪ್ರತಿಯೊಬ್ಬರಿಗೂ ಇರಬೇಕು. ಆಗಿದ್ರು ಮಾತ್ರ ನಾವು ಈ ಪ್ರಕರಣವನ್ನು ನಾವು ಕಡಿಮೆ ಮಾಡಬಹುದು. ಮತ್ತೆ ಇನ್ನೊಂದೇನಂದ್ರೆ ಆಗುವುದಕ್ಕಿಂತ ಮೊದಲೇ ನಾವು ತಡಿಬೇಕು. ಆದ ನಂತರ ನಾವು ಅಯ್ಯೋ ನನ್ನ ಮಗಳಿಗೆ ನ್ಯಾಯ ಸಿಗ್ಲಿಲ್ಲ ಅಥವಾ ನನ್ನ ಹೀಗೆ ಆಯ್ತು ಅಂತ ಹೇಳೋದಕ್ಕಿಂತ ಮೊದಲು ನಾವು ಏನು ಮಕ್ಕಳ ಬಗ್ಗೆ ಇವತ್ತು ನಾನು ಕ್ಲಿಯರ್ ಆಗಿ ಹೇಳುವುದೇನೆಂದ್ರೆ, ಇವತ್ತು ನಾವು ತಂದೆ ತಾಯಿಗಳು ನಾವು ಇವತ್ತು ಹಣ ಶ್ರೀಮಂತಿಕೆ ಅದರ ಹಿಂದೆ ಹೋಗ್ತಾ ಇದ್ದೇವೆ. ನಮ್ಮ ಮಕ್ಕಳ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇಲ್ಲ. ಎಸ್ ಸರ್, ಒಂದು ಕರೆ ಇದೆ, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅವರ ಪ್ರಶ್ನೆಗೆ ದಯಮಾಡಿ ತಾವು ಉತ್ತರವನ್ನು ಕೊಡಬೇಕು. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಎಸ್ ಸರ್, ಕೇಳಿ, ಇಲ್ಲಿ ನ್ಯಾಯವಾದಿಗಳಿದ್ದಾರೆ, ಡಾಕ್ಟರ್ ಸತೀಶ್ ನಾಯ್ಕ್ ಅವರಿದ್ದಾರೆ. ತಮಗೆ ಯಾವ ಅಭಿಪ್ರಾಯ, ತಮ್ಮ ಏನು ಪ್ರಶ್ನೆ ಇತ್ತು ಕೇಳಬಹುದು. ಹೇಳಿ ಹೇಳಿ ಹೇಳಿ. ಹಾ, ನಮಗೇನಂದ್ರೆ ಈ ಕಾಯ್ದೆ ಮಾಡಿದಾರಲ್ಲ ಇದರಲ್ಲಿ ಅಲ್ಲಿ ನಿಮ್ಮ ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಬೇಕು ಸರ್, ದಯವಿಟ್ಟು. ಒಂದು ಸ್ಪಷ್ಟವಾಗಿ ಕೇಳೋದಿಲ್ಲ ನೀವು ಮಾತನಾಡೋದು ನಮಗೆ. ಓಕೆ, ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಪ್ರಶ್ನೆ ಮಾಡಿ. ನ್ಯಾಯವಾದಿಗಳಿದ್ದಾರೆ, ಡಾಕ್ಟರ್ ಇದ್ದಾರೆ. ಹೇಳಿ. ಹಾ, ಹೇಳಿ ಹೇಳಿ. ಅದೇ ಸರ್, ಈಗ ಈ ತರ ಮಾಡಿದಾರ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅಂತ ಮಾಡ್ತಾರಲ್ಲ, ಅವ್ರಿಗೆ ಅಂದ್ರೆ ಶಿಕ್ಷೆ ಕೊಡ್ತಾರೆ. ಒಂದು 7 ವರ್ಷ 14 ವರ್ಷ ಅಂತ ಶಿಕ್ಷೆ ಕೊಡ್ತಾರೆ, ಇಷ್ಟು ಅಂತ ದಂಡ ವಿಧಿಸ್ತಾರೆ. ಮತ್ತೆ 14 ವರ್ಷ ಬಿಟ್ಟು ಮತ್ತೆ ಅವ್ರು ಈಚೆಗೆ ಹೋಗ್ತಾರೆ. ಮತ್ತೆ ಅದೇ ತರ ಅವ್ರ ಮನಸ್ಥಿತಿ ಅದೇ ತರನೇ ಇರ್ತದೆ, ಅವ್ರಿಗೆ ಅದೇ ತರ ಮಾಡ್ಬೇಕು ಅಂತ ಮತ್ತೆ ಇರುತ್ತದೆ. ಆದ್ರೆ ಇವ್ರಿಗೆ ಯಾರೋ ಒಬ್ಬರು ಈ ತರ ಮಾಡಿದ್ಮೇಲೆ ಅವರಿಗೆ ಕೊಡ್ತಾರಲ್ಲ, ಅದನ್ನ ಮುಂದಿನವ್ರು ತಿಳ್ಕೊಬೇಕು. ನಾವು ಈ ತರ ಮಾಡಿದವ್ರಿಗೆ ಈ ತರ ಶಿಕ್ಷೆ ಆಗಿದೆ, ನಾವು ಆ ತಪ್ಪು ಮಾಡಬಾರದು ಅನ್ನೋದು ಮನಸ್ಸಿಗೆ ಅವ್ರಿಗೆ ಬರಬೇಕು. ಆ ತರವಾದ ಒಂದು ಕಠಿಣವಾದ ಶಿಕ್ಷೆನ ವಿಧಿಸ್ಬೇಕಾಗುತ್ತೆ. ಮನಸ್ಸು ಮಕ್ಕಳು ಮನಸ್ಸು ತುಂಬಾ ಸುತ್ತಾಗಿರ್ತದೆ. ಇದರಂತ ಆದಾಗ ಅವ್ರ ಮುಂದಿನ ಜೀವನ, ಮುಂದಿನ ಅವ್ರ ಪ್ರಾಯಕ್ಕೆ ಬಂದಾಗ ಅವ್ರ ಮನಸ್ಸಿಗೆ ಎಷ್ಟು ತೊಂದರೆ ಆಗುತ್ತೆ. ಅವರು ಸಾಯುವವರೆಗೂ ಅದನ್ನ ಬಗ್ಗೆ ಚಿಂತನೆ ಮಾಡ್ತಾನೆ ಇರ್ತಾರೆ. ಆಗುತ್ತೆ. ಎಸ್ ಸರ್, ಖಂಡಿತ ಈ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಎಸ್ ಸರ್, ಅವರು ಒಂದು ಮುಖ್ಯವಾದ ಅಂಶವನ್ನ ಹೇಳಿದರು. ಈಗ ಶಿಕ್ಷೆಯನ್ನು ಕೊಟ್ಟಾಗ ಅದು 4 ವರ್ಷನೋ 8 ವರ್ಷನೋ 15 ವರ್ಷನೋ ಏನೋ ಕೊಡ್ತಾರೆ. ಇದಾದ್ರೆ ಮಕ್ಕಳ ಮೇಲೆ ಅದು ಗಾಢವಾಗಿ ಪರಿಣಾಮವನ್ನು ಬೀರುತ್ತೆ. ಇದನ್ನ ಅವರಿಗೆ ದೊಡ್ಡ ಪಾಠವಾಗುವ ಹಾಗೆ, ಇದು ಮತ್ತೊಬ್ಬರಿಗೆ ಆಗದ ಹಾಗೆ ಅಪರಾಧಿಗಳಾದವರಿಗೆ ಇದು ಯಾವ ರೀತಿ ಪರಿಣಾಮಕಾರಿ ಶಿಕ್ಷೆಯನ್ನು ಕೊಡಬಹುದು ಅನ್ನೋ ವಿಚಾರವಾಗಿ ಒಂದು ಹೇಳಿದರು. ಮತ್ತು ಮಕ್ಕಳಿಗೂ ಕೂಡ ಇದು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಕೊರಿತಾ ಇರ್ತದೆ. ಮುಂದೆ ಪ್ರಾಯಕ್ಕೆ ಬಂದಾಗಲೂ ಕೂಡ ಅವರ ಜೀವನದಲ್ಲಿ ಇದು ಒಂದು ಸಣ್ಣ ಕೆಟ್ಟ ನೆನಪಾಗಿ ಬಿಡುತ್ತಿದೆಯೇ ಒಂದು ಕೋರ್ಟು ಅಂತ ಕಚೇರಿ ಅಲದಾಗ ಅಂತಕ್ಕಂಥದ್ದು ಒಂದು 2 ಅಂಶಗಳನ್ನು ಭಾಳ ಮುಖ್ಯವಾದ ವಿಚಾರದಲ್ಲಿ ಹೇಳಿದರು ಸರ್. ಈ ಹಿನ್ನೆಲೆಯಲ್ಲಿ ನಾವು ನೋಡುವುದಾದರೆ ಶಿಕ್ಷೆಯ ವಿಚಾರವಾಗಿ ಅವರು ಮಾತನಾಡಿದರು. ಹೇಗೆ ಶಿಕ್ಷೆ, ಅದನ್ನು ಕಠಿಣವಾಗಿ ಕೊಡಬಹುದಾ ಅಥವಾ ಅದನ್ನು ಅಂತಕ್ಕಂಥದ್ದು. ಇಲ್ಲಿ ಕಾನೂನು ಕ್ಲಿಯರ್ ಇದೆ. ಎಸ್ ಸರ್. ಏನಂದ್ರೆ ಇಲ್ಲಿ ಕೂಡ
ಕಠಿಣ ಕಾರಾಗೃಹ, ಜೀವಮಾನವಿಡೀ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಕೂಡ ಕೊಡಬಹುದು. ಆದ್ರೆ ಕೊಡುವುದಕ್ಕಿಂತ ಮೊದಲು ಅಲ್ಲಿ ಸರಿಯಾದ ಸಾಕ್ಷ್ಯಾಧಾರ ಮತ್ತು ದಾಖಲಾತಿ ನ್ಯಾಯಾಲಯದಲ್ಲಿ ಇರಬೇಕು. ಸುಮ್ಮನೆ ಒಬ್ಬನ ಮೇಲೆ ಅಥವಾ ಒಬ್ಬನಿಗೆ ನಾವು ಜೀವಾವಧಿ ಶಿಕ್ಷೆ ಆಗಲಿ ಅಥವಾ ಕಠಿಣ ಕಾರಾಗೃಹ ಶಿಕ್ಷೆ ಆಗಲಿ ನಾವು ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ 100 ಜನ ನಿರಪರಾಧಿಗೂ ಶಿಕ್ಷೆ ಆಗದಿದ್ರೆ, ಅಪರಾಧಿಗೂ ಶಿಕ್ಷೆ ಆಗದಿದ್ರೆ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಆಗ್ಬಾರ್ದಂತ. ಯಾಕಂದ್ರೆ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ನ್ಯಾಯಾಲಯದಲ್ಲಿ. ಒಂದು ಕೇಸ್ ಆದ ನಂತರ ಅದನ್ನು ತನಿಖೆ ಸಂದರ್ಭ ಇರ್ಬೋದು ಅಥವಾ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಇರ್ಬೋದು. ಇಲ್ಲಿ ಏನಂದ್ರೆ ನಾನು ಆಗ್ಲೇ ತಮ್ಮ ಮುಂದೆ ಹೇಳಿದ್ದೇನೆ, ಏನಂದ್ರೆ ನಾವು ದೂರು ಕೊಡುವಾಗ ಇದ್ದಂತ ಉಮೇದಾಗ್ಲಿ ಅಥವಾ ಉತ್ಸಾಹ ಆಗ್ಲಿ ನ್ಯಾಯಾಲಯದಲ್ಲಿ ಬಂದು ಹೇಳುವಾಗಿರುವುದಿಲ್ಲ. ಎಷ್ಟೋ ಪ್ರಕರಣದಲ್ಲಿ ಪ್ರಕರಣ ಬಿದ್ದೋಗ್ಲಿಕ್ಕೆ ಮುಖ್ಯವಾದಂತ ಕಾರಣ ನನ್ನ ಗಮನಕ್ಕೆ ಬಂದದ್ದು ಏನಂದ್ರೆ, ಒಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ತರ್ತೇನೆ. ಒಂದು ಹುಡುಗಿ ಒಬ್ಬ ನೆರೆಮನೆಯನ್ನು ಪ್ರೀತಿಸ್ತಾಳೆ. ಪ್ರೀತಿಸಿ ಅವಳು ಓಡಿ ಹೋಗ್ತಾಳೆ. ಅವನಿಗೆ ಮಗು ಇದೆ. ಇವಳು ಕುಂದಾಪುರದಿಂದ ತೀರ್ಥಹಳ್ಳಿಯಿಂದ ಶಿವಮೊಗ್ಗದಿಂದ ಬ್ಯಾಂಗ್ಳೂರಿಂದ ತುಮಕೂರಿಂದ ಅರೆಗುಜ್ಜನ ಅಲ್ಲಿಗೆ ಬರ್ತಾಳೆ. ಅಲ್ಲಿ ಅವನನ್ನು ಮದುವೆ ಆಗ್ತಾಳೆ. ಮದುವೆ ಆಗಿ ಸರಿ ತಾಯಿ ತಂದೆ ಕೇಸ್ ಹಾಕಿದ್ರು. ವಿಚಾರಣೆ ಬಂತು. ವಿಚಾರಣೆ ಬಂದಾಗ ಮನೆಯವರೆಲ್ಲ ಉಲ್ಟಾ, ಆದದ್ದೌದು, ನಾವಾಗ್ಲಿ ನೀವಾಗ್ಲಿ ಏನ್ ಮಾಡ್ಬೋದು ಹೇಳಿ? ಖಂಡಿತ ಅಲ್ವಾ? ನ್ಯಾಯಾಲಯಕ್ಕೆ ಬೇಕಾದದ್ದು ಒಬ್ಬನನ್ನು ಶಿಕ್ಷೆ ಕೊಡ್ಬೇಕಾದ್ರೆ ಬಲವಾದ ಸಾಕ್ಷ್ಯಾಧಾರ ಇರಬೇಕಲ್ವಾ? 18 ವಯಸ್ಸಾಗಲಿಲ್ಲ ಆ ಹುಡುಗಿಗೆ. ಇಲ್ಲ, ಬಿಲೋ ದಿ 18 ಆಗ್ಲಿಲ್ಲ. ಬಿಲೋ ದಿ 18 ಇಯರ್ಸ್ ಅವಳು ಕೇಸ್ಗೆ ಒಳಪಡ್ತಕ್ಕಂಥವ್ರೆ. ಹೌದು. ಮತ್ತೆ ಇಂಥ ಸಂದರ್ಭ ಅದೇ ನಾನು ಹೇಳಿದೆಲ್ಲ, ಕೇಸ್ ಕೊಡುವಂತ ಇದ್ದ ಉಮೇದಾಗ್ಲಿ ಅಥವಾ ಉತ್ಸಾಹ ಆಗ್ಲಿ ನ್ಯಾಯಾಲಯದಲ್ಲಿ ಬಂದು ಸಾಕ್ಷಿ ವಿಚಾರಣೆ ಮಾಡುವಂತ ಸಂದರ್ಭ ಆಗ ಇರುವುದಿಲ್ಲ. ಅದು ದೊಡ್ಡ ಸಮಸ್ಯೆ. ಅದರಿಂದ ಏನೋ ಕೆಲವು ಆರೋಪಿಗಳು ಬಿಡುಗಡೆ ಆಗ್ತಾ ಇದ್ದಾರೆ ವಿನಾ ಎಲ್ಲಿ ಕಂಟೆಸ್ಟ್ ಇದೆ, ಯಾರಿಗೆ ಅದು ಆರೋಪಿಗೆ ಶಿಕ್ಷೆ ಆಗ್ಬೇಕಂತ ಉಮೇದಿದೆಯೋ, ಆ ಒಂದು ಛಲ ಇದೆಯೋ, ಆ ಕೇಸ್ ಇಲ್ಲಿವರೆಗೆ ಬಿದ್ದೋಗ್ಲಿಲ್ಲ. ಅದು ಬಹಳ ಮುಖ್ಯವಾಗಿ ಅವರು ಕರೆ ಮಾಡಿದ್ದು ಸರಿಯಾಗಿ ಹೇಳಿದ್ರು ಅವರು. ಎಸ್ ಸರ್, ಖಂಡಿತ. ಆ ಮಗು ಅಥವಾ ಪೇರೆಂಟ್ಸ್ ಮೇಲೆ ಎಂತ ಪರಿಣಾಮ ಇರ್ತದೆ, ಜೀವಮಾನ ಇಡೀ ಅದನ್ನ ಮರಿಲಿಕ್ಕಿಲ್ಲ. ಆ ಒಂದು ಏನಾದ್ರು ಸ್ಕಾರ್ ಅಂತ ಹೇಳ್ತೇವೆ, ಮನಸ್ಸಿನಲ್ಲಂತ ಗಾಯ ಮನ್ಲಿಕ್ಕೆ ಬಹಳ ಕಷ್ಟ. ಅದಕ್ಕೋಸ್ಕರ ಈ ಪಾಕ್ಸೋ ಆಕ್ಟ್ ಆ ಮಗುವಿಗೆ ಅಂತಹದ್ದೇನಾದ್ರೂ ಲೈಂಗಿಕ ದೌರ್ಜನ್ಯ ಆದ್ರೆ ಅದಕ್ಕೆ ಕೌನ್ಸಿಲಿಂಗ್ ಕೊಡಬೇಕು, ಸೈಕಲಾಜಿಕಲ್ ಸಪೋರ್ಟ್ ಕೊಡಬೇಕು, ಮೆಡಿಕಲ್ ಸಪೋರ್ಟ್ ಕೊಡಬೇಕು ಅಂತ ಹೇಳುತ್ತೆ. ಇನ್ನೊಂದು ವಿಚಾರ, ಶಿಕ್ಷೆ ಬಗ್ಗೆ ಹೇಳಿದ್ರಿ. ಕರ್ನಾಟಕದಲ್ಲೇ ಇಬ್ಬರಿಗೆ ಜೀವಾವಧಿ ಶಿಕ್ಷೆ ಆಗೋಗಿದೆ ಈಗ ಆಲ್ರೆಡಿ. ಬೀದರ್ನಲ್ಲಿ ಒಂದು ಶಿಕ್ಷೆ ಆಯ್ತು, 1 ವರ್ಷದೊಳಗೆ ಶಿಕ್ಷೆ ಆಗಿ ಹೋಯ್ತು. ಚಿಕ್ಕಪ್ಪ ಅಣ್ಣನ ಮಗಳನ್ನ ಕರ್ಕೊಂಡು ತೋಟಕ್ಕೆ ಹೋಗಿ ಏನೋ ರೇಪ್ ಮಾಡಿದ್ರು, 1 ವರ್ಷದೊಳಗೆ ಶಿಕ್ಷೆ ಆಗಿ ಹೋಯ್ತು. ಹತ್ತಿರದ ಜಿಲ್ಲೆಯಲ್ಲಿ ಕೂಡ ಆಗಿ ಹೋಯ್ತು. ಸೊ ಅದರಿಂದ ಈ 1 ವರ್ಷದೊಳಗೇನೆ ಜೀವಾವಧಿ ಶಿಕ್ಷೆ ಆಗಿರೋದು ಹಿಸ್ಟ್ರಿಯಲ್ಲೇ ಫಸ್ಟ್ ಅಂತ ಕಾಣ್ತದೆ. ಇಲ್ಲಿ ಉಡುಪಿಯಲ್ಲಿ ಏನಾಗಿದೆ ಅಂದ್ರೆ, ಅದಕ್ಕೆ ವಿಶೇಷವಾದಂತ ಒಂದು ನ್ಯಾಯಾಲಯ ಸ್ಥಾಪನೆ ಮಾಡಿದ್ರೆ ಖಂಡಿತ 1 ವರ್ಷದ ಒಳಗಡೆ ಖಂಡಿತ ತೀರ್ಪನ್ನು ಇದು ಮಾಡಬಹುದು. ಖಂಡಿತ. ಇಲ್ಲಿ ಏನಾಗಿದೆ ಅಂದ್ರೆ, ಒಂದೇ ಕೋರ್ಟ್ ಅಲ್ಲಿ ಸಿವಿಲ್ ಪ್ರಕರಣ ನಡೆಯುತ್ತೆ, ಸರ್ಕಾರದ ಬೇರೆ ವ್ಯಾಜ್ಯಗಳು ನಡೆಯುತ್ತೆ, ಆ ನಂತರ ಲೋಕಾಯುಕ್ತ ನಡೆಯುತ್ತೆ, ಅದರೊಟ್ಟಿಗೆ ನಮ್ಮ ಪೋಕ್ಸೋ ಆಕ್ಟ್ ನಡೆಯುತ್ತೆ. ಆಗ ಅದು ದೊಡ್ಡ ಸಮಸ್ಯೆ ಆಗಿದೆ. ಒಂದೇ ಪೋಕ್ಸೋ ಕಾಯ್ದೆಗೆ ಸಪರೇಟ್ ನ್ಯಾಯಾಲಯ ಇದ್ರೆ ಖಂಡಿತ 1 ವರ್ಷದೊಳಗಡೆ ಜಡ್ಜ್ಮೆಂಟ್ ಮಾಡುವಾಗೆ ಖಂಡಿತ ಪ್ರಯತ್ನ ಮಾಡಬಹುದು. ನೀವು ಇಂಪ್ಲಿಮೆಂಟೇಷನ್ ಗೆ ಸಮಸ್ಯೆಗಳೇನು ಕೇಳಿದ್ರಿ. ನಾವು ಮೊನ್ನೆ ಅಷ್ಟೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತೆ SP ಅಣ್ಣಾಮಲೈ ಅವರು ಮತ್ತೆ ಮಣಿಪಾಲ್ ಯೂನಿವರ್ಸಿಟಿ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಸೇರ್ಕೊಂಡು ಎಲ್ಲ ಮೆಡಿಕಲ್ ಆಫೀಸರ್ಸ್ ಮತ್ತೆ ಪೊಲೀಸ್ಗೆ ಒಂದು ವರ್ಕ್ಶಾಪ್ ಅಂತ ಮಾಡಿದ್ವಿ. ಪಾಕ್ಸೋ ಕಾನೂನಿನಲ್ಲಿ ಒಬ್ಬ ವೈದ್ಯರ ಕರ್ತವ್ಯ ಏನು, ಯಾವ ತರ ಕರೆಕ್ಟ್ ಡಾಕ್ಯುಮೆಂಟೇಶನ್ ಮಾಡಬೇಕು, ಯಾಕೆ ಕೇಸ್ಗಳು ಬಿದ್ದೋಗ್ತಾ ಇದಾವೆ, ಯಾಕೆ ಬೇಲ್ ಸಿಗ್ತಾ ಇದೆ, ಪೊಲೀಸರು ಯಾವ ತರ ಕರೆಕ್ಟ್ ಆಗಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು, ಯಾವ ತರ ವಿಜ್ಞಾನ ತಜ್ಞರು ಅದನ್ನ ರಿಪೋರ್ಟ್ ಕಳಿಸ್ಬೇಕು, ಎಲ್ಲಿ ಡಿಲೇ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಆ ಟ್ರೈನಿಂಗ್ಗೋಸ್ಕರ ನಾವು ಅದನ್ನೊಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಬಹಳ ಚೆನ್ನಾಗಾಯ್ತು ಕಾರ್ಯಕ್ರಮ. ನೀವು ಕೇಳಿದ್ರಿ ಏನೆಲ್ಲ ಸಮಸ್ಯೆ ಅಂತ. ಒಂದು ಆಲ್ರೆಡಿ ಹೇಳಿದ್ರು, ಅವೇರ್ನೆಸ್ ಪ್ರಾಬ್ಲಮ್ ಅಂತ. ಎರಡನೇದು ಮುಖ್ಯವಾಗಿ ಬೇಕಾಗಿರೋದು, ಪಾಕ್ಸೋ ಆಕ್ಟ್ ಹೇಳ್ತದೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಪಾಕ್ಸೋ ಕೋರ್ಟ್ ಸಪರೇಟ್ ಆಗಿರಬೇಕು ಅಂತ ಕಾನೂನು ಹೇಳ್ತದೆ. ಕರ್ನಾಟಕದಲ್ಲಿ ಒಂದೇ ಒಂದು ಸಪರೇಟ್ ಆದ ಪಾಕ್ಸೋ ಕೋರ್ಟ್ ಇಲ್ಲ. ಪಾಕ್ಸೋ ಕೋರ್ಟ್ ಎಲ್ಲಿರಬೇಕು? ಹೈವೇಯಲ್ಲಿ ಇರಬೇಕು. ಕ್ರಿಮಿನಲ್ ಕೇಸ್ಗಳು ನಡೆಯೋ ಕಡೆ ಪಾಕ್ಸೋ ಕೋರ್ಟ್ ಇರುವಾಗಿಲ್ಲ. ಈಗ ನಮ್ಮ ಉಡುಪಿ ಜಿಲ್ಲೆಯ ಜಿಲ್ಲಾ ಸಂಕೀರ್ಣದಲ್ಲೇ ಪಾಕ್ಸೋ ಕೋರ್ಟ್ ನಡೀತಾ ಇದೆ. ನಾನು ಒಂದ್ಸಲ ಹೋದೆ, ಅಲ್ಲಿಗೆ ಹೋಗಿ ನೋಡಿದೆ ಏನಾಗ್ತಾ ಇದೆ ಕೋರ್ಟ್ನಲ್ಲಿ, ಯಾವ ತರ ಕೇಸ್ ನಡೀತೆ ಅಂತ. ಆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಏನಿದೆ
ಆ ಮಗುವಿನ ಸ್ನೇಹಿ ಇಲ್ಲ ಅಷ್ಟೊಂದು. ಆ ವಾತಾವರಣ ಅಲ್ಲೇ ಕ್ರಿಮಿನಲ್ಸ್ ಓಡಾಡ್ತಾ ಇರ್ತಾರೆ. ಅಲ್ಲೇ ಒಂದು ನೀವು ಮಗು ಕರ್ಕೊಂಡು ಹೋದ್ರೆ ಆ ಮಗು ಹೆದರೋದಿಲ್ವಾ? ಎಸ್ ಸರ್, ಖಂಡಿತ. ಆ ಪಾಕ್ಸೋ ಕೋರ್ಟ್ ಹೇಗಿರುತ್ತೆ ಅಂದ್ರೆ ಮಗುಗೋಸ್ಕರ ಸಪರೇಟ್ ರೂಮ್ ಇರ್ತದೆ, ಬರೇ ಪರದೆ ಅಲ್ಲ. CCTV ಮುಖಾಂತರ ಜಡ್ಜ್ ಮಗುವಿನ ಹತ್ರ ಮಾತಾಡ್ಬೇಕು, ಲಾಯರ್ ಮಾತಾಡುವಾಗಿಲ್ಲ. ಅದಕ್ಕೆ ಬೇರೆಯವರಿಗೆ ಆಕ್ಸೆಸ್ ಇಲ್ಲ ಅಲ್ಲಿ. ಸೊ ಇಷ್ಟೆಲ್ಲ ಇದ್ದಾಗ ಆ ಸ್ವಲ್ಪ 6 ತಿಂಗಳಲ್ಲಿ 1 ವರ್ಷ ಮತ್ತೆ ಆ ಜಡ್ಜ್ ಬರೇ ಪಾಕ್ಸೋ ಕೇಸನ್ನೇ ನೋಡ್ತಾರೆ. ಲೇಡಿ ಜಡ್ಜ್ ಇರಬೇಕು ಸಾಧ್ಯ ಆದಷ್ಟು ಅಂತ ಇದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗ ಅವ್ರು ಬಂದಿದ್ದಾರೆ. ಸೊ ಇದು 2ನೇ ಸಮಸ್ಯೆ. 3ನೇ ಸಮಸ್ಯೆ, ಆ ಕೇಸ್ ಫೈಲ್ ಮಾಡೋದು ಸ್ಟಾರ್ಟ್ ಮಾಡಿ ಆ ಕನ್ವಿಕ್ಷನ್ ಆಗುವವರೆಗೆ ಮಕ್ಕಳ ಸ್ನೇಹಿ ಪ್ರಾಸೆಸ್ ಅಂತ ಏನ್ ಹೇಳ್ತೇವೆ ಅದು ಸಂಪೂರ್ಣವಾಗಿ ಕಾರ್ಯಗತವಾಗಿದೆ ಅಂತ ನನಗೆ ಅನ್ಸೋದಿಲ್ಲ. ಇವತ್ತಿಗೂ ಮಕ್ಕಳಿಗೆ ಪೊಲೀಸ್ ಸ್ಟೇಷನ್ ಇಲ್ಲ, ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲ, ಯಾಕಂದ್ರೆ ಮನೆಯಲ್ಲೇ ಸ್ಟೇಟ್ಮೆಂಟ್ ತಗೊಳ್ತಾರೆ. ಆದ್ರೂ ಕೋರ್ಟ್ಗಳಲ್ಲಿ ಅಥವಾ ಮೆಡಿಕಲ್ ಎವಿಡೆನ್ಸ್ ಬೇರೆ ಬೇರೆ ಸಮಯಗಳಲ್ಲಿ ಆ ಮಕ್ಕಳ ಸ್ನೇಹಿ ಇನ್ನೂ ಕೂಡ ಇಂಪ್ರೂವ್ ಆಗ್ಬೇಕು ಅನಿಸ್ತದೆ. ಆಮೇಲೆ ನಾನು ಹೇಳಿದೆ, ನಿಮ್ಮ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡುವಾಗ ಡಾಕ್ಟರ್ಸ್ಗೆ ಕಾಂಪ್ರಿಹೆನ್ಸಿವ್ ಗೈಡ್ಲೈನ್ಸ್, ಯಾವ ತರ ಡಾಕ್ಯುಮೆಂಟೇಶನ್ ಮಾಡಬೇಕು, ಯಾವ ತರ ಸ್ಯಾಂಪಲ್ಸ್ ತೆಗಿಬೇಕು. ಯಾಕೆಂದ್ರೆ ಈ ಲೈಂಗಿಕ ಶೋಷಣೆ ಆದಾಗ, ಈ ರೇಪ್ ಅಂತ ಕೇಸ್ಗಳಲ್ಲಿ ಆ ಡಾಕ್ಟರ್ ಹೇಳಿಕೆ ಏನಿದೆ ಅದ್ರ ಮೇಲೆ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಕೇಸ್ ಮಾಡುವಂತದ್ದು. ಅಲ್ಲಿ ಕೇಸ್ ಬೇಲಿಗೆ ಬಂದಾಗ ಇಲ್ಲಿ ಡಾಕ್ಟರ್ಸ್ ಅರ್ಧ ಇನ್ಫಾರ್ಮೇಶನ್ ಬರೆದಿದ್ರೆ ಅದು ಕೇಸ್ ಯಾವ ತರ ನಿಲ್ಲುತ್ತೆ ಕೇಸಲ್ಲಿ? ಯಾರಿಗಾದ್ರೂ ಆ ಒಂದು ಅನ್ಯಾಯ ಮಾಡಿದಂತ ವ್ಯಕ್ತಿ 1 ತಿಂಗಳಲ್ಲಿ ಬೇಲ್ ತಕೊಂಡು ಹೊರಗೆ ಬಂದಾಗ ನಮಗೆಲ್ಲ ಕೋಪ ಬರ್ತದೆ. ಆ ವೀಕ್ಷಕರು ಹೇಳಿದ್ರು, ಬೇರೆ ಯಾರಿಗಾದ್ರೂ ಆದಾಗ ಅದು ಒಂದು ಟಿವಿಯಲ್ಲಿ ನೋಡುವಂತ ಒಂದು ವಿಷಯ, ಅದೇ ನಮ್ಮವರಿಗೆ ಆದಾಗ ಏನೋ ಎಲ್ಲರ ಮೇಲೆ ಕೋಪ ಬರುತ್ತೆ ನಮಗೆ. ಅದರಿಂದ ಇದೊಂದು ದೊಡ್ಡ ಎಲ್ಲರ ಸಮಸ್ಯೆ ಅಲ್ಲ, ನಮ್ಮ ಸಮಸ್ಯೆ ಅಂತ ನಾವು ತಿಳ್ಕೊಳ್ಬೇಕು. ಸೊ ಇದು ಇನ್ನೊಂದು ಸಮಸ್ಯೆ. ಆಮೇಲೆ ಅದೇ ತರ ಈ ವಿಧಿವಿಜ್ಞಾನ ವಿಭಾಗ ಏನಿದೆ ಅವರು ಕೊಡುವಂತ ರಿಪೋರ್ಟ್ಗಳು ಟೈಮ್ ತಾಗ್ತದೆ, 3 ತಿಂಗಳು 4 ತಿಂಗಳು. ಇದರಿಂದಾಗಿ ಕೇಸ್ಗಳು ಮುಂದೆ ಹೋಗುತ್ತೆ. ನೋಡಿ, ರಾಜಸ್ಥಾನದಲ್ಲಿ ಒಬ್ಬ ಜಡ್ಜ್, ನನಗೆ ಬಹಳ ಅವರ ಬಗ್ಗೆ ಗೌರವ, ನನಗೆ 28 ದಿವಸಗಳಲ್ಲಿ ದಿನ ಕೂತ್ಕೊಂಡು ಪ್ರೊಸೀಡಿಂಗ್ಸ್ ಮಾಡಿ 28 ದಿನಗಳೊಳಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಿಸಿಬಿಟ್ರು. ಎಸ್ ಸರ್, ನಾವು ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಬಹಳ ಮುಖ್ಯವಾದ ವಿಚಾರವನ್ನು ಡಾಕ್ಟರ್ ಸತೀಶ್ ನಾಯ್ಕರು ಹೇಳ್ತಾ ಇದ್ರು. ಇವತ್ತು ಈ ಒಂದು ಪಾಕ್ಸೋ ಆ್ಯಕ್ಟ್ನ ನಾವು ಇನ್ನೂ ಹೆಚ್ಚಿನ ಪ್ರಸಾರದಲ್ಲಿ ತರಬೇಕಾದ್ರೆ ಏನೇನು ತಡೆಗೋಡೆಗಳಿದ್ದಾವೆ, ಏನೇನು ಅಗತ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡ್ತಾ ಇದ್ರು. ನ್ಯಾಯವಾದಿಗಳು ಕೂಡ ಆ ನಿಟ್ಟಿನಲ್ಲಿ ಏನೇನು ಬೆಳವಣಿಗೆಗಳಾಗಬೇಕಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಎಸ್ ವೀಕ್ಷಕರೇ, ಇವತ್ತಿನ ಕಾನೂನು ಸ್ಪಂದನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳು ಈ ಮಕ್ಕಳ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಅಥವಾ ಪಾಕ್ಸೋ ಆ್ಯಕ್ಟ್ ಅಂತ ನಾವೇನು ಕರಿತೀವಿ, ಈ ಆ್ಯಕ್ಟ್ ಬಗ್ಗೆ ಸಾಕಷ್ಟು ಅನುಭವವುಳ್ಳಂಥ ಇಬ್ಬರು ಗಣ್ಯರೊಟ್ಟಿಗೆ ನಾವು ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ವಿ. ಈಗ ಈ ಆ್ಯಕ್ಟನ್ನು ನಾವು ಹೆಚ್ಚು ಪ್ರಸಾರ ಮಾಡುವಾಗ ಅಥವಾ ಇದನ್ನು ಹೆಚ್ಚು ಬಳಸಿಕೊಳ್ಳುವಾಗ ಇದರ ಅಡೆತಡೆಗಳು ಅಥವಾ ಗ್ರೌಂಡ್ ಲೆವೆಲಲ್ಲಿ ಏನು ತಡೆಗಳಾಗ್ತಾ ಇತ್ತು ಅನ್ನೋ ಬಗ್ಗೆ ಡಾಕ್ಟರ್ ಸತೀಶ್ ನಾಯ್ಕರು ಹೇಳ್ತಾ ಇದ್ರು. ಅದನ್ನ ಕೇಳಿ ಇನ್ನಷ್ಟು ಬಹಳ ಮುಖ್ಯವಾದಂಥ ಪ್ರಶ್ನೆಗಳನ್ನು ನಾವು ಅವ್ರಿಗೆ ಮಾಡಲಿಕ್ಕಿದ್ದೇವೆ. ಇನ್ನಷ್ಟು ಬಹಳ ಮುಖ್ಯವಾದಂಥ ಈ ಕೇಸ್ನಲ್ಲಿ ಬೇಲ್ಗಳ ಬಗ್ಗೆ ಆಗಿರ್ಬೋದು, ಈ ಕೇಸ್ನಲ್ಲಿ ನಮ್ಮ ಉಡುಪಿ ಪರಿಸರದಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ಆದಂಥ ಒಂದಷ್ಟು ಅನುಭವಗಳು ಹೇಗಿತ್ತು, ಮತ್ತೆ ಈ ಒಂದು ಆ್ಯಕ್ಟ್ನ ಇನ್ನಷ್ಟು ಬಹಳ ಮುಖ್ಯವಾದಂಥ ವಿಚಾರಗಳನ್ನ ತಿಳಿದುಕೊಳ್ಳಿದೆ. ಬನ್ನಿ ಈ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಎಸ್ ಸರ್, ಆಗ ತಾವು ಬಹಳ ಮುಖ್ಯವಾಗಿ ಇವತ್ತು ಗ್ರೌಂಡ್ ಲೆವೆಲಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ SPP ಅವರು ಹೇಳಿದ್ರು ಬಹಳ ಇದ್ರದ್ದು ಅವೇರ್ನೆಸ್ದು ಒಂದು ಅಂತೇಳಿ. ಅದಾದಮೇಲೆ ನೀವು ಕೂಡ ಇವತ್ತು ಏನು ತೊಡಕುಗಳಾಗುವ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ರಿ, ಅದನ್ನು ದಯವಿಟ್ಟು ಮುಂದುವರಿಸಿ ಸರ್. ಮೊದಲನೇದಾಗಿ ಪಾಕ್ಸೋ ಕಾನೂನು ಪ್ರಕಾರ 1 ವರ್ಷದಲ್ಲಿ ವಿಚಾರಣೆ ಆಗಿ ಶಿಕ್ಷೆ ಆಗಬೇಕು ಅಂತ ಇದೆ. ಆದರೆ ದುರದೃಷ್ಟವಶಾತ್ ಇಡೀ ಭಾರತ ದೇಶದಲ್ಲಿ ಇವತ್ತಿಗೂ ಕೂಡ 85% ಕೇಸುಗಳು 1.5-2 ವರ್ಷ ಆದ್ರೂ ಇನ್ನೂ ಕೋರ್ಟಲ್ಲಿದೆ, ಸೆಟ್ಲ್ ಆಗಿಲ್ಲ. ಇದು ದೊಡ್ಡ ದುರಂತ. ಎರಡನೇದು, ಒಬ್ಬ ನಾಗರಿಕನಾಗಿ ನನ್ನ ಒಂದು ಒಪಿನಿಯನ್, ಇದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಹುಶಃ ಅದನ್ನ ವಿಶ್ಲೇಷಿಸಬಹುದು ಜಾಸ್ತಿಯಾಗಿ. ಇವತ್ತಿಗೂ ಕೂಡ ತೀವ್ರತರವಾದ ಕೆಲವು ಕೇಸುಗಳು ಬಿಟ್ರೆ 90% ಜನ ಬೇಲಲ್ಲಿ ಹೊರಗೆ ಬಂದ್ಬಿಡ್ತಾರೆ. ಕಾರಣಗಳು ಏನೇ ಇರಬಹುದು, ಬಟ್ ಇದು ಎರಡನೇ ಸಮಸ್ಯೆ. ಕನ್ವಿಕ್ಷನ್ ರೇಟ್ ಕರ್ನಾಟಕದಲ್ಲಿ
ಬರೇ 10%. ಆಕ್ಚುಲಿ ಅದಕ್ಕಿಂತ ಕಡಿಮೆ 6% ಅಷ್ಟೇ. ಯಾವುದು ಇಷ್ಟೊತ್ತರಿಗೆ ಡಿಸೈಡ್ ಆಗಿದೆ ಅದರಲ್ಲಿ ಕನ್ವಿಕ್ಷನ್ ಆಗಿರೋದು ಬರೇ 6%. ಇದರ ಅರ್ಥ ಏನು? ಕಾರಣಗಳೇನೇ ಇರ್ಬೋದು. ಅವರು ಪೋಷಕರು ಮಧ್ಯದಲ್ಲಿ ಕೇಸ್ ವಾಪಸ್ ತಗೊಳ್ಳೋದು ಅಥವಾ ಪ್ರತಿಕೂಲ ಸಾಕ್ಷಿ ಅಂತ ಹೇಳ್ತೇವೆ. ಬಟ್ ನನ್ನದು ಒಂದು ಸಮಸ್ಯೆ ಇದೆ. ನಾವು ಹೇಳ್ತೇವೆ ಕೇಸ್ ವಾಪಸ್ ತಗೊಳ್ತಾರೆ ಪೋಷಕರು ಅಂತ ಹೇಳಿ. ಕಾರಣ ಏನು? ಮುಖ್ಯವಾದ ಕಾರಣ ಇದೆ. ಒಬ್ಬ ಆರೋಪಿ 15 ದಿವಸದಲ್ಲಿ, 1 ತಿಂಗಳಲ್ಲಿ ಬೇಲಿಂದ ಹೊರಗೆ ಬಂದ ಕೂಡಲೇ ಅವನು ನೇರವಾಗಿ ಅವರ ಮನೆಗೆ ಹೋಗಿ ಬೇರೆ ಬೇರೆ ತರ ಪ್ರೆಷರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಮೋಷನಲ್ ಪ್ರೆಷರ್ ಹಾಕ್ತಾನೆ. ಅಥವಾ ಅವರಿಗೆ ಬೇಕಾದವರು, ಅವರ ಮೇಲ್ನವರು, ರಾಜಕೀಯ ಎಲ್ಲಾ ಸೇರಿಕೊಂಡು ಅವರಿಗೆ ಬೇರೆ ಬೇರೆ ತರದ ಕಿರುಕುಳ ಕೊಡ್ತಾನೆ. ಹೀಗೆ ಮಾಡಿ, ಅಥವಾ ಹಣದ ಆಮಿಷ ತೋರಿಸ್ತಾನೆ, ಅಥವಾ ಬೇರೆ ಬೇರೆ ತರ. ಇದರಿಂದಾಗಿ ಯಾರಿಗೆ ಬೇಕಿದ್ದು ತಲೆನೋವು ಬೇಡ ಅಂತೇಳಿ ಅರ್ಧಕ್ಕರ್ಧ ಜನ. ಅದರಿಂದ ನನ್ನದು ರಿಕ್ವೆಸ್ಟ್ ಇಷ್ಟೇ, ಕಾರಣಗಳೇನಿದೆ ಅದನ್ನು ಹುಡ್ಕೋಣ, ಅದನ್ನು ಸರಿಪಡಿಸೋಣ, ಅದರ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಆದ್ರೆ ಸಾಧ್ಯ ಆದಷ್ಟು ಈ ತೀವ್ರತರವಾದ ಅಪರಾಧ ಮಾಡಿದವರು ಬೇಲಲ್ಲಿ ಹೊರಗೆ ಬರಲೇಬಾರದು. ಇದು ನಮ್ಮ ಸಿಸ್ಟಮ್ ಅಲ್ಲಿ ಆಗ್ಬೇಕು. ಅವರ ಮಾತಿಗೆ ನಾನೀಗ ಉತ್ತರ ಕೊಡ್ಬೇಕಾಗತ್ತೆ, ಯಾಕಂದ್ರೆ ಆ ಸ್ಥಾನದಲ್ಲಿ ನಾನಿದ್ದೇನೆ. ಇಲ್ಲಿ ತೀವ್ರ ಸ್ವರೂಪ ಮಾಡಿದಂತ ಹಲ್ಲೆಗೆ ಸಂಬಂಧಪಟ್ಟಂತೆ ಖಂಡಿತ ಬೇಲ್ ಸಿಗಲ್ಲ. ಇದು ನಾನ್ ಬೇಲೇಬಲ್ ಅಫೆನ್ಸ್. ಫಸ್ಟ್ ಆಫ್ ಆಲ್ ಇಲ್ಲಿ ಬೇಲ್ ಸಿಗ್ಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಕೆಲವೊಂದು ಸರಿ ನಾನು ಮೇನ್ ನನ್ನ ಇದೇನಂದ್ರೆ ಪಾಯಿಂಟ್ ಅಂದ್ರೆ ವಿಕ್ಟಿಮ್. ನಾನು ಒಂದು ಘಟನೆಯನ್ನು ನಾನು ಇಲ್ಲಿ ನೆನಪು ಮಾಡ್ತಿದ್ದೇನೆ. ಒಂದ್ಸರಿ ಏನಾಗುತ್ತೆ ಅಂದ್ರೆ, ಒಂದು ಹುಡುಗಿ ಪ್ರೀತಿಸ್ತಾಳೆ, ಪ್ರೀತಿಸಿ ಅವಳು ಮಗು ಆಗುತ್ತೆ. ಮಗು ಆದ ನಂತರ ಅವನು ಓಡಿ ಹೋಗ್ತಾನೆ. ಮೈನರ್. ಸರಿ, ಮನೆಯವರು ಬಂದು ಸ್ಟೇಷನ್ ಅಲ್ಲಿ ದೂರು ಕೊಡ್ತಾರೆ. ಕೊಟ್ಟ ನಂತರ ಆಗುತ್ತೆ, FIR ಆಗುತ್ತೆ. ಅವನು ಅಬ್ರಾಡಿಗೆ ಓಡಿ ಹೋಗಿರ್ತಾನೆ. ಸರಿ, ಪೊಲೀಸ್ನವರು ಅವನು ಬರೋವರೆಗೆ ಕಾಯ್ತಾರೆ. ದೆನ್ ಪೊಲೀಸ್ ಅರೆಸ್ಟ್ ಮಾಡ್ತಾರೆ, ಕೋರ್ಟಿಗೆ ಕರ್ಕೊಂಡು ಬರ್ತಾರೆ. ಆ ವಕೀಲರನ್ನು ನೇಮಕ ಮಾಡ್ತಾರೆ, ವಕೀಲರು ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತಾರೆ. ಆ ನಂತರ ಕೋರ್ಟ್ ಆರ್ಗ್ಯುಮೆಂಟಿಗೆ ಸಮಯ ನಿಗದಿಪಡುತ್ತೆ. ಆ ನಂತರ ಆರ್ಗ್ಯುಮೆಂಟಿಗೆ ಬರುತ್ತೆ. ಆ ಸಂದರ್ಭ ಏನಾಗುತ್ತೆ ಅಂದ್ರೆ, ಆ ವಿಕ್ಟಿಮ್ ಬರ್ತಾಳೆ, ವಿಕ್ಟಿಮ್ ಮನೆಯವ್ರು ಬರ್ತಾರೆ ಕೋರ್ಟಿಗೆ. ಆ ನಂತರ ಆರೋಪಿ ಮನೆಯವ್ರು ಬರ್ತಾರೆ. ಸರ್, ಅವರೇ ಆರ್ಗ್ಯುಮೆಂಟು ಅಂದ್ರೆ ವಕೀಲಗಿಂತ ಜಾಸ್ತಿ ಅವರೇ ಮಾತಾಡ್ತಿದ್ದಾರೆ. ಸರ್, ಏನಾಗಿದೆ ಅಂದ್ರೆ ಅವರು ಇದ್ದದ್ದು ನಮಗೆ ಗೊತ್ತಿಲ್ಲ, ಅಂದ್ರೆ ಎಲ್ಲೋ ನಮ್ಗೆ ಅವರ ಕನೆಕ್ಷನ್ ತಪ್ಪಿ ಹೋಗಿತ್ತು, ಅದಕ್ಕಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇಲ್ಲ ಸರ್, ನಾವು ಒಟ್ಟಿಗೆ ಇದ್ದೇವೆ, ನಾವು ಮದುವೆ ಆಗ್ತಿದ್ದೇವೆ ಅಂತ. ಇದು ನಮ್ಮ ದುರಂತ ಅಲ್ವಾ? ಈ ರೀತಿಯಾಗಿ ಬದಲಾಯಿಸ್ಬಿಡೋದು ಮಾತುಗಳನ್ನ. ಹೌದೌದು, ಅದೇ ನಮ್ಮ ಎಷ್ಟೋ ಸರಿ ಬೇಲ್ ಸಿಗ್ಲಿಕ್ಕೆ ಇದೊಂದು ಕಾರಣ. ನಾನು ಆಗ್ಲೇ ಹೇಳಿದ್ದೇನೆ, ಕೇಸ್ ಕೊಡುವಾಗ ಇದ್ದಂತ ಉತ್ಸಾಹ ಆಗ್ಲಿ ಅಥವಾ ಇಂಟ್ರೆಸ್ಟ್ ಆಗ್ಲಿ ಆ ನಂತರ ಕೋರ್ಟಿಗೆ ಬರುವಾಗ ಇರುವುದಿಲ್ಲ. ಇದು ನಮ್ಗೆ ತುಂಬಾ ನೋವಾಗುತ್ತೆ. ನಾವೇನ್ ಮಾಡ್ತೇವೆ, ಪಾಪ ಆ ಹುಡುಗಿಗೆ ಮಗುವಾಗಿದೆ, ಸರಿ ಈ ನಿಟ್ಟಿನಲ್ಲಿ ಅವನಿಗೆ ಬೇಲ್ ಸಿಗಬಾರ್ದು. ಬೇಲ್ ಸಿಕ್ಕಿದ್ರೆ ನಾಳೆ ಏನಂದ್ರೆ ಅವನು ವಿದೇಶಕ್ಕೆ ಓಡಿ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ವಿಕ್ಟಿಮ್ಗೆ ಬೆದರಿಕೆ ಕೊಡುವ ಅವಕಾಶ ಇದೆ. ಇದೆಲ್ಲವನ್ನು ಏನು ಸುಪ್ರೀಂ ಕೋರ್ಟು ತನ್ನ ಕೆಲವೊಂದು ಅಂಶಗಳನ್ನು ಹೇಳಿದೆ ಅದೆಲ್ಲವನ್ನು ಉಲ್ಲೇಖ ಮಾಡಿ ಬೇರೆ ಹೈಕೋರ್ಟಿನ ಸೈಟೇಷನ್ ನಾವು ನ್ಯಾಯಾಲಯದಲ್ಲಿ ಇದು ಮಾಡಿ ಆರ್ಗ್ಯುಮೆಂಟ್ ಮಾಡ್ತಿರುವಂತ ಸಂದರ್ಭ, ಇಂಥದ್ದೆಲ್ಲ ತೊಡಕಾದಾಗ ನಮಗೂ ನೋವಾಗುತ್ತೆ. ಖಂಡಿತ ಸರ್. ಯಾಕಪ್ಪ ಈ ರೀತಿ ಆಗ್ತಾ ಇದೆ? ಎಲ್ಲೋ ನಮ್ಮ ಯುವ ಜನತೆ ದಾರಿ ತಪ್ತಾ ಇದ್ದಾರೆ ಅಷ್ಟೇ. ಇವತ್ತು ನಾವು ಒಂದು ಕೈಯಲ್ಲಿ ಯಾವಾಗ್ಲೂ ಚಪ್ಪಳೆ ಆಗಲ್ಲ. ನಮ್ಮ ಎಷ್ಟೋ ಪೋಕ್ಸೋ ಪ್ರಕರಣ ಏನಾಗಿದೆ ಅಂದ್ರೆ, ಪ್ರೀತಿಸಿ ಓಡಿ ಹೋಗ್ತಾರೆ, ಮನೆಯವರು ಬಂದು ಸ್ಟೇಷನ್ ಅಲ್ಲಿ ದೂರು ಕೊಡ್ತಾರೆ. ಮಕ್ಕಳು ಹೌದು, ನನ್ನ ಮಗಳು ಹೀಗೆ ಆಗಿದ್ದಾಳೆ, ಹೀಗೆ ಇಷ್ಟು ದಿವಸ ಆಯ್ತು ಓಡಿ ಹೋಗಿದ್ದಾಳೆ, ಹಾಗೆ ಆಗಿದ್ದಾಳೆ, ಹೀಗೆ ಆಗಿದೆ ಅಂತ. ಆದ್ರೆ ಅವಳು ಬಂದು ಹೇಳುದು ಬೇರೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಹೋರಾಟ, ಯಾವ ರೀತಿಯ ಹೋರಾಟವನ್ನು ನ್ಯಾಯಾಲಯದಲ್ಲಿ ಮಾಡಬಹುದು ಅಲ್ವಾ? ನಮ್ಗೆ ನಾವು ಆಗ್ಲೇ ಹೇಳಿದ್ದೇನೆ, ಒಬ್ಬ ಆರೋಪಿಗೆ ಶಿಕ್ಷೆ ಆಗ್ಬೇಕಾದ್ರೆ ಬಲವಾದಂತ ಸಾಕ್ಷಿಗಳು ಬೇಕು. ಒಬ್ಬ ವಿಕ್ಟಿಮ್ ಇದ್ರೆ ಸಾಕು ನಮ್ಮ ಪರವಾಗಿ, ಖಂಡಿತ ಶಿಕ್ಷೆ ಆಗುತ್ತೆ. ನಾನು ಇವತ್ತಿಗೂ ಕೂಡ ಉಡುಪಿ ನಾಗರಿಕರಲ್ಲಿ ನಾನು ಭರವಸೆ ಕೊಡೋದಿಷ್ಟೇ, ಸರಿಯಾದ ಬಂದು ನ್ಯಾಯಾಲಯದಲ್ಲಿ ಸರಿಯಾಗಿ ಸಾಕ್ಷಿ ವಿಚಾರಣೆಗೆ ಇದು ಸರಿಯಾಗಿ ವಿಚಾರಣೆ ಸಾಕ್ಷಿ ನುಡಿದ್ರೆ 100% ಪನಿಷ್ಮೆಂಟ್ ಆಗುತ್ತೆ, ಅದ್ರಲ್ಲಿ ಯಾವುದೇ ಅನುಮಾನ ಬೇಡ. ಬಟ್ ನೀವು ಬರುವಾಗ ಕ್ಲೀನ್ ಹ್ಯಾಂಡೆಡ್ ಆಗಿರ್ಬೇಕು, ಸರಿಯಾಗಿ ಸಾಕ್ಷಿಯನ್ನು ಹೇಳ್ಬೇಕು. ಅಂತದಿದ್ರೆ ನೀವು ಶಿಕ್ಷೆ 100% ಖಂಡಿತ ಆಗುತ್ತೆ, ಅದರಲ್ಲಿ ಏನೇ ಅನುಮಾನ ಬೇಡ. ಬೇಲಿನ ವಿಷಯಕ್ಕೆ ಬಂದಾಗ ಒಂದು ತಿಂಗಳ ಹಿಂದೆ ಒಂದು ಬಹಳ ಒಳ್ಳೆಯ ಡೆವಲಪ್ಮೆಂಟ್ ಆಯ್ತು. ಒಂದು ಜಿಲ್ಲೆಯಲ್ಲಿ ಸಿಕ್ಕಿದಂತ ಬೇಲನ್ನ, ಜಿಲ್ಲಾ ಕೋರ್ಟಲ್ಲಿ ಸಿಕ್ಕಿದ ಬೇಲು ಹೈಕೋರ್ಟ್ ಜಡ್ಜ್ ಒಬ್ರು ಹೇಳಿದ್ರು, ಬೇಲನ್ನ ಕ್ಯಾನ್ಸಲ್ ಮಾಡಿ ಆರೋಪಿಯನ್ನು ಪುನಃ ಅರೆಸ್ಟ್ ಮಾಡಿದ್ರು. ಬೇಲ್ ಕೊಡುವಾಗ ಏನ್ ಹೇಳಿದ್ರು ಜಡ್ಜ್ ಅಂತ ಹೇಳಿದ್ರೆ, ಅಂದ್ರೆ ಜಿಲ್ಲಾ ನ್ಯಾಯಾಧೀಶರು ಏನ್ ಹೇಳಿದ್ರು, 6 ತಿಂಗಳು ಜೈಲಲ್ಲಿದ್ದ ಇವನು, ಪ್ರಕರಣ ಎನ್ಕ್ವೈರಿ ಎಲ್ಲ ಆಗಿದೆ,
ಅವನನ್ನ ಇನ್ನು ಇಡುವ ಅಗತ್ಯ ಇಲ್ಲ ಅಂತ ಕಳಿಸಿಬಿಟ್ರು. ಆದ್ರೆ ಹೈಕೋರ್ಟ್ ಜಡ್ಜ್ ಹೇಳಿದ್ರು, ಇಷ್ಟು ನೋಡಿ ಬೇಲ್ ಕೊಡುವಾಗ ಎಷ್ಟು ತೀವ್ರತರವಾದ ಅಪರಾಧ, ಎಷ್ಟು ಸಾಕ್ಷಿಗಳು ಎಷ್ಟು ಸ್ಟ್ರಾಂಗ್ ಇದಾವೆ ಎಲ್ಲ ನೋಡ್ಕೊಳ್ಬೇಕಲ್ವಾ, ಅಥವಾ ಸಾಕ್ಷಿಗಳಿಗೆ ಅವರು ಎಷ್ಟು ಹೆದರ್ಸ್ತಾರೆ ಅನ್ನೋ ವಿಷಯಗಳನ್ನು ಕೂಡ ನೋಡ್ಕೋಬೇಕು. ಆ ಕೇಸ್ ನೋಡಿಕೊಂಡು ಬರೇ ಕೇಸ್ 6 ತಿಂಗಳು ಎನ್ಕ್ವೈರಿ ಆಗಿದೆ ಅಂತ ಹೇಳಿ ಯಾರಿಗೆ ಬೇಲ್ ಕೊಡುವಾಗಿಲ್ಲ ಅಂತ ಹೇಳಿ ಹೈಕೋರ್ಟ್ ಜಡ್ಜ್ ಹೇಳಿದ್ರು. ಈ ಕೇಸಲ್ಲಿ ಬೇಲ್ ಕೊಡ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಬೇಲ್ ಕ್ಯಾನ್ಸಲ್ ಮಾಡಿ ಅವರನ್ನ ಪುನಃ ಅರೆಸ್ಟ್ ಮಾಡಿಸಿದ್ರು. ಇಂತಹ ಒಂದು ಬೆಳವಣಿಗೆ ಇದ್ರೆ ಅಂದ್ರೆ ತೀವ್ರತರವಾದ ಕೇಸ್ಗಳಲ್ಲಿ ನಾನು ಹೇಳೋದು, ಕೆಲವು ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಎನ್ಕ್ವೈರಿ ಮುಗಿದ್ರೆ ಉಡುಪಿಯಲ್ಲಿ ಕೂಡ ಅಂತ ತೀವ್ರ ಸ್ವರೂಪವಾದಂತ ಲೈಂಗಿಕ ಹಲ್ಲೆಗೆ ಸಂಬಂಧಪಟ್ಟಂತೆ ಬೇಲ್ ಸಿಗ್ಲಿಲ್ಲ. ಒಂದ್ ವೇಳೆ ಸಿಕ್ಕಿದ್ರೂ ಕೂಡ ಅದು 1 ವರ್ಷ ನಂತರ ಅಥವಾ 6 ತಿಂಗಳ ನಂತರ. ನಾವು ಪೋಕ್ಸೋ ಕೇಸಲ್ಲಿ ಎಲ್ಲರೂ ಕೂಡ ಯಾವ ಆರೋಪಿಗಳಿದ್ದಾರೆ ಎಲ್ಲರೂ ಕೂಡ ಕೃಷ್ಣನ ಜನ್ಮಸ್ಥಳವನ್ನು ನೋಡಿ ಬಂದವರು. ಅಷ್ಟು ಬೇಗ ಯಾರಿಗೂ ಬೇಲ್ ಸಿಕ್ಕಿಲ್ಲ, ಸಿಗ್ಲಿಕ್ಕೂ ಬಿಡುವುದಿಲ್ಲ. ಖಂಡಿತ ಸರ್, ಅದು ಆಗ್ಬೇಕಾದ್ದು ಅಗತ್ಯತೆ ಇದೆ ಸರ್. ಯಾಕಂದ್ರೆ ಅಟ್ಲೀಸ್ಟ್ 1 ವರ್ಷ ಅಲ್ಲಿ ಕಳೆದ ಮೇಲೆ ಒಂದು ಸ್ವಲ್ಪ ಜ್ಞಾನೋದಯ ಅಂತ ಪರಿವರ್ತನೆ ಆಗ್ಬೇಕು. ಪರಿವರ್ತನೆ 1 ವರ್ಷ ಒಳಗಿದ್ದಾಗ ಅಲ್ಲಿ ಜಜ್ಮೆಂಟ್ ಬರ್ಬೇಕಲ್ವಾ? ಸೊ ಅಲ್ಲೇ ಕಂಟಿನ್ಯೂ ಆಗುತ್ತೆ. ಎಸ್ ಸರ್, ಖಂಡಿತ. ಇನ್ನು ಬಹಳ ಮುಖ್ಯವಾಗಿ ಉಡುಪಿ ಪರಿಸರದಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಕಂಡು ಬಂದಿದ್ದರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಆಲ್ರೆಡಿ 84 ಕೇಸ್ ರಿಜಿಸ್ಟರ್ ಆಗಿದೆ. ಚಾರ್ಜ್ ಶೀಟ್ ಅನ್ನು ತನಿಖಾಧಿಕಾರಿಯವರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಮತ್ತೆ ಹಲವಾರು ಪ್ರಕರಣಗಳು ಈಗಾಗಲೇ ತನಿಖೆಗೆ ಬಾಕಿ ಇದೆ. ಅದರಲ್ಲಿ ಒಂದು 6 ಕೇಸಲ್ಲಿ ಜಡ್ಜ್ಮೆಂಟ್ ಆಗಿದೆ, 1 ಕೇಸ್ ಪನಿಷ್ಮೆಂಟ್ ಆಗಿದೆ, ಹೈಯೆಸ್ಟ್ ಪನಿಷ್ಮೆಂಟ್ ಆಗಿದೆ. ಅಲ್ಲಿ ಇನ್ನೊಂದು ಏನಂದ್ರೆ, ಈಗ ಕೇಸಲ್ಲಿ ಏನು ಎಕ್ವಿಟ್ ಆಗಿದ್ದಾರೆ 5 ಕೇಸಲ್ಲಿ, ಅಲ್ಲಿ ಏನಾಗಿದೆ ಅಂದ್ರೆ ಎಲ್ಲವೂ ಕೂಡ ಹಾಸ್ಟೆಲ್ ಆಗಿದ್ದಾರೆ. ಪ್ರತಿಕೂಲ ಸಾಕ್ಷಿಯಾಗಿ ನೊಂದ ಬಾಲಕಿ ಮತ್ತು ಬೇರೆ ಸಾಕ್ಷಿಗಳು ಸಾಕ್ಷ್ಯ ನುಡಿದಿರುವುದರಿಂದ ಆ ಕಾರಣದಿಂದ ಕೇಸು ಬಿದ್ದು ಹೋಗಿದೆ ವಿನಃ ಯಾರು ಶಿಕ್ಷೆ ಆಗ್ಬೇಕು ಅಂತ ಹಠ ಹಿಡ್ದು ಕೋರ್ಟ್ ಅಲ್ಲಿ ಇದು ಮಾಡ್ತಾರೆ, ಎವಿಡೆನ್ಸ್ ಕೊಟ್ಟಿದ್ದಾರೆ, ಆ ಕೇಸು ಬಿದ್ದು ಹೋಗ್ಲಿಲ್ಲ. ಎಲ್ಲೋ ನಮ್ಮ ಅನಿಸುತ್ತೆ, ಎಲ್ಲೋ ಕೆಲವು ಸರಿ ನಾನು ಆಗ್ಲೇ ಹೇಳಿದೆ, ಕೆಲವು ಸರಿ ಪಾರ್ಟಿಗಳು ಏನ್ ಮಾಡ್ತಾರೆ ಅಂದ್ರೆ ವಿಕ್ಟಿಮ್ಗೆ ಆರೋಪಿಗಳ ಮನೆಯವರು ಏನಾದ್ರು ಆಮಿಷ ಒಡ್ಡುವುದು ಅಥವಾ ಯಾವುದೋ ಒಂದು ಇದಕ್ಕೆ ಒಳಗಾಗುವುದು ಅವರು, ಅಥವಾ ಇಲ್ಲಿ ನಾನು ಇನ್ನೊಂದು ಹೇಳಿದೆ ಏನಂದ್ರೆ ಇದು ಮನೆ ಒಳಗಡೆ ಆಗುತ್ತೆ ಅಥವಾ ಸಂಬಂಧಿಕರ ನಡುವೆ ಆಗುತ್ತೆ, ಆ ನೆರೆಮನೆಯವರಿಂದ ಆಗುತ್ತೆ. ಆಗ ಏನ್ ಮಾಡ್ತಾರಂದ್ರೆ ಹೋಗ್ಲಿ ಸಾಯ್ಲಿ, ಅವನ್ ಮಾಡಿದ ಕರ್ಮ ಅವನ್ ತಿಂತಾನೆ ಅಂತ ಆ ಭಾವನೆಯಲ್ಲಿ ಏನ್ ಮಾಡ್ತಾರಂದ್ರೆ ಕೋರ್ಟ್ ಅಲ್ಲಿ ಪ್ರತಿಕೂಲ ಸಾಕ್ಷಿಯಾಗಿ ಮಾರ್ಪಾಡಾಗ್ತಾರೆ. ಅದರಿಂದ ಕೇಸ್ ಬಿದ್ದು ಹೋಗೋ ಸಾಧ್ಯತೆ ಇದೆ. ಆದ್ರೆ ಈಗ್ಲೂ ಹೇಳುದಷ್ಟೇ, ಯಾರು ತನಗೆ ಆದಂತ ಅನ್ಯಾಯಕ್ಕೆ ಶಿಕ್ಷೆ ಆಗ್ಬೇಕು ಅಂತ ದೃಢ ಸಂಕಲ್ಪ ಇದ್ದವರಿಗೆ ಖಂಡಿತ ನ್ಯಾಯ ಸಿಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಎಸ್ ಸರ್, ಹಾಗೆ ಒಂದು ತಾವು ಹೇಳಿದ್ರಿ, ಆಗ ಇವತ್ತಿನ ಕೋರ್ಟ್ನ ವಾತಾವರಣ ಇದಕ್ಕೆ ಸ್ವಲ್ಪ ಪೂರಕವಾಗಿಲ್ಲ, ಇದಕ್ಕೆ ಆದಂಥ ವಿಶೇಷವಾದಂಥ ಕೋರ್ಟು ಅಥವಾ ವಿಶೇಷವಾದಂಥ ವಾತಾವರಣ ನಿರ್ಮಾಣ ಆಗಬೇಕಿದೆ. ಇದು ಒಂದು ಅಡೆತಡೆಗಳಲ್ಲಿ, ಅಥವಾ ಇದು ಹೈವೇ ಬದಿಯಲ್ಲಿ ಆಗಬೇಕು, ಇದಕ್ಕೆ ಒಂದು ಈ ರೀತಿಯಾದ ಹೆಚ್ಚಿನ ಅಂಶ ಇದ್ದರೆ ಇದು ಹೆಚ್ಚಿನ ಉತ್ತಮವಾದಂಥ ಬೆಳವಣಿಗೆ ಕಾಣಬಹುದು ಅಂತ. ಈ ರೀತಿಯಾದ ಸಲಹೆಗಳು ಇನ್ನೂ ಏನೇನಾಗಬೇಕಿದೆ ಅಂತ ನಿಮ್ಮ ಅಭಿಪ್ರಾಯ ಸರ್? ನನಗನ್ಸುತ್ತೆ ಮುಖ್ಯವಾಗಿ ನಮ್ಮಲ್ಲೀಗ ಕೊರತೆ ಇರುವಂತಹದ್ದು ಇದು ಇನ್ಫ್ರಾಸ್ಟ್ರಕ್ಚರ್. ನಾನು ಹೇಳಿದೆ, ಈಗ ನನಗನ್ಸುತ್ತೆ ಉಡುಪಿ ಜಿಲ್ಲೆ ಎಲ್ಲದರಲ್ಲಿ ಮುಂದು, ಓದಿನಲ್ಲಿ ಎಲ್ಲದರಲ್ಲಿ ನಾವು ಮುಂದೆ ಇದ್ದೇವೆ. ನಮ್ಮ ರಾಜಕೀಯ ಧುರೀಣರು ಅಥವಾ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲ ಒಂದು ತಿಳ್ಕೊಳ್ಬೇಕು, ಉಡುಪಿಯಲ್ಲಿ ಮೊದಲನೇ ಪೋಕ್ಸೋ ಕೇಟ್ ಆಗ್ಲಿ, ನಮ್ಮಲ್ಲಿ 1 ವರ್ಷದಲ್ಲಿ ಎಲ್ಲ ಲೈಂಗಿಕ ದೌರ್ಜನ್ಯತೆ ಶಿಕ್ಷೆ ಆಗ್ಲಿ, ನಮ್ಮ ಜಿಲ್ಲೆ ಮಾದರಿ ಆಗ್ಬೇಕು ಇಡೀ ಕರ್ನಾಟಕಕ್ಕೆ ಅಥವಾ ಇಡೀ ದೇಶಕ್ಕೆ. ಇದು ಮೊದಲನೇದು. ಎರಡನೇದು, ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಶೋಷಣೆ ಆದಾಗ ಅವರೊಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಒಂದು ಪೂರಕವಾದಂತ ಒಂದು ವಾತಾವರಣ ಇರಬೇಕು. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ನೋಡಿ, ಒಂದು ಮಗು ಕಂಪ್ಲೇಂಟ್ ಮಾಡಿದಾಗ, ಪೇರೆಂಟ್ ಕಂಪ್ಲೇಂಟ್ ಮಾಡಿದಾಗ ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ನವರು ಹೋಗ್ಬೇಕು ಅಂತಿದೆ. ಅದು ಯಾವುದು ಸಿವಿಲ್ ಡ್ರೆಸ್ ನಲ್ಲಿ ಹೋಗ್ಬೇಕು. ಆದ್ರೆ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇರಬಹುದು, ನಮ್ಮ ಜಿಲ್ಲೆ ಆಕ್ಚುಲಿ ನಮ್ಮ ಪೊಲೀಸ್ ನಮಗೆ ಹೆಮ್ಮೆ ಆಗ್ಬೇಕು. ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ ಯಾಕೆ ಅಂತ. ನಮ್ಮ SP ಅಣ್ಣಾಮಲೈ ಅವರು ಬಹಳ ಪಾಪ್ಯುಲರ್, ಈಗ ನಿಮ್ಗೆ ಗೊತ್ತಿದೆ. ಈಚೆಗೊಂದು ಕಾಲ್ ಬಂತು, ಒಂದು ಹೀಗೀಗ ಆಗಿದೆ, ಮಗುವಿಗೆ ಈ ತರ ಲೈಂಗಿಕ ಕಿರುಕುಳ ಬಂದಿದೆ ಅಂತ ಹೇಳಿ. ಒಂದು ಅವರಿಗೆ ಮೆಸೇಜ್ ಹೋಗಿರೋದು 11 ಗಂಟೆಗೆ, 4 ಗಂಟೆ ಒಳಗೆ ಆರೋಪಿ ಅರೆಸ್ಟ್ ಆಗಿ ಒಳಗೆ ಇದ್ದಾರೆ. ಅಂದ್ರೆ ಅಷ್ಟು ಒಂದು ಕ್ವಿಕ್ ಆಗಿ ಆಕ್ಷನ್ ತಗೊಂಡಿದ್ದಾರೆ. ಸೊ ಇದೇ ತರ ನಮ್ಮ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಇಂತಹ ಒಂದು ಇದಾಗಬೇಕು, ಬೆಳವಣಿಗೆ. ಮೂರನೇದಾಗಿ, ಲೈಂಗಿಕ ಶೋಷಣೆಗೆ ಒಳಪಟ್ಟಂತ ಮಕ್ಕಳಿಗೆ
ಒಂದು ಕೌನ್ಸಿಲಿಂಗ್ ಸರ್ವಿಸಸ್ Yes. ನಮ್ಮಲ್ಲಿ ಅದು ಸರಿಯಾಗಿ ಆಗ್ತಾ ಇಲ್ಲ ಅನ್ಸುತ್ತೆ. ನಿಜವಾಗಿ ಸೈಕಲಾಜಿಕಲ್ ಟ್ರಾಮಾ ಆಗುತ್ತೆ ಅವರಿಗೆ, ಮಾನಸಿಕವಾಗಿ ಜರ್ಜರಿತವಾಗಿರ್ತಾರೆ, ಅವರಿಗೆ ಎಲ್ಲ ತರದ ಸಪೋರ್ಟ್ ಕೊಡುವಂತ ಒಂದು ವ್ಯವಸ್ಥೆ ಆಗ್ಬೇಕು. ಇದು ನಮ್ಮಲ್ಲಿ ಇದೆ, ಸಾಂತ್ವನ ಕೇಂದ್ರ, ಬೇರೆ ಸೈಕಾಲಜಿ ಇವರೆಲ್ಲ ಇದ್ದಾರೆ, ಆದ್ರೂ ಕೂಡ ಆ ಸಪೋರ್ಟ್ ಸಿಸ್ಟಮ್ ಸರಿಯಾಗಿಲ್ಲ ಇನ್ನು ಕೂಡ. Yes. ನಾಲ್ಕನೇದಾಗಿ ಕಾಂಪೆನ್ಸೇಷನ್. ಈ ಶೋಷಣೆಗೊಳದಂತ ಮಕ್ಕಳು ಆಕ್ಚುಲಿ ಲಾ ಯಾರಿಗೆ ಅವರು ಅಪ್ಲೈ ಮಾಡ್ಬೇಕು ಸರ್? ಐ ಥಿಂಕ್ ಕೋರ್ಟಿನ ಒಬ್ರು ಅಧಿಕಾರಿ ಇರ್ತಾರೆ, ಅವರಿಗೆ ಅಪ್ಲೈ ಮಾಡಿದ್ರೆ 2-3 ತಿಂಗಳೊಳಗೆ ಅವ್ರಿಗೆ ಕಾಂಪೆನ್ಸೇಷನ್ ಸಿಗುತ್ತೆ. ಅದಕ್ಕೊಂದು ಕಮಿಟಿ ಇದೆ, ಕಮಿಟಿ ಇದೆ. ಆಗ ಏನಾಗುತ್ತೆ ಅಂದ್ರೆ ಅವರು ಅದಕ್ಕೆ FIR ಕಾಪಿ ಮತ್ತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನು ಇಡಬೇಕು. ಖಂಡಿತ ಪರಿಹಾರ ಸಿಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಮತ್ತೆ ಕೋರ್ಟಿಗೆ ಹೋಗುವಾಗ ಹೆದರಬಾರದು. ಯಾಕೆ ಅಂದ್ರೆ ಒಂದೇ ಸಲ ಕೋರ್ಟಿಗೆ ಹೋಗ್ಲಿಕ್ಕೆ ಮತ್ತೆ ಮತ್ತೆ ಹೋಗಿ ಕರೆಯುವಂತ ಪ್ರಮೇಯ ಇಲ್ಲ ಪಾಕ್ಸೋ ಅಲ್ಲಿ. ಒಂದೇ ಸಲ, ಯಾಕೆಂದ್ರೆ ಮಗುವಿನ ಶಿಕ್ಷಣಕ್ಕೆ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಒಂದೇ ಸಲ ಮಗು ಹೋಗಿ ಆ ಮಗು ಮಾತ್ರ ವಿಕ್ಟಿಮ್, ಇವರನ್ನ ಯಾರು ಅಕ್ಯೂಸ್ಡ್ ಇದ್ದಾನೆ ಅವನನ್ನ ರೆಕಗ್ನೈಸ್ ಮಾಡ್ಬೇಕಷ್ಟೇ. ಅದು ಬಿಟ್ರೆ ಮಗುವಿಗೆ ಕ್ರಾಸ್ ಎಕ್ಸಾಮಿನೇಷನ್ ಆಗ್ಲಿ ಏನೂ ಇಲ್ಲ. ಅದರಿಂದ ಯಾವ ದರದಲ್ಲಿಯೂ ನಾವು ಹೆದರುವಂತ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಬಹುಶಃ ನಾವು ಅಲ್ಲಿ ಒಂದು ತಮ್ಮ ಮಾತಿಗೆ ಒಂದು ಕ್ರಾಸ್ ಇದೆ, ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಕೇಳಲಿಕ್ಕಿಲ್ಲ. ಅಲ್ಲಿ ಇನ್ನೊಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ಆರೋಪಿ ಪರ ವಕೀಲರು ಬರೆದು ಕೊಡ್ಬೇಕು ಯಾವ್ದೆಲ್ಲ ಕ್ವಶನ್ ಇದೆ, ಅದನ್ನು ನ್ಯಾಯಾಧೀಶರಿಗೆ ಲೀಸ್ಟ್ ಕೊಡ್ಬೇಕು, ನ್ಯಾಯಾಧೀಶರು ಕೇಳಬೇಕು. ಯಾಕಂದ್ರೆ ಅವನಿಗೂ ಕೂಡ ಅಲ್ಲಿ ಅವಕಾಶ ಇದೆ. ಹೌದು, ಅಲ್ಲ ಅಂದ್ರೆ ಲಾಯರ್ ಡೈರೆಕ್ಟ್ ಆಗಿ ಮಗುವಿನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಲಿಕ್ಕಿಲ್ಲ. ಎಸ್ ಸರ್, ಹಾಗೆ ಇದರ ಒಂದು ಈ ಕಾಯ್ದೆ ವಿಶೇಷವಾಗಿ ಕೋರ್ಟ್ ಕಡೆಯಿಂದ ಅಥವಾ ನ್ಯಾಯಾಲಯದ ಕಡೆಯಿಂದ ಅಥವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದರ ಒಂದು ಸಿಸ್ಟಮೆಟಿಕ್ ಯಾವ ರೀತಿಯಾಗಿದೆ ಕೆಳ ಹಂತದಿಂದ ಮೇಲಿನ ಹಂತದವರೆಗೂ? ಈಗ ಉದಾಹರಣೆಗೆ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಇದರ ವ್ಯಾಪ್ತಿ ಅಥವಾ ಇದನ್ನು ಪ್ರಕರಣವನ್ನು ತೆಗೆದುಕೊಂಡು ತನಿಖೆಯನ್ನು ಮಾಡಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದಾಗಲಿ, ಅಥವಾ ಇದನ್ನು ಮೀರಿ ಅದು ಮತ್ತೆ ರಾಜ್ಯ ಮಟ್ಟದಲ್ಲಿ ಹೋದಾಗ, ಅದನ್ನು ಮೀರಿ ಸುಪ್ರೀಂ ಕೋರ್ಟ್ಗೆ ಹೋದಾಗ, ಯಾಕೆ ಈ ಒಂದು ವ್ಯಾಪ್ತಿಯನ್ನು ಮೀರಿ ಕೆಲವು ಕೇಸ್ಗಳು ಹೋಗ್ಬೇಕಾಗ್ತಾ ಅನಿವಾರ್ಯ ಬರ್ತದೆ. ಅಲ್ಲಿ ಈ ಒಂದು ಇವರ ವ್ಯಾಪ್ತಿಗಳೇನು ಮತ್ತು ಇದನ್ನು ಮೀರ್ತಕ್ಕಂಥ ಸಂದರ್ಭಗಳು ಏನು ಬರುತ್ತೆ ಈ ಕಾಯ್ದೆಯಲ್ಲಿ? ಇಲ್ಲಿವರೆಗೆ ಆ ರೀತಿಯ ದೇಶದ ಸರ್ವೋಚ್ಚ ನ್ಯಾಯಾಲಯದ ಹೊರಗೆ ಹೋಗ್ಲಿಲ್ಲ. ಯಾಕಂದ್ರೆ ಈ ಕಾಯ್ದೆ ಬಂದದ್ದು 2012ರಲ್ಲಿ. ಅನಂತರ ಏನ್ ಹೇಳುದಂದ್ರೆ, ನಮ್ಮ ಉಡುಪಿಯಲ್ಲಿ ಒಂದು ಸ್ಪೆಷಲ್ ಕೋರ್ಟ್ ಇದೆ, ಅದು ಉಡುಪಿ ಜಿಲ್ಲೆಗೆ. ಇಡೀ ಉಡುಪಿ ಕಾರ್ಕಳ ಇರ್ಬೋದು ಅಥವಾ ಕುಂದಾಪುರ ಇರ್ಬೋದು, ಅದೆಲ್ಲ ಬರುವುದು ಉಡುಪಿ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಬರುತ್ತೆ. ಅದನ್ನು ಈ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಜಿಲ್ಲಾ ನ್ಯಾಯಾಲಯವಾಗಿ ಪರಿವರ್ತನೆ ಆಗುತ್ತೆ. ಆ ನಂತರ ಏನಂದ್ರೆ, ಇಲ್ಲಿಂದ ಏನಾದ್ರೂ ಅಪೀಲ್ ಇದ್ರೆ ಅದು ಹೈಕೋರ್ಟ್ನ ಮುಂದೆ ಹೋಗುತ್ತೆ. ಬೇರೆ ಇಲ್ಲಿ ಯಾವುದೇ ಅದಕ್ಕೆ ಇದಿಲ್ಲ. ಆನಂತರ ಇಲ್ಲಿ ಆ ನೊಂದ ಬಾಲಕಿ ಸ್ಟೇಟ್ಮೆಂಟ್ ಅಲ್ಲಿ ತಕೊಳ್ಳಿಕ್ಕಿದೆ. ಅದೇನಂದ್ರೆ JMFC ಇದು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಕೊಟ್ಟಿದ್ದಾರೆ. ಈಗ ನೊಂದ ಬಾಲಕಿದು ಯಾವುದೇ ಒಂದು ಇಂಥ ಘಟನೆ ಆದಾಗ ಅವಳನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವಳ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ಅದು ಕೂಡ ಆದಷ್ಟು ಬೇಗ ಆಗ್ಬೇಕು. ಅದು ಕೂಡ ಏನಂದ್ರೆ, ನಾಳೆ ಅದು ಡಿಲೇ ಆದ್ರೆ ಎಲ್ಲೋ ಅದು ಅವಳ ಮೇಲೆ ಒತ್ತಡ ಬೀಳುವ ಸಾಧ್ಯತೆ ಇದೆ, ಆರೋಪಿಗಳು ಅಥವಾ ಬೇರೆ ಯಾರಾದ್ರೂ ಒತ್ತಡ ಬೀಳುವ ಸಾಧ್ಯತೆ ಇರುವುದರಿಂದ ಆದಷ್ಟು ಬೇಗ ಮೆಡಿಕಲ್ ಟೆಸ್ಟ್ ಆದ ನಂತರ ಅವಳನ್ನು ನ್ಯಾಯಾಧೀಶರ ಅಲ್ಲಿ ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದು ಅಲ್ಲಿ ಅವಳ ಸ್ಟೇಟ್ಮೆಂಟ್ ತಕೊಳ್ಬೇಕು. ಇದೆಲ್ಲ ವ್ಯವಸ್ಥೆಗಳು ನನ್ನ ಪ್ರಕಾರ ಉಡುಪಿಯಲ್ಲಿ ಉತ್ತಮ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಉಡುಪಿ ಒಂದು ಮಾದರಿ, ಸಕಾರಾತ್ಮಕವಾಗಿ ಖಂಡಿತವಾಗಿ. ಎಸ್ ಸರ್, ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ, ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಬಹಳ ಮುಖ್ಯವಾದಂತಹ ವಿಚಾರಗಳು ಇವತ್ತಿನ ಕಾನೂನು ಸ್ಪಂದನದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ವಿಶೇಷವಾಗಿ ಮಕ್ಕಳ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆಯ ಕುರಿತಂತೆ ಈ ಚರ್ಚೆ, ಈ ವಿಚಾರಗಳು ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ವೀಕ್ಷಕರೇ, ಇವತ್ತು ಬಹಳ ಮುಖ್ಯವಾಗಿ ಕಾನೂನು ಸ್ಪಂದನದಲ್ಲಿ ಅದು ಮಕ್ಕಳ ಲೈಂಗಿಕ ತಡೆ ಕಾಯ್ದೆ ಅಥವಾ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ, ಪೋಕ್ಸೋ ಆಕ್ಟ್ ಅಂತೀವಿ, ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇದ್ರ ಬಗ್ಗೆ ವಿಶೇಷವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಮ್ಮ ಜೊತೆಗೆ SPP ಅವರಿದ್ದಾರೆ, ಜೊತೆಗೆ ಡಾಕ್ಟರ್ ಸತೀಶ್ ನಾಯ್ಕ್ ಇದ್ದಾರೆ. ಈ ಬಗ್ಗೆ ಹೆಚ್ಚು ಅವರು ಸೇವೆಯನ್ನು ಸಲ್ಲಿಸಿದಂಥವ್ರು, ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಂಥವ್ರು. ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಇದನ್ನು ಯಾವುದೇ ನೀವು ಇದ್ರ ಬಗ್ಗೆ
ಆತಂಕಕ್ಕೀಡಾಗಿದೆ. ಈ ರೀತಿಯ ಸನ್ನಿವೇಶಗಳು ಬಂದಾಗ ನೇರವಾಗಿ ಇದನ್ನು ನೀವು ಠಾಣೆಗೆ ದೂರನ್ನು ಕೊಡ್ಬೋದು. ಇದು ಯಾವುದೇ ಪ್ರಚಾರ ಆಗೋದಿಲ್ಲ ಅಥವಾ ಯಾವುದೇ ಆತಂಕ ಬೇಡ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಇನ್ನೂ ಇದರ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಸಾಕಷ್ಟಿದೆ. ಇದರ ಬಗ್ಗೆ ವಿಶೇಷವಾಗಿ ಪೋಷಕರು ಯಾವ ರೀತಿಯಾಗಿ ಆಸಕ್ತಿಯನ್ನು ತೆಗೆದುಕೊಳ್ಬೋದು, ಈ ರೀತಿಯ ಒಂದು ವಿಚಾರಗಳು ಕಂಡು ಬಂದಾಗ, ಈ ರೀತಿಯ ಅರೇಂಜ್ಮೆಂಟ್ ಕಂಡು ಬಂದಾಗ ಅದು ಕೂಡ ಗೈಡ್ ಮಾಡ್ತಾರೆ. ನಾವು ಈ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಎಸ್ ಸರ್, ಬಹಳ ಮುಖ್ಯವಾಗಿ ತಾವು ಸಾಕಷ್ಟು ವಿಚಾರಗಳನ್ನು ಇದುವರೆಗೂ ಹೇಳಿದರೆ, ಈಗ ನೀವು ಅಥವಾ ಕಾನೂನಾತ್ಮಕವಾಗಿ ನೋಡುವಾಗ ಮುಖ್ಯವಾಗಿ ಈ ಒಂದು ಪೋಕ್ಸೋ ಆ್ಯಕ್ಟ್ ಬಗ್ಗೆ ಪೋಷಕರ ಗಮನಕ್ಕೆ ತರ್ತಕ್ಕಂಥ ಮುಖ್ಯವಾದ ವಿಚಾರಗಳು ಸರ್, ಈ ರೀತಿಯಾದಂಥ ಒಂದು ಅರೇಂಜ್ಮೆಂಟ್ ಪ್ರಕರಣಗಳು ಬೆಳಕಿಗೆ ಬಂದಾಗ ಮೊದಲಿಗೆ ಪೋಷಕರಾದವರು ಯಾವ ರೀತಿ ದೂರನ್ನು ಸಲ್ಲಿಸಬಹುದು, ಯಾರನ್ನು ಕಾಣ್ಬೋದು, ಮತ್ತು ಅವರಿಗೆ ಯಾವ ರೀತಿಯಾದಂಥ ಕಾನ್ಫಿಡೆನ್ಸಿಯಲ್ ಆಗಿ ನೀವು ಒಂದು ಮಾರ್ಗದರ್ಶನವನ್ನು ಮಾಡಬಹುದು? ಪ್ರಥಮವಾಗಿ ನಾನು ಏನು ಹೇಳುವುದಂದ್ರೆ, ಇಂಥ ಒಂದು ಘಟನೆ ಆದಾಗ ಪೇರೆಂಟ್ಸ್ ಆಗಬೇಕಾಗಿಲ್ಲ, ಎನಿ ಥರ್ಡ್ ಪರ್ಸನ್ ಅಥವಾ ಯಾರಾದ್ರೂ ಸ್ಟ್ರೇಂಜರ್ ಅವನು ಏನ್ ಮಾಡ್ಬೋದು ಅಂದ್ರೆ ಸಂಬಂಧಪಟ್ಟ ಠಾಣೆಗೆ ತಿಳಿಸಬೇಕು. ಆ ನಂತರ ತಕ್ಷಣ ಆ ಬಾಲಕಿಯನ್ನು ಅಥವಾ ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನು ಅಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಕೂಡ ಕರ್ಕೊಂಡು ಹೋಗುವಾಗ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ ಯಾರಿದ್ದಾರೆ ಅವರ ಹತ್ತಿರ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಫಸ್ಟ್ ಏಡ್ ಕೊಡ್ಬೇಕು. ಆ ನಂತರ ಆ ಡಾಕ್ಟರ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಆ ಮಗುವಿನ ಕನ್ಸೆಂಟ್ ತಕೊಳ್ಬೇಕು. ನಾನು ಆಗ್ಲೇ ಹೇಳಿದ್ದೇನೆ, ಯಾವುದೇ ಒಂದು ಅಪ್ರಾಪ್ತ ವಯಸ್ಸಿನ ಹುಡುಗಿಯಾಗಿದ್ದರೆ ಅಲ್ಲಿ ಲೇಡಿ ಡಾಕ್ಟರ್ ಇರ್ಬೇಕಾಗತ್ತೆ. ಆ ನಂತರ ಲೇಡಿ ಡಾಕ್ಟರ್ ಇಲ್ಲದಂತ ಸಂದರ್ಭಗಳು ಬಂದಾಗ ಆಗ ಜೆಂಟ್ಸ್ ಡಾಕ್ಟರ್ ಆ ಮಗುವನ್ನು ಟ್ರೀಟ್ ಮಾಡಬಹುದು. ಆದ್ರೆ ಅಲ್ಲಿ ಆ ಲೇಡಿ ಡಾಕ್ಟರ್ ಅನಿವಾರ್ಯತೆ ಇದ್ರೆ ಮಾತ್ರ. ಆ ನಂತರ ಏನಂದ್ರೆ ಅಲ್ಲಿ ಮಗುವಿನ ಆ ಹಿಸ್ಟ್ರಿಯನ್ನು ಅವ್ರು ಕೇಳ್ಬೇಕಾಗತ್ತೆ. ಆ ನಂತರ ಮಗುವಿನ ಏಜಿಗೆ ಸಂಬಂಧಪಟ್ಟಂತ ಕೆಲವೊಂದು ಟೆಸ್ಟ್ಗಳು ಮಾಡ್ಬೇಕಾಗತ್ತೆ. ಆ ನಂತರ ಆರೋಪಿಯ ಬಗ್ಗೆ ಹಿಸ್ಟ್ರಿ ತಕೊಳ್ಬೇಕಾಗತ್ತೆ. ಆ ನಂತರ ಯಾವಾಗದವರೆಗೆ ಅಂದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಯಾವ ದಿವಸದಂದು ಆ ಟ್ರೀಟ್ಮೆಂಟ್ ಮಾಡಿದ್ರು ಎಂಬ ಬಗ್ಗೆ ಕೂಡ ಅವರ ಆ ಟ್ರೀಟ್ಮೆಂಟ್ ರಿಪೋರ್ಟ್ ಅಲ್ಲಿ ಆ ಉಲ್ಲೇಖ ಮಾಡ್ಬೇಕಾಗತ್ತೆ. ಇದೆಲ್ಲವನ್ನು ಅಲ್ಲಿ ಡಾಕ್ಟರ್ ಮಾಡ್ತಾರೆ. ಆ ನಂತರ ಏನ್ ಮಾಡ್ಬೇಕಂದ್ರೆ ಅಲ್ಲಿಂದ ಮಗುವಿನ ಹೇಳಿಕೆಯನ್ನು ಪಡಿಲಿಕ್ಕೆ ಮಗುವಿನ ಪಾಲಕರೊಂದಿಗೆ ಅಥವಾ ನಾನು ಆಗ್ಲೇ ಹೇಳಿದ್ದೇನೆ, ಮಗು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೆ ಅವರನ್ನು ಕರ್ಕೊಂಡು ಅವರೊಟ್ಟಿಗೆ ಆ ಮಗುವನ್ನು ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಬರ್ತಾರೆ. ಹೀಗೆ ಅಲ್ಲಿ ಕೂಡ ಇನ್ ಕ್ಯಾಮರಾ ಅಂದ್ರೆ ಅಲ್ಲಿ ಕೂಡ ನ್ಯಾಯಾಧೀಶರ ಕೊಠಡಿಯ ಒಳಗಡೆ ಈ ಮಗುವಿನ ಹೇಳಿಕೆಯನ್ನು ಪಡೆಯುತ್ತಾರೆ. ಅಲ್ಲಿ ಕೂಡ ಆ ಸ್ಟೇಟ್ಮೆಂಟ್ ಅನ್ನು ಗೌಪ್ಯವಾಗಿ ಇಡಲಾಗುತ್ತೆ. ಆ ನಂತರ ತನಿಖೆಗಳು ಮುಂದುವರಿಯುತ್ತೆ. ಅಕರೆನ್ಸ್ ಆಫ್ ಪ್ಲೇಸ್ ಇದೆ, ಏನಿದೆ ಆ ಸ್ಪಾಟ್ ಮಾಜರ್ ಇದೆ, ಅಲ್ಲಿ ಕೂಡ ಮಗುವನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂಡ ಅಲ್ಲಿ ಆ ಮಗು ಯಾರು ಆ ಪ್ಲೇಸ್ ಯಾವ್ದಿದೆ ಅದನ್ನು ಐಡೆಂಟಿಫೈ ಮಾಡಬೇಕು. ಆ ಪ್ಲೇಸ್ ಯಾರಿಗೆ ಸೇರಿದೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಯನ್ನು ಕೂಡ ಅವರು ಪಡಿಬೇಕಾಗತ್ತೆ. ಆ ನಂತರ ಮಗುವಿನ ಜನನಕ್ಕೆ ಸಂಬಂಧಪಟ್ಟಂತೆ ಈಗ ಮಗು ಮೈನರ್ ಅಂತ ಹೇಳ್ಬೇಕಾದ್ರೆ ಅದು ಬಲವಾದಂತ ಸಾಕ್ಷಿ ಇರ್ಬೇಕಾಗತ್ತೆ. ಒಂದು ಬರ್ತ್ ಸರ್ಟಿಫಿಕೇಟ್ ಇರ್ಬೇಕಾಗತ್ತೆ ಅಥವಾ SLC ಮಾರ್ಕ್ಸ್ ಕಾರ್ಡ್ ಇರ್ಬೇಕಾಗತ್ತೆ. ಇಂಥ ಕೋರ್ಟ್ ನಂಬುವಂತ ದಾಖಲಾತಿ ಏನಿದೆ ಅದನ್ನು ಕೂಡ ತನಿಖಾಧಿಕಾರಿಯವರು ತನಿಖೆಗಾಗಿ ಪಡ್ಕೊಳ್ಬೇಕಾಗತ್ತೆ. ಇದೇ ರೀತಿ ಆ ನಂತರ ಅಲ್ಲಿ ಯಾರು ಮಾಜರಿಗೆ ಬರ್ತಾರೆ ಅವರ ಹೇಳಿಕೆಯನ್ನು ಕೂಡ ತಕೊಳ್ಬೇಕಾಗತ್ತೆ. ಆ ನಂತರ ಏನ್ ಮಾಡ್ಬೇಕಂದ್ರೆ ಆ ಮಾಜರಿಗೆ ಸೈನ್ ಮಾಡ್ಬೇಕು, ಆ ಮಾಜರ್ ತಯಾರಿಸ್ಬೇಕು, ಆ ನಕ್ಷೆ ತಯಾರಿಸಬೇಕು. ಆಸುಪಾಸಲ್ಲಿ ಯಾರಿದ್ರು, ಯಾರಿಗೆ ಸೇರಿದೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಯನ್ನು ಕೂಡ ಅವರು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗತ್ತೆ, ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸುವ ಸಂದರ್ಭ. ಆ ನಂತರ ಹೀಗೆ ತನಿಖೆಗಳು ಸಂಪೂರ್ಣವಾದಂತ ತಕ್ಷಣ ಒಂದು ವೇಳೆ ಅವನು ಜೆಸಿಯಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ರೆ ಆಗ ಅವರು 90 ದಿವಸದ ಒಳಗಡೆ ದೋಷಾರೋಪಣ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗತ್ತೆ. ಆ ಸಲ್ಲಿಸುವುದಕ್ಕಿಂತ ಪೂರ್ವದಲ್ಲಿ ಅದು ನಮ್ಮಲ್ಲಿ ಬರುತ್ತೆ. ಅದರಲ್ಲಿ ಯಾವ್ದಾದ್ರು ನ್ಯೂನತೆಗಳಿದ್ರೆ ಅದನ್ನು ಸ್ಕ್ರೂಟಿನಿ ಮಾಡಿ ಕೊಡಿ ಅಂತ ನಮ್ಗೆ ಕಳಿಸ್ತಾರೆ. ಅಲ್ಲಿ ಯಾವ್ದಾದ್ರು ನ್ಯೂನತೆಗಳು ಕಂಡು ಬಂದಾಗ ಅದನ್ನು ಸರಿ ಮಾಡ್ಲಿಕ್ಕೆ ನಾವು ತನಿಖಾಧಿಕಾರಿ ಅವರಿಗೆ ಫೈಲ್ ಅನ್ನು ವಾಪಸ್ ಕಳಿಸಬಹುದು. ಅದು ಸರಿಯಾಗಿ ಬಂದ ನಂತರ ಆ ಟೈಮ್ ನ ಮೊದಲು ಅವರ ಮೇಲಾಧಿಕಾರಿಯವರಿಗೆ ತೋರಿಸಿ ಅಲ್ಲಿ ಏನೆಲ್ಲ ಕೆಲವೊಂದು ಪ್ರೊಸೀಜರ್ ಇದೆ, ತನ್ನದೇ ಆದಂತಹ ಪ್ರೊಸೀಜರ್ ಇದೆ ಕಾನೂನಿನಲ್ಲಿ. ಅದೆಲ್ಲ ಮಾಡಿದ ನಂತರ ಕಟ್ಟ ಕಡೆದಾಗಿ ದೋಷಾರೋಪಣ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಆ ನಂತರ ಏನಾಗುತ್ತೆ ಅಂದ್ರೆ ದೋಷಾರೋಪಣ ಪಟ್ಟಿ ಸಲ್ಲಿಸಿದ 1 ತಿಂಗಳ ಒಳಗಡೆ ಕಾನೂನಲ್ಲಿ ಇದೆ ಇದು ಮಗುವಿನ ಹೇಳಿಕೆ ಇದು ಎವಿಡೆನ್ಸ್ ಅಂತ ತಕೊಳ್ಬೇಕಂತ. ಆ ನಂತರ ಏನಾಗುತ್ತೆ ಅಲ್ಲಿ ಆರೋಪಿಗೆ ಮಗುವಿನ ಸ್ಟೇಟ್ಮೆಂಟ್ ಮಗುವಿನ ಎವಿಡೆನ್ಸ್ ತಕೊಳ್ಳೋದಕ್ಕಿಂತ ಮೊದಲು ಆರೋಪಿಗೆ ಸಮನ್ಸ್ ಹೋಗುತ್ತೆ. ಸಮನ್ಸ್ ಹೋಗಿ ಅದಕ್ಕೂ ಬರದಿದ್ರೆ ಕೆಲವು ಸರಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ರೆ ಅಂತದ್ದು ಎಲ್ಲ ಪ್ರೊಸೀಜರ್ ಇರುವುದಿಲ್ಲ. ಒಂದು ವೇಳೆ ಅವನಿಗೆ ಬೇಲ್ ಸಿಕ್ಕಿದಂತ ಸಂದರ್ಭದಲ್ಲಿ ಅವನಿಗೆ ಸಮನ್ಸ್ ಹೋಗುತ್ತೆ, ಅವನು ಎಪೇರ್ ಆಗುತ್ತೆ. ಹೀಗೆ ಇದೇ ರೀತಿ ನ್ಯಾಯಾಲಯದ ಪ್ರೊಸೀಜರ್
ಪ್ರೊಸೀಡಿಂಗ್ ಆಗುತ್ತೆ. ಆ ನಂತರ ಏನಾಗುತ್ತೆ ಅಂದ್ರೆ ಒಂದ್ಸರಿ ಚಾರ್ಜ್ ಫ್ರೇಮ್ ಆದ ನಂತರ ಎವಿಡೆನ್ಸಿಗೆ ಅಂತ ಫಿಕ್ಸ್ ಮಾಡುತ್ತೆ. ಇಲ್ಲಿ ಎವಿಡೆನ್ಸ್ ಮಾಡುವಾಗ ಕೂಡ ಬೇರೆ ನ್ಯಾಯಾಲಯದಲ್ಲಿ ಇದ್ದಂತಾಗೆ ಇಲ್ಲ. ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಒಂದು 30 ವಿಟ್ನೆಸ್ ಇದ್ದಾರೆ ಅಂತ ಇಟ್ಕೊಳ್ಳ, ಹೀಗೆ ಒಂದು ದಿನ 10, ಇನ್ನೊಂದ್ ದಿನ 10, ಇನ್ನೊಂದ್ ದಿನ 10, ಮೂರು ದಿವಸದಲ್ಲೇ ಎವಿಡೆನ್ಸ್ ಆಗತ್ತೆ. ಆ ನಂತರ ಆರೋಪಿ ಪರ ಅವಕಾಶ ಇದೆ, ಆರೋಪಿ ಡಿಫೆನ್ಸ್ ಮಾಡಬಹುದು. ಆ ನಂತರ 2 ಆದ ನಂತರ ಆರ್ಗ್ಯುಮೆಂಟ್ ಆಗುತ್ತೆ, ಆರ್ಗ್ಯುಮೆಂಟ್ ಆದ ನಂತರ ಫೈನಲಿ ಜಡ್ಜ್ಮೆಂಟ್. ಇದೆಲ್ಲವೂ ಕೂಡ ಸಾಮಾನ್ಯ ಪ್ರಕರಣದಲ್ಲಿ ಇದ್ದಾಗೆ ಆಗುತ್ತೆ. ಇಲ್ಲಿ ಪ್ರಿವಿಲೇಜ್ ಅಂದ್ರೆ ಅಲ್ಲಿ ನೊಂದ ಬಾಲಕಿಗೆ ವಿಶೇಷವಾದಂತ ಪ್ರಿವಿಲೇಜ್ ಇದೆ. ಮತ್ತೆ ಒಂದು ಚಾರ್ಜ್ ಶೀಟ್ ಫೈಲ್ ಮಾಡಿದ 1 ವರ್ಷದ ಒಳಗಡೆ ಈ ಪ್ರಕರಣ ಕ್ಲೋಸ್ ಆಗ್ಬೇಕು ಅಂದ್ರೆ ತೀರ್ಪು ಕೊಡ್ಬೇಕಂತ ಈ ಆಕ್ಟಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಎಸ್ ಸರ್, ಇದಿಷ್ಟು ಕಾನೂನಾತ್ಮಕವಾಗಿ ತಮಗೆ ಮಾರ್ಗದರ್ಶನವನ್ನ ನೀಡತಕ್ಕಂಥದ್ದು. ಯಾಕೆಂದ್ರೆ ಇವತ್ತು ಕಾನೂನಾತ್ಮಕವಾಗಿ ಯಾವ ರೀತಿಯ ಪ್ರೊಸೀಜರ್ಸ್ ಪ್ರಕ್ರಿಯೆ ಇರುತ್ತೆ ವಿಚಾರಣೆಗೆ ಅಂತಕ್ಕಂಥದ್ದು ಗೊತ್ತಿಲ್ಲದೆ ಇರುವಾಗ ಕೆಲವು ಬಾರಿ ಉತ್ಸಾಹ ಕಡಿಮೆ ಆಗ್ತಕ್ಕಂಥದ್ದು ಕಂಡು ಬರ್ತದೆ. ದೂರನ್ನು ಕೊಡುವಾಗ ಇರತಕ್ಕಂಥ ಉತ್ಸಾಹ ಆಮೇಲೆ ಇಷ್ಟೆಲ್ಲ ಕೆಲಸ ಇದೆಯಾ ಅಂತೇಳಿ ಹಿಂದಕ್ಕೆ ಸೇರ್ತಕ್ಕಂಥ ಒಂದು ಕೆಲವು ಬಾರಿ ಪ್ರಕರಣದಲ್ಲಿ ಕಂಡು ಬರ್ತದೆ. ಅದ್ಯಾವುದಕ್ಕೂ ಕೂಡ ಉತ್ಸಾಹ ಕುಗ್ಗದೆ ಇದೆಲ್ಲದಕ್ಕೂ ಕೂಡ ಮಕ್ಕಳಿಗೆ ಕಾಂಪನ್ಸೇಷನ್ ಕೊಡ್ತಕ್ಕಂಥ ವ್ಯವಸ್ಥೆಯು ಕೂಡ ಈ ಒಂದು ಕಾನೂನಿನಲ್ಲಿದೆ. ಹೀಗಾಗಿ ಇಷ್ಟೆಲ್ಲ ಕಾನೂನಾತ್ಮಕ ಸಲಹೆಗಳು ಇರೋದ್ರಿಂದ ಇದನ್ನು ಖಂಡಿತವಾಗ್ಲೂ ಯಾರೂ ಕೂಡ ನೆಗ್ಲಿಜೆನ್ಸ್ ಮಾಡದೇ ಇರುವ ಹಾಗೆ ಫಾಲೋ ಮಾಡಿದರೆ ಸಮಾಜದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಖಂಡಿತವಾಗ್ಲೂ ಕಂಡಾಗುತ್ತೆ. ಎಸ್ ಸರ್, ಈ ಕಾಯ್ದೆ ಬಗ್ಗೆ ತಮ್ಮದು ಒಂದು ಸ್ನೇಹಾತ್ಮಕ ಸಲಹೆ ನಮ್ಮ ಎಲ್ಲ ಜನಸಾಮಾನ್ಯರಿಗೆ ಹೇಳೋದಾದರೆ ಇದೇ ವಿಷಯವಾಗಿ ಪಾಲಕರು ಪೋಷಕರು ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳಬೇಕು ಅನ್ನೋ ವಿಷಯವಾಗಿ ಹೇಳೋದಾದ್ರೆ ನೋಡಿ, ಒಂದು ಪಾಯಿಂಟ್ ಹಿಂದೆ ಡಿಸ್ಕಸ್ ಮಾಡಿದ ಪಾಯಿಂಟ್ಗೆ ಸಂಬಂಧಪಟ್ಟದ್ದು, ಈ ತರ ಲೈಂಗಿಕ ದೌರ್ಜನ್ಯ ಆದಾಗ ನಾವು ಆಕ್ಚುಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತಲೇ ಇಲ್ಲ. ಮನೆಯಲ್ಲಿ ಕೂತೆ ಫೋನ್ ಮಾಡಿದ್ರೆ ಸಾಕು. 100 100 100 ಮೊಬೈಲಿಂದ ಅಥವಾ ಲ್ಯಾಂಡ್ಲೈನ್ ಇಂದ ಅಥವಾ 1098 ಅಂದ್ರೆ 1098 ಇದಕ್ಕೆ ಫೋನ್ ಮಾಡಿದ್ರೆ ಇಲ್ಲಿ ಹೀಗಾಗಿದೆ ಅಂತ ಹೇಳಿದ್ರೆ 24 ಗಂಟೆಗಳ ಒಳಗೆ ಒಬ್ಬರು ಲೇಡಿ ಪೊಲೀಸ್ ಆಫೀಸರ್ ನಿಮ್ಮ ಮನೆಗೆ ಪೊಲೀಸ್ ಡ್ರೆಸ್ ಹಾಕ್ದೇನೆ ಬರಲೇಬೇಕು. ಅದರಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತಿಲ್ಲ. ಇದು ಮೊದಲನೇ ಪಾಯಿಂಟ್. ಈಗ ಪೋಷಕರಿಗೆ ಯಾವ ತರ ನಾವು ಜಾಗ್ರತೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಕೆಲವು ಪಾಯಿಂಟ್ ಹೇಳ್ತೇನೆ. ಮೊದಲನೇದಾಗಿ ಪ್ರತಿ ಒಬ್ಬ ಪೋಷಕರು ನನ್ನ ಪ್ರಕಾರ ಪ್ರತಿದಿನ ಅಥವಾ 2 ದಿನಕ್ಕೊಮ್ಮೆ ಮಕ್ಕಳೊಟ್ಟಿಗೆ ಕೂತ್ಕೊಂಡು ಒಂದು ಡೈಲಾಗ್ ಅಂತ ಹೇಳ್ತೇವೆ, ಕೂತ್ಕೊಂಡು ಮಾತಾಡ್ಬೇಕು, ಸ್ನೇಹಪರವಾಗಿ ಮಾತಾಡ್ಬೇಕು. ಮಗು ಇವತ್ತು ಶಾಲೆ ಹೇಗಿತ್ತು, ಯಾರೊಟ್ಟಿಗೆ ಓದಿದ್ಯಾ, ಸ್ಕೂಲ್ ಗ್ರೌಂಡಿಗೆ ಹೋದಿಯಾ, ನಿನ್ನ ರೂಮಿಗೆ ಯಾರಾದ್ರೂ ಬಂದ್ರ, ಯಾರು ಎಲ್ಲೆಲ್ಲಿಗೆ ಹೋದಿ ಅಂದ್ರೆ ಪಾಯಿಂಟ್ ಟು ಪಾಯಿಂಟ್ ಏನಾಯ್ತು, ಮನೆಯಿಂದ ಹೊರಟ ಮೇಲೆ ವಾಪಸ್ ಮನೆ ಬರೋವರೆಗೆ ಏನೇನು ಆಯ್ತು ಅನ್ನೋದನ್ನ ಒಂದು ಮಗು ಹತ್ರ ಮಾತಾಡಿದಾಗ ಮಗು ಒಂದು ಸ್ನೇಹಿತನ ತರ ಇನ್ನೋಸೆಂಟ್ ಆಗಿ ಎಲ್ಲವನ್ನ ಹೇಳಿಬಿಡ್ತದೆ. ನಿಮಗೆ ಸಂದೇಹ ಬರುವ ಯಾವ್ದಾದ್ರು ಇದಿದ್ರೆ ಅದನ್ನ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಈ ತರ ಮೊದಲನೇದಾಗಿ ಪ್ರತಿ ಪೇರೆಂಟ್ ಮಕ್ಕಳೊಟ್ಟಿಗೆ ಕೂತ್ಕೊಂಡು ಮಾತಾಡಬೇಕು, ಏನಾಗ್ತಾ ಇದೆ ಅವರ ಜೀವನದಲ್ಲಿ ಅನ್ನೋದು ಇದು ಬಹಳ ಮುಖ್ಯ. ಇದು ಈಗ ಆಗ್ತಾ ಇಲ್ಲ ನಮ್ಮಲ್ಲಿ, ಎಲ್ಲರೂ ಬಿಸಿ, ಎಲ್ಲರ ಹತ್ರನೂ ವಾಟ್ಸ್ಆಪ್ ಇರುತ್ತೆ, ಮನೆಯಲ್ಲ ವಾಟ್ಸ್ಆಪ್ ಇಟ್ಕೊಂಡು ಮಾತಾಡುವಂತ ಪರಿಸ್ಥಿತಿ ಬಂದಿದೆ ಇವಾಗ. ಇವತ್ತು ಏನಾಗಿದೆ ಅಂದ್ರೆ ಅವರು ಹೇಳಿದ 100% ಕರೆಕ್ಟ್. ಇವತ್ತು ನಾವು ನಮ್ಮ ಮಕ್ಕಳ ಬಗ್ಗೆ ನಾವು ಕೇರ್ ಮತ್ತೆ ನಾವು ಆಗ್ಲೇ ಹೇಳಿದ್ದೇನೆ, ನಮ್ಗೆ ಇವತ್ತು ಕೆಲಸ, ಹಣ, ಶ್ರೀಮಂತಿಕೆ ಅದರ ಹಿಂದೆ ಹೋಗ್ತಾ ಇದ್ದೇವೆ. ಈ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಕ್ಷಣಿಕ ಸುಖಕ್ಕಾಗಿ ಯಾವುದೋ ಒಂದು ಆಮಿಷಕ್ಕೆ ಒಳಗಾಗ್ತಾ ಇದ್ದಾರೆ. ನಾವು ಎಷ್ಟೋ ಪೋಕ್ಸೋ ಪ್ರಕರಣ ನೋಡಿದಾಗ ನಂಗೆ ಒಂದು ಅನಿಸಿದಂದ್ರೆ ಈ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಈ ಪ್ರೀತಿ ಪ್ರೇಮ ಅಂತ ಹೇಳಿ ಎಲ್ಲೋ ಒಂದು ಕ್ಷಣಿಕ ಸುಖಕ್ಕಾಗಿ ತನ್ನ ಬದುಕನ್ನು ಹಾಳು ಮಾಡ್ತಿದ್ದಾರೆ. ಅದಕ್ಕೆ ಒಂದು ಮುಖ್ಯವಾದ ಕಾರಣವೂ ಕಂಡು ಬರುತ್ತೆ ಸರ್. ಒಂದು ಈಗ ಪಾಲಕರ ಒಂದು ಪ್ರೀತಿಯ ಕೊರತೆ. ಖಂಡಿತ. ಈಗ ಸ್ನೇಹ ವಲಯದಲ್ಲಿ ಹೆಚ್ಚಿನ ಪ್ರೀತಿ ಸಿಕ್ಕಾಗ ಅಥವಾ ಯಾರೋ ಮತ್ತೊಬ್ಬರು ಒಂದು ಅವ್ರನ್ನ ಮಗುವನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಾಗ, ವಿಶ್ವಾಸಕ್ಕೆ ತಕೊಂಡಾಗ ಮಗು ಅವ್ರ ಮೇಲೆ ಒಂದಷ್ಟು ವಾಲ್ತಕ್ಕಂಥದ್ದು, ಅದು ಎಲ್ಲಾ ರೀತಿಯಿಂದ ವಾಲ್ತಕ್ಕಂಥದ್ದು. ಈಗ ಮನೆಯಲ್ಲಿ ಅಕ್ಕ, ಅಣ್ಣ, ತಮ್ಮ ಯಾರೇ ಇರಲಿ, ಪೇರೆಂಟ್ಸ್ ಅಂತಕ್ಕಂಥವ್ರು ಅಥವಾ ಪಾಲನೆ ಪೋಷಣೆಯಲ್ಲಿ ತೊಡಗಿರ್ತಕ್ಕಂಥವ್ರು ಸ್ವಲ್ಪ ಮಗುವನ್ನ ಅವಾಯ್ಡ್ ಮಾಡಿದಾಗ ಈ ರೀತಿಯ ಒಂದಷ್ಟು ಅವಕಾಶಗಳು ಆಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಸರ್. ಖಂಡಿತ. ಇನ್ನೊಂದು ಸಲಹೆ ಏನಂತ ಹೇಳಿದ್ರೆ, ನಾವು ಕೆಲವೊಮ್ಮೆ ಸಂಬಂಧಿಕರು, ಪರಿಚಯದವರು, ಪಕ್ಕದ ಮನೆಯವರು ಅಂತ ಹೇಳಿ ಮಕ್ಕಳನ್ನ ಒಬ್ಬೊಬ್ಬರೇ ಒಂದೊಂದು ರೂಮಲ್ಲಿ ಬಿಟ್ಬಿಟ್ಟು ಹೋಗ್ತೀವಿ. ಹೌದು, ನಂಬಲಿಕ್ಕಾಗದಂತ ಕೆಲವು ವಿಚಾರಗಳು ನಮ್ಮ ಸುತ್ತಮುತ್ತ ಆದಂತದ್ದೇ, ನಂಬಲಿಕ್ಕೆ ಸಾಧ್ಯವಿಲ್ಲ ಅಂತ. ಮೊನ್ನೆ ಬೆಂಗಳೂರಿನಲ್ಲಿ ಆಯ್ತು. 1 ವಾರ 10 ದಿವಸ ಮೊದಲಿರ್ಬೇಕು, ಬೇಸಿಗೆ ಶಿಬಿರಕ್ಕೆ ಅಂತ ಮಗುವನ್ನು ಕಳಿಸಿದ್ದಾರೆ. ಎಷ್ಟು ನಂಬಿಕೆಯಿಂದ ಕಳಿಸಿರ್ತಾರೆ ಶಾಲೆಗೆ. ಅಲ್ಲಿ ಬೇಸಿಗೆ ಶಿಬಿರದಲ್ಲಿ
ಮಧ್ಯರಾತ್ರಿ 3 ಗಂಟೆಗೆ ಒಂದು 4 ವರ್ಷದ ಮಗುವನ್ನು ಎಬ್ಬಿಸ್ಕೊಂಡು ಒಬ್ಬ ಫಿಸಿಕಲ್ ಇನ್ಸ್ಟ್ರಕ್ಟರ್ ಏನೋ ಇರ್ಬೇಕು ಅವರು, ಅಥವಾ ಡ್ಯಾನ್ಸ್ ಟೀಚರ್ ಯಾರೋ ಒಬ್ರು ಹಿಡ್ಕೊಂಡು ಲೈಂಗಿಕವಾಗಿ ದೌರ್ಜನ್ಯ ಎಸೆದು ಬೆಂಗಳೂರಿನ ಮಧ್ಯಭಾಗದಲ್ಲಿ. ಇಷ್ಟು ಕಾನೂನು ಇದೆ, ಇಷ್ಟೆಲ್ಲ ನಡೀತಾ ಇದೆ, ಈಗಲೂ ನಡೀತಾ ಇದೆ ಅಂತ ಹೇಳಿದ್ರೆ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ. ಹಾಗಾದ್ರೆ ನೋಡಿ, ನಾವು ಆಲೋಚನೆ ಮಾಡಿದ್ವಿ ಇದನ್ನ. ಹೀಗೆ ಅಂತಾದ್ರೆ ಯಾವ ಪೇರೆಂಟಿಗೆ ಮಗುವನ್ನ ಬೇಸಿಗೆ ಸಿಗಿರಕ್ಕಲ್ಲ ಶಾಲೆ ಕಳಿಸ್ಲಿಕ್ಕೆ ಧೈರ್ಯ ಆಗುತ್ತೆ? ಆದ್ರಿಂದ ನಾವು ಅತಿಯಾಗಿ ಯಾವುದನ್ನು ಕೂಡ ನಂಬುದು ಕೂಡ ತಪ್ಪು. ಅದಕ್ಕೆ ಸೇಫ್ಟಿ ವ್ಯಾಲ್ವ್ ಅಂತ ಹೇಳ್ತೇವೆ. ಎಲ್ಲಿ ಯಾವ ತರ ಜಾಗ್ರತೆ ಮಾಡಬೇಕು, ಕ್ರಾಸ್ ಚೆಕ್ ಮಾಡಬೇಕು, ಅತಿಯಾಗಿ ಯಾರನ್ನಾದ್ರೂ ನಂಬುವಂಥದ್ದನ್ನು ಕೂಡ ಮಾಡಬಾರ್ದು. ಇದು ಎರಡನೇದು. ಮೂರನೇದು ಮುಖ್ಯವಾಗಿ ಪ್ರತಿ ಸಣ್ಣ ಮಗುವಿಗೆ ಸಣ್ಣ ಪ್ರಾಯದಲ್ಲೇ 3 ವರ್ಷದಿಂದಾನೇ ಮಗುವಿನ ದೇಹದ ಭಾಗಗಳ ಬಗ್ಗೆ, ಇದನ್ನು ಮುಟ್ಟೋದು ತಪ್ಪು, ಮುಟ್ಟಿದ್ರೆ ಪರವಾಗಿಲ್ಲ, ಇವ್ರು ಮುಟ್ಟಿದ್ರೆ ಪರವಾಗಿಲ್ಲ, ನೀನು ಮುಟ್ಟಿದ್ರೆ ನನಗೆ ಬಂದು ಹೇಳಬೇಕು ಅನ್ನೋ ವಿಚಾರವನ್ನ ಕೂಡ ಹೇಳೋದೊಂದು ಖಂಡಿತವಾಗಿ ಒಳ್ಳೇದು. ಇದಿಷ್ಟು ಬಹುಶಃ ಪೋಷಕರು ಮಾಡಬೇಕಾದಂತ ಒಂದು ಮಿನಿಮಮ್, ಅಂದ್ರೆ ಕನಿಷ್ಠತರವಾದಂತ ಒಂದು ಜಾಗೃತಿ. ಮತ್ತೆ ಇನ್ನೊಂದು ಏನಂದ್ರೆ, ಮಕ್ಕಳಿಗೆ ಅಗತ್ಯಕ್ಕಿಂತ ಅನಗತ್ಯವಾಗಿ ಮೊಬೈಲ್, ಇಂಟರ್ನೆಟ್, ಫೇಸ್ಬುಕ್, ವಾಟ್ಸಪ್ಗಳ ಅವಕಾಶ ಮಾಡಿಕೊಡಬಾರದು. ಇವತ್ತು ನಾವು ಎಷ್ಟೋ ಪ್ರಕರಣಗಳು ನೋಡಿದಾಗ ನಮ್ಗೆ ನೋವಾಗುತ್ತೆ. ಅದರ ಪರಿಣಾಮ ಪ್ರಭಾವ. ನಾವು ಲಾ ಕಾಲೇಜ್ಗೆ ಹೊರಗೆ ಬಂದ ನಂತರ ನಾವು ಮೊಬೈಲ್ ಇಟ್ಕೊಂಡದ್ದು. ನಾನು ಎಷ್ಟೋ ಪ್ರಕರಣದಲ್ಲಿ ಯಾವ್ದೆ ಏನು ಒಂದು ಅವನು ಮಿಸ್ ಕಾಲ್ ಕೊಡ್ತಾನೆ ಅಥವಾ ಆಯ್ ಅಂತ ಮೆಸೇಜ್ ಮಾಡ್ತಾನೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ದುರಂತ. ಇವ ಮಕ್ಕಳಿಗೆ ಅತಿಯಾಗಿ ಹಣ ಕೊಡೋದು, ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿದ್ರೆ ಮಕ್ಕಳನ್ನು ನಾಳೆ ನಾವು ಮಕ್ಕಳ ಆಸರೆಯಲ್ಲಿ ಬದುಕಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತೆ ಇನ್ನೊಂದು ಅವ್ರು ಮಾತಾಡ್ತಾ ಹೇಳಿದ್ರು, ಇವತ್ತು ನಾವು ಕುಟುಂಬ ಪದ್ಧತಿಯಲ್ಲಿ ಇಲ್ಲ. ಇವತ್ತು ನಾವು ಮದುವೆ ಇದ್ರೆ ಸಪರೇಟ್ ಮನೆ ಮಾಡ್ತೇವೆ, ನಾನು ನನ್ನ ಹೆಂಡತಿ ನನ್ನ ಮಗು. ಇಂತಹ ಸಂದರ್ಭದಲ್ಲಿ ನಾವು ಇಬ್ರು ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗ್ತೇವೆ, ಮಗುನ ಎಲ್ಲೋ ಬಿಡ್ತೇವೆ, ಮನೆಯಲ್ಲಿ ಬಿಡ್ತೇವೆ. ಆ ಮಗು ನಾವು ಬರುವವರೆಗೆ ಯಾರೊಟ್ಟಿಗಿರುತ್ತೆ, ಏನಿರುತ್ತೆ, ಏನ್ ಮಾಡುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಇದೆಲ್ಲ ಕೂಡ ನಾವು ಕುಟುಂಬದಲ್ಲಿ ಇದ್ದಾಗ ನಾವು ಹೊರಗೆ ಹೋದ್ರು ಕೂಡ ನಮ್ಮ ಮಕ್ಕಳನ್ನು ನೋಡ್ಲಿಕ್ಕೆ ನಮ್ಮವ್ರು ಅಂತ ಮನೇಲಿ ಇದ್ದಾರೆ. ಈಗ ಯಾರೋ ಕೆಲಸದವ್ರು ನೋಡ್ತಾರೆ, ಯಾರೋ ಬೇರೆಯವ್ರು ಬಂದು ನೋಡ್ತಾರೆ. ಆ ಮಗುನೊಟ್ಟಿಗೆ ಅವ್ರು ಹೇಗಿರ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಮತ್ತೆ ಇನ್ನೊಂದು, ಈ ಪ್ರಕರಣ ಜಾಸ್ತಿ ಆಗ್ಲಿಕ್ಕೆ ಇನ್ನೊಂದು ಮೇನ್ ಕಾರಣ ಅಂದ್ರೆ, ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ತೇವೆ, ಆ ಮಕ್ಕಳು ಸರಿಯಾಗಿ ಶಾಲೆಗೆ ಹೋಗ್ತಾ ಇದ್ದಾರಾ ಇಲ್ವಾ ಅದ್ರ ಬಗ್ಗೆ ಏನು ವಿಚಾರಿಸಿಲ್ಲ. ಈಗ ತಿಂಗಳಿಗೆ ಒಂದ್ಸರಿ ಆದ್ರೂ ಹೋಗಿ ಶಾಲೆಯಲ್ಲಿ ಕೇಳೋದು, ನನ್ನ ಮಗಳು ಎಷ್ಟು ಗಂಟೆಗೆ ಬಂದಿದ್ದಾಳೆ ಅಥವಾ ನನ್ನ ಮಗ ಎಷ್ಟು ಗಂಟೆಗೆ ಬಂದಿದ್ದಾನೆ, ಎಷ್ಟು ಗಂಟೆಗೆ ಹೊರಗೆ ಹೋಗಿದ್ದಾನೆ. ಒಂದು ಇನ್ಸಿಡೆಂಟ್ ನಾನು ನಿಮ್ಮ ಮುಂದೆ ತರ್ತೇನೆ. ಒಂದ್ಸರಿ ಶಾಲಾ ಪ್ರವಾಸ ಅಂತ ಇಡ್ತಾರೆ. ತಾಯಿ ತನ್ನ ಮಗಳನ್ನು ಪ್ರವಾಸಕ್ಕಂತ ಶಾಲೆಯ ಕಡಿವರೆಗೆ ತಂದು ಬಿಟ್ಟು ಹೋಗ್ತಾರೆ. ಸರಿ, ಆ ನಂತರ ಮಗಳು ವಾಪಸ್ ಬಂದು ಯಾರೊಟ್ಟಿಗೂ ತಿರ್ಗಾಡ್ಲಿಕ್ಕೆ ಹೋಗ್ತಾರೆ ರಾತ್ರಿ. ಶಾಲೆಯ ಅದಕ್ಕೆ ಸಂಬಂಧಪಟ್ಟವರು, ಪ್ರವಾಸಕ್ಕೆ ಸಂಬಂಧಪಟ್ಟ ಒಂದು ಟೀಮ್ ಮಾಡಿರ್ತಾರೆ. ಅವರು ಮನೆಗೆ ಫೋನ್ ಮಾಡ್ತಾರೆ, ನಿಮ್ಮ ಮಗಳು ಬರ್ಲಿಲ್ಲ ಅಂತ. ತಾಯಿ ಹೇಳ್ತಾರೆ, ನಾನು ಬಿಟ್ಟು ಬಂದಿದ್ದೇನೆ, ಶಾಲೆ ಕಡಿ ತನಕ ಬಿಟ್ಟು ಬಂದಿದ್ದೇನೆ, ಎಲ್ಲಿ ಹೋಗಿದ್ದಾರೆ ಅಂತ. ನೋಡಿ, ಇದು ದುರಂತ. ಖಂಡಿತ ಈ ಎಲ್ಲವೂ ಕೂಡ ಮಕ್ಕಳ ಅವರ ಎಲ್ಲಾ ಚಟುವಟಿಕೆಗಳನ್ನ ಪೋಷಕರು ಅಧ್ಯಯನ ಆಗಾಗ ಮಾಡ್ತಾ ಇದ್ರೆ ಬಹಳ ಒಳ್ಳೆಯದು. ಖಂಡಿತ. ಹಾಗಾಗಿ ಮತ್ತೆ ಇನ್ನೊಂದು ಸೋಷಿಯಲ್ ಮೀಡಿಯಾಸ್ನ ಕೆಲವೊಂದು ಉಪಕರಣಗಳು ಏನಿದೆ ಇವತ್ತು, ಎಲೆಕ್ಟ್ರಾನಿಕ್ಸ್, ಅದು ಕೂಡ ಮೊಬೈಲ್ ಇರ್ಬೋದು, ಕಂಪ್ಯೂಟರ್, ಲ್ಯಾಪ್ಟಾಪ್, ಟಿವಿಯಲ್ಲಿ ಬರುವಂತ ಅಶ್ಲೀಲ, ಅದನ್ನು ಕೂಡ ಮಕ್ಕಳಿಗೆ ಅವಾಯ್ಡ್ ಮಾಡಬೇಕು. ಹಾಗಾದ್ರೆ ಮಾತ್ರ, ಯಾಕಂದ್ರೆ ಮಕ್ಕಳಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಏನಾಗುತ್ತೆ ಏನು ಇದೆ ಅಂತ. ಯಾಕಂದ್ರೆ ನಮ್ಗೆ ಒಳ್ಳೇದ್ರ ಬಗ್ಗೆ ಗಮನ ಹೋಗುದು ಬಾರಿ ಕಡಿಮೆ, ಕೆಟ್ಟದ್ರ ಬಗ್ಗೆ ಬೇಗ ನಮ್ಗೆ ಹೋಗುತ್ತೆ. ಅದಕ್ಕಾಗಿ ನಾವು ನಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿದ್ರೆ, ಸರಿಯಾದ ಸಂಸ್ಕಾರದಲ್ಲಿ ಬೆಳೆಸಿದ್ರೆ ಖಂಡಿತ ಈ ಪೋಕ್ಸೋ ಆಕ್ಟಿನ ಅವಶ್ಯಕತೆ ಖಂಡಿತ ಇಲ್ಲ. ನಾವು ನಮ್ಮ ಜವಾಬ್ದಾರಿಯನ್ನು, ನಾವು ಪಾಲಕರಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ಸರಿಯಾದ ನಿಟ್ಟಿನಲ್ಲಿ ಮಾಡಲಿಲ್ಲ, ಅದಕ್ಕಾಗಿ ಪೋಕ್ಸೋ ಕಾಯ್ದೆ ಬಂತು ಅಷ್ಟೇ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಎಲ್ಲೋ ಮಕ್ಕಳು ದಾರಿ ತಪ್ತಾ ಇದ್ದಾರೆ, ಅದು ಆರೋಪಿ ಇರ್ಬೋದು ಅಥವಾ ವಿಕ್ಟಿಮ್ ಇರ್ಬೋದು. ನಾನು ಎಷ್ಟೋ ಪ್ರಕರಣದಲ್ಲಿ ನಾನು ಆಗ್ಲೇ ಹೇಳಿದ್ದೇನೆ, ಪ್ರೀತಿ ಪ್ರೇಮ ಅಂತ ಮಕ್ಕಳು ಕ್ಷಣಿಕ ಸುಖಕ್ಕಾಗಿ ತನ್ನ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅಪ್ರಾಪ್ತ ಮಕ್ಕಳು ಗರ್ಭವತಿ ಆಗ್ತಾ ಇದ್ದಾರೆ. ಇದು ದುರಂತ. ಇದಕ್ಕೆ ಕೇವಲ ಮಕ್ಕಳನ್ನು ನಾವು ದೂರಿದ್ರೆ ಇದರ ಪ್ರಯೋಜನ ಇಲ್ಲ. ನಮ್ಮ ಜವಾಬ್ದಾರಿ ತಂದೆ ತಾಯಿಯಾಗಿ ನಾವು ಏನು ಕರ್ತವ್ಯ ಮಾಡ್ಬೇಕು ಅದನ್ನು ನಾವು ಮಾಡ್ತಾ ಇಲ್ಲ ಅಷ್ಟೇ. ಒಂದು ಪಾಯಿಂಟ್ ನಾನು ಮರೆಯೋ ಮೊದಲು ಹೇಳ್ತೇನೆ. ಒಂದು ಸಾಮಾನ್ಯವಾದ ನಂಬಿಕೆ ಇದೆ, ಈ ಸೆಕ್ಷುವಲ್ ಅಫೆನ್ಸಸ್ ಎಲ್ಲೋ ಒಂದು ಕಡೆ ಮಾತ್ರ ಆಗುತ್ತೆ ಅನ್ನೋ ತರ. ಇದು ಬಡವರಲ್ಲಿ ನಡೆಯುತ್ತದೆ, ಶ್ರೀಮಂತರಲ್ಲಿ ನಡೆಯುತ್ತೆ, ಹಳ್ಳಿಯಲ್ಲಿದೆ, ಪಟ್ಟಣದಲ್ಲಿದೆ, ಗವರ್ಮೆಂಟು, ಪ್ರೈವೇಟು, ಹಾಸ್ಟೆಲ್ಗಳಲ್ಲಿ, ಎಲ್ಲಿ ಆಟೋಗಳಲ್ಲಿ, ಬಸ್ಗಳಲ್ಲಿ, ಯಾವುದೇ ಜಿಲ್ಲೆ, ಯಾವುದೇ ಸ್ಟೇಟ್ ನಲ್ಲಿ ಬಹುಶಃ ನನಗೊತ್ತಿದ್ದಾಗೆ ಈಗ ಭಾರತ ದೇಶದಲ್ಲಿ 2012 ನಂತರ
ಹತ್ರ 1 ಲಕ್ಷ ಕೇಸ್ ಆಯ್ತು ಈಗ ಆಲ್ರೆಡಿ. ವರ್ಷಕ್ಕೆ 10-12 1000 ಕೇಸ್ಗಳು ಬರ್ತಾ ಇದ್ದಾವೆ. ಅಂದ್ರೆ ಈಗ ರಿಪೋರ್ಟಿಂಗ್ ಆಗ್ತಾ ಇದೆ. ಅದರ ಅರ್ಥ ಬರೇ ಅಷ್ಟೇ ಆಗಿದೆ ಅಂತ ಅಲ್ಲ, ರಿಪೋರ್ಟಿಂಗ್ ಆಗಿರೋದು ಅಷ್ಟು, ರಿಪೋರ್ಟಿಂಗ್ ಆಗದೆ ಇರೋದು ಅದಕ್ಕೆ 10-20 ಪಟ್ಟು ಜಾಸ್ತಿ ಇದೆ. ಅಂದ್ರೆ 1 ಮಿಲಿಯನ್ ಅಥವಾ 2 ಮಿಲಿಯನ್ ಗಿಂತ ಜಾಸ್ತಿ ಕೇಸ್ಗಳು ಖಂಡಿತವಾಗಿ ಇದಾವೆ. ರಿಪೋರ್ಟಿಂಗ್ ಆಗ್ತಾ ಇಲ್ಲ ಅಷ್ಟೇ. ಎಸ್ ಸರ್, ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ, ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಬಹಳ ಮುಖ್ಯವಾದಂತಹ ವಿಚಾರ ಇದು. ಕಾನೂನು ಸ್ಪಂದನ ಕಾರ್ಯಕ್ರಮದಲ್ಲಿ ಚರ್ಚೆ ಆಗ್ತಾ ಇದೆ. ಮಕ್ಕಳ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ. ಈ ಕಾಯ್ದೆ ಬಗ್ಗೆ ಮತ್ತಷ್ಟು ನಾವು ತಿಳಿದುಕೊಳ್ಳೋಣ, ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾನೂನು ಸ್ಪಂದನದಲ್ಲಿ ವಿಶೇಷವಾಗಿ ಪೋಕ್ಸೋ ಆ್ಯಕ್ಟ್ ಬಗ್ಗೆ, ಏನು ಮಕ್ಕಳ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಅಂತೀವಿ, ಈ ಕಾಯ್ದೆ ಬಗ್ಗೆ ಸುದೀರ್ಘವಾದ ಚರ್ಚೆ ನಡೀತಾ ಇದೆ. ಇದರ ಉದ್ದೇಶವಿಷ್ಟೇ, ಈ ಒಂದು ಕಾಯ್ದೆ ಇದೆ ನಮ್ಮ ಮಕ್ಕಳಿಗೆ ಯಾವುದೇ ದೌರ್ಜನ್ಯಗಳು, ಹರಾಸ್ಮೆಂಟ್ ಪ್ರಕರಣಗಳು ಆಗದಿರಲಿ ಅನ್ನೋ ಹಿನ್ನೆಲೆಯಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗಲಿ, ಇದರ ಸದುಪಯೋಗವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಿ ಅನ್ನೋ ಉದ್ದೇಶದಿಂದ ಇದನ್ನು ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಅಗತ್ಯ ಸೇವೆಯನ್ನು ನೀಡಿದಂಥವರು ಕೂಡ ನಮ್ಮೊಟ್ಟಿಗೆ ಇವತ್ತು ಸುದೀರ್ಘವಾಗಿ ನಮ್ಮೊಟ್ಟಿಗೆ ಪಾಲ್ಗೊಂಡಿದ್ದಾರೆ. ಇನ್ನಷ್ಟು ವಿಚಾರಗಳನ್ನು ಅವರು ನಮ್ಮೊಟ್ಟಿಗೆ ಹಂಚಿಕೊಳ್ಳದಿದ್ದಾರೆ. ಬನ್ನಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಸರ್, ಬಹಳ ಮುಖ್ಯವಾಗಿ ಇವತ್ತು ಪೋಕ್ಸೋ ಆ್ಯಕ್ಟ್ ಅಂದ್ರೇನು, ಪೋಕ್ಸೋ ಆ್ಯಕ್ಟ್ನಲ್ಲಿ ಯಾವ ರೀತಿ ವಿಚಾರಣೆ ನಡೆಯುತ್ತೆ, ಅಥವಾ ಈ ಆ್ಯಕ್ಟ್ನ ಮೂಲಕವಾಗಿ ಹೇಗೆ ನ್ಯಾಯವನ್ನು ಪಡೆದುಕೊಳ್ಬೋದು, ಮತ್ತು ಇದಕ್ಕೆ ಒಳಗಾದಂಥವ್ರಿಗೆ ಏನು ಕಾಂಪನ್ಸೆನ್ಸ್ ಸಿಗೋ ಬಗ್ಗೆ, ಇದೆಲ್ಲದರ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಈ ಒಂದು ಕಾಯ್ದೆ ಇನ್ನೂ ಹೆಚ್ಚು ಪ್ರಚುರಪಡಿಸಬೇಕಾದ್ರೆ, ಸಮಾಜದಲ್ಲಿ ಹೆಚ್ಚು ಗೊತ್ತಾಗಬೇಕಾದ್ರೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಳಕೆ ಆಗಬೇಕಾದ್ರೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳ ಪಾತ್ರ ಹೇಗಿರಬೇಕು ಅನ್ನೋದೊಂದು ಮಹತ್ವವಾದ ಪ್ರಶ್ನೆ ಸರ್. ಒಳ್ಳೆ ಪ್ರಶ್ನೆ ಕೇಳಿದೆ. ಖಂಡಿತ ಸರ್. ನನ್ನ ಪ್ರಕಾರ ಕರ್ನಾಟಕ ಸರ್ಕಾರ ಮಕ್ಕಳ ಮೇಲಿನ ಲೈಂಗಿಕ ಶೋಷಣೆ, ದೌರ್ಜನ್ಯ 0 ಟಾಲರೆನ್ಸ್ ಅಂತ ಡಿಕ್ಲೇರ್ ಮಾಡಿಬಿಡ್ಬೇಕು. ಅಂದ್ರೆ ಇದನ್ನು ನಾವು ಫಸ್ಟ್ ಪ್ರಯಾರಿಟಿ ಇಲ್ಲ, ಇದನ್ನ ತಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ಇದು ಪ್ರಯಾರಿಟಿ ಮಾಡಬೇಕು. ನಂಬರ್ 2, ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಪಾಕ್ಸೋ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಬೇಕು. ಅಟ್ಲೀಸ್ಟ್ ಒಂದು 4 ಜಿಲ್ಲೆಗೆ ಒಂದು ಪಾಕ್ಸೋ ಕೋರ್ಟ್ ಬಿಗಿನಿಂಗ್ ಅಲ್ಲಿ, ಆಮೇಲೆ ಪ್ರತಿ ಜಿಲ್ಲೆಗಳಲ್ಲಿ ಸಪರೇಟ್ ಪಾಕ್ಸೋ ಕೋರ್ಟ್ ಬರಬೇಕು. ಈಗಿನ ಪಾಕ್ಸೋ ಕೋರ್ಟ್ಗಳಲ್ಲಿ 2 ದಿವಸ ಕ್ರಿಮಿನಲ್ ಕೇಸ್ ನಡೆಯುತ್ತೆ, 2 ದಿವಸ ಲೋಕಾಯುಕ್ತ ನಡೆಯುತ್ತೆ. ಅವರಿಗೆ ಟೈಮ್ ಎಲ್ಲಿದೆ? 2 ವರ್ಷ ಹೋಗುತ್ತೆ. ಇದು 2ನೇದು. 3ನೇದು ಮುಖ್ಯವಾಗಿ ಮಾಡಬೇಕಾಗಿದ್ದು, ಈಗ ಕಾಂಪ್ರಹೆನ್ಸಿವ್ ಗೈಡ್ಲೈನ್ಸ್ ಅಂತ ಮಾಡಿದ್ರು ಶಾಲೆಗಳಿಗೆ, ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಆಮೇಲೆ ಉಗ್ರಪ್ಪ ಕಮಿಟಿ ಅಂತ ಮಾಡಿದ್ರು. ಉಗ್ರಪ್ಪ ಕಮಿಟಿ ಇನ್ನೂ ಕೂಡ ಅದರ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದೆ, ಸಜೆಷನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದೆ. ಅದನ್ನು ಆದಷ್ಟು ಬೇಗ ಆ ಗೈಡ್ಲೈನ್ಸ್ ಏನಿದೆ, ಉಗ್ರಪ್ಪ ಕಮಿಟಿ ರೆಕಮೆಂಡೇಶನ್ ಇದೆ, ಅದು ಬರಲಿ. ಅದು ಬಹಳ ಬೇಗ ಗ್ರೌಂಡಲ್ಲಿ ನಮಗೆ ಎಫೆಕ್ಟಿವ್ ಆಗಬೇಕು. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಸಜೆಷನ್ ಇದೆ. ಈಗ ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರವೇ ಒಂದು ಟಾಸ್ಕ್ ಫೋರ್ಸ್, ಒಂದು ಕಾರ್ಯಪಡೆ, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗದ ಹಾಗೆ ತಡೆ ಮಾಡುವಂತ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕು. ಅದರಲ್ಲಿ DC ಅವರ ಅಧ್ಯಕ್ಷತೆಯಲ್ಲಿ SP ಅವರು, ಹಾಗೇನೆ ಎಜುಕೇಶನ್ ಡಿಪಾರ್ಟ್ಮೆಂಟ್, ಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇಷ್ಟು ಸೇರಿ, ಮತ್ತೆ ಸಂಘ ಸಂಸ್ಥೆಗಳು ಯಾರ್ಯಾರು ಆ ಏರಿಯಾದಲ್ಲಿ ಕೆಲಸ ಮಾಡ್ತಾರೆ ಇವರನ್ನು ಸೇರಿಸಿ ಇವರಿಗೆ ಆ ಇಡೀ ಜಿಲ್ಲೆಯಲ್ಲಿ ಈ ಪಾಕ್ಸೋ ಅವೇರ್ನೆಸ್ ಬರುವಂತ ಕಾರ್ಯಕ್ರಮಗಳು, ಮತ್ತೆ ಆ ಪಾಕ್ಸೋ ಕೇಸ್ಗಳಾದಾಗ ಅದಕ್ಕೆ ಬೇಕಾದಂತ ಸಪೋರ್ಟ್ ಸಿಸ್ಟಮ್ಸು, ಅಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದ ಕೆಲಸ ಇದೆ. ಅದೇನು ಉಡುಪಿಯಲ್ಲಿ ಅದು ಮೊದಲಾಗಬೇಕು ಆ ಕೆಲಸ. ಯಾಕೆಂದ್ರೆ ನಾವು ಯಾವಾಗಲೂ ಮುಂದೆ ಎಲ್ಲದರಲ್ಲಿ. ಏನು ಅಂತ ಹೇಳಿದ್ರೆ, ವರ್ಷಕ್ಕೆ ಕ್ವಾರ್ಟರ್ಲಿ ಅಂತ ಹೇಳ್ತೇವೆ, 3 ತಿಂಗಳಿಗೆ ಒಮ್ಮೆ ಆ ಕಾರ್ಯಪಡೆ ಏನಿದೆ ಕೂತ್ಕೊಂಡು ಪಾಕ್ಸೋ ಕೇಸ್ಗಳ ಬಗ್ಗೆ ರಿವ್ಯೂ ಮಾಡಬೇಕು. ಏನಾಯ್ತು ಆ 100 ಕೇಸ್ಗಳಲ್ಲಿ, ಎಷ್ಟು ಜನಕ್ಕೆ ಬೇಲ್ ಸಿಕ್ಕಿತ್ತು, ಎಷ್ಟು ಜನಕ್ಕೆ ಪನಿಷ್ಮೆಂಟ್ ಆಯ್ತು, ಎಷ್ಟು ಕಡೆ ಡೆಫಿಷಿಯನ್ಸೀಸ್ ಇದೆ, ಎಷ್ಟು ಕಡೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ಕೂತ್ಕೊಂಡು ಅದನ್ನ ಸರಿ ಮಾಡುವಂತ ಕೆಲಸ. ಇದಿಷ್ಟು ಸರ್ಕಾರ ಕೂಡಲೇ ಮಾಡಬೇಕಾದಂತ ಕೆಲಸ, ತುರ್ತು ಅಗತ್ಯ ಇದೆ. ಸಂಘ ಸಂಸ್ಥೆಗಳು ಮಾಡಬೇಕಾದದ್ದು ಬಹಳ ಇದೆ. ಯಾಕಂದ್ರೆ ಯಾವುದೇ ಒಳ್ಳೆ ಕಾರ್ಯ ಮೊದಲು ಸ್ಟಾರ್ಟ್ ಆಗುದು ಸಂಘ ಸಂಸ್ಥೆಗಳಿಂದಲೇ, ಸಾಮಾಜಿಕ ಕಳಕಳಿ ಇರುವಂತ ಸಂಘ ಸಂಸ್ಥೆಗಳಿಂದ ಸ್ಟಾರ್ಟ್ ಆಗುದು. ಅದರಿಂದ ಮೊದಲನೇದಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಕಾರ್ಯಕ್ರಮ ಒಂದು ನಮ್ಮ ಉಡುಪಿ ಜಿಲ್ಲೆ, ಮಂಗಳೂರಿನಲ್ಲಿ ಸಾಕಷ್ಟು ಇರಬಹುದು ಈಗ ಅದರ ಬಗ್ಗೆ ಮಾಹಿತಿ. ಆದರೆ ಒಂದು ಹಿಂದುಳಿದ ಜಿಲ್ಲೆಗಳನ್ನು ತಕೊಳ್ಳಿ, ಕೆಲವೊಂದು ಜಿಲ್ಲೆಗಳಲ್ಲಿ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಅದರಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಈ ಸಂಘ ಸಂಸ್ಥೆಗಳು ಹೋಗಿ ಇಂಥ ಕಾರ್ಯಕ್ರಮಗಳು ಮಾಡಬೇಕು.
ಈ ಮೀಡಿಯಾಗಳ ಮುಖಾಂತರ ಅಥವಾ ಹ್ಯಾಂಡ್ಔಟ್ಸ್ಗಳ ಮುಖಾಂತರ ಕಾರ್ಯಕ್ರಮಗಳ ಮುಖಾಂತರ ಈ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥ. ಹಾಗೆಯೇ ಈ ಲೈಂಗಿಕ ಶೋಷಣೆ ಒಳಗಾದಂಥ ಮಕ್ಕಳಿಗೆ ಸಪೋರ್ಟ್ ಸಿಸ್ಟಮ್, ಅಂದರೆ ಅವರಿಗೆ ಕೌನ್ಸಿಲಿಂಗ್ ಸರ್ವಿಸಸ್ ಬೇಕು. ನಮ್ಮ ಗೌರ್ಮೆಂಟ್ ಸಿಸ್ಟಮಲ್ಲಿ ಆ ಸಪೋರ್ಟಿಂಗ್ ಸರ್ವಿಸಸ್ ಅಷ್ಟು ಇರಲಿಕ್ಕಿಲ್ಲ. ಅದರಿಂದ ಎಲ್ಲಿ ಕಡಿಮೆ ಇದೆ ಅಲ್ಲಿ ಸಂಘ ಸಂಸ್ಥೆಗಳು ಅಂತಹ ಸಪೋರ್ಟ್ ಸಿಸ್ಟಮನ್ನು, ಕೌನ್ಸಿಲಿಂಗ್ ಸರ್ವಿಸಸ್ ಇಂಥದನ್ನೆಲ್ಲ ಮಾಡ್ಬೋದು. ಸೊ ಈ ಥರ ಸರ್ಕಾರ, ಸಂಘ ಸಂಸ್ಥೆಗಳು ಸೇರಿ, ಮತ್ತು ಮುಖ್ಯವಾಗಿ ನಾವು ಸಾರ್ವಜನಿಕರು ಏನಿದ್ದೇವೆ, ನಮಗೆ ನೀರು ಬರಲಿಲ್ಲ ಅಂದರೆ ಸರ್ಕಾರ, ರೋಡ್ ಇಲ್ಲ ಅಂದ್ರೆ ಸರ್ಕಾರ, ಎಲ್ಲವನ್ನ ಸರ್ಕಾರಕ್ಕೆ ನಾವು ಪೊಲೀಸರಿಗೆ ಬೆರಳು ತೋರಿಸ್ತೇವೆ, ಅಧಿಕಾರಿಗಳು ಬೆರಳು ತೋರಿಸ್ತೇವೆ. ಒಬ್ಬ ನಾಗರಿಕನಾಗಿ ನೀನೇನ್ ಮಾಡಿದ್ಯಾ, ನಮ್ಮ ಜವಾಬ್ದಾರಿಯನ್ನು ಮಾಡಿದೇವಾ ಅದನ್ನ ತಿಳ್ಕೊಳ್ಬೇಕು. ಇನ್ನೊಬ್ಬ ಮಗುವಿಗೆ ಆದ್ರೆ ಅದು ನನ್ನ ಮಗುವಿಗೆ ಆದಾಗೆ ಅನ್ನೋ ತಿಳ್ಕೊಳ್ಳುವ ಸಾಮಾಜಿಕ ಪ್ರಜ್ಞೆ ಇದ್ರೆ ನಮ್ಮಲ್ಲಿ ಇಂಥ ಸಮಸ್ಯೆನೇ ಇರ್ತಿರ್ಲಿಲ್ಲ. ಇವತ್ತಿಲ್ಲ. ದೇಶ ನಿನಗೇನು ಕೊಟ್ಟಿದೆ ಅಂತ ಯೋಚನೆ ಮಾಡ್ಬೇಡ, ನೀನ್ ದೇಶಕ್ಕಾಗಿ ಏನ್ ಕೊಟ್ಟಿದೆ ಆ ಯೋಚನೆ ಮಾಡಿ. ನಾವೆಲ್ಲವನ್ನೂ ಸರ್ಕಾರಕ್ಕೆ ನಾವು ದೂರ್ತೇವೆ. ಅಲ್ಲ, ಕೆಲವು ಬಾರಿ ಕೆಲವರು ಹೇಳ್ತಾರೆ ನಾವು ತೆರಿಗೆಯನ್ನ ಕೊಡ್ತೇವೆ, ಸರ್ಕಾರ ನಮಗೆ ರಸ್ತೆಯನ್ನ ಕೊಡಬೇಕು, ಕುಡಿಯುವ ನೀರನ್ನ ಕೊಡಬೇಕು, ನಮಗೆ ರಕ್ಷಣೆಯನ್ನ ಕೊಡಬೇಕು. ಜವಾಬ್ದಾರಿ ಸರ್ಕಾರದಿದೆ, ಸರ್ಕಾರಕ್ಕಿದೆ. ನಾವು ಎಸ್ ಸರ್, ಸರ್ಕಾರಕ್ಕೆ ನಾವು ಎಷ್ಟು ಭದ್ರಾಗಿರ್ಬೇಕು ಅಂತಕ್ಕಂಥದ್ದು ಕೂಡ. ಈಗ ಸರ್ಕಾರಕ್ಕೆ ಭ್ರಷ್ಟಾಚಾರವನ್ನ ಕಲಿಸುವವರು ನಾವು. ಈಗ ಭ್ರಷ್ಟಾಚಾರದ ಬಗ್ಗೆ ನಾವು ಸಾಕಷ್ಟು ಮಾತನಾಡ್ತೇವೆ. ಸರ್ಕಾರದ ಅಧಿಕಾರಿಗಳಿಗೆ ನಾವು ಹಣವನ್ನ ಕೊಡ್ತೇವೆ, ಅದಕ್ಕಾಗಿ ಕೆಲಸ ನಾವು ಬೇಗ ಕೊಡ್ತೇವೆ. ಹೌದು, ನಮ್ಮ ಅವರನ್ನು ದೂರ್ತೇವೆ. ಇಲ್ಲ, ಏನು ಭ್ರಷ್ಟಾಚಾರ ಇದೆ ನಮ್ಮ ಸರ್ಕಾರದಲ್ಲಿ, ಇನ್ನೂ ಸರಿ ಹೋಗ್ಲಿಲ್ಲ, ಅದರಲ್ಲಿ ಪಾಲುದಾರ ನಾವು ಅನ್ನೋದನ್ನ ನಾವು ಮರ್ತು ಬಿಡ್ತೇವೆ. ಹಾಗಾಗಿ ಸಮಾಜದ ಒಳಿತಿನಲ್ಲಿ ಕೂಡ ನಮ್ಮ ಪಾಲುದಾರಿಕೆ ಇದ್ದೇ ಇರ್ತದೆ. ಅದು ಎಲ್ಲಾ ವರ್ಗದವರು, ಪತ್ರಿಕೋದ್ಯಮದವರಾಗಿರ್ಬೋದು, ಈ ಒಂದು ನ್ಯಾಯಾಂಗದ ಕೆಲಸಗಾರರಾಗಿರ್ಬೋದು, ಅಥವಾ ಈ ಎಲ್ಲ ರಾಜ್ಯಾಂಗದ ಎಲ್ಲ ವರ್ಗದವರು ಬಂತು. ಅದರಲ್ಲಿ ಸಾಮಾಜಿಕವಾಗಿ ನಮ್ಮ ಆದ್ಯವಾದ ಕರ್ತವ್ಯವನ್ನು ನಾವು ಮಾಡ್ತಿದ್ರೆ ಆದಷ್ಟು ಕಡಿಮೆ ಆಗಬಹುದೇನೋ. ಮತ್ತೆ ನನ್ನ ಪ್ರಕಾರ ಮನೆ ಮೊದಲ ಪಾಠಶಾಲೆ, ಜನನಿ ಮೊದಲ ಗುರು. ಎಲ್ಲೋ ನಾವು ನಮ್ಮ ತಾಯಿ ಅಥವಾ ತಂದೆ ಸರಿಯಾದ ಕೆಲಸ, ಮಕ್ಕಳ ಬಗ್ಗೆ ಜಾಗ್ರತೆ ವಹಿಸ್ತಾ ಇಲ್ಲ. ನಂಗೆ ಒಂದು ಘಟನೆ ಒಂದು ನೆನಪಿಗೆ ಬರ್ತದೆ. ತಮ್ಗೆ ಗೊತ್ತಿರ್ಬೋದು, ಥಾಮಸ್ ಆಲ್ವಾ ಎಡಿಸನ್. ಅವನು ಸಣ್ಣವ ಇರುವಾಗ ಬುದ್ಧಿಮಾಂದ್ಯ ಅಂತ ಶಾಲೆಯಿಂದ ಹೊರ ಕಳಿಸ್ತಾರೆ, ಮನೆ ಕಳಿಸುವಾಗ ಒಂದು ಚೀಟಿ ಕೊಡ್ತಾರೆ. ಆ ಚೀಟಿಯನ್ನು ನಿನ್ನ ತಾಯಿಗೆ ಕೊಡು ಅಂತ, ನೀನು ಓದ್ಬೇಡ, ನಿನ್ನ ತಾಯಿಗೆ ಕೊಡು ಅಂತ. ತಾಯಿ ನೋಡ್ತಾರೆ, ತಾಯಿ ನೋಡಿ ಹೇಳ್ತಾರಂತೆ, ಮಗ ನೀನ್ ತುಂಬಾ ಬುದ್ಧಿವಂತಂತೆ, ನಿಂಗೆ ಆ ಶಾಲೆಯಲ್ಲಿ ಕಲಿಸ್ಲಿಕ್ಕೆ ಆಗುದಿಲ್ಲಂತೆ, ಅದಕ್ಕಾಗಿ ನಿಮ್ ಮನೆಯಲ್ಲಿ ಕಲಿಸು ಅಂತ ಕಲಿಸಿದ್ದಾರೆ ಅಂತ. ಸರಿ, ಆ ಥಾಮಸ್ ಆಲ್ವಾ ಎಡಿಸನ್ ಜಗತ್ತಿನ ಶ್ರೇಷ್ಠ ವಿಜ್ಞಾನಿಯಾಗಿ ಬೆಳೆದಾಗ ಆ ತಾಯಿ ತೀರಿ ಹೋದ ನಂತರ ತಾಯಿಯ ಪೆಟ್ಟಿಗೆಯನ್ನು ತೆಗೆದು ನೋಡ್ತಾನೆ. ಆ ಪೆಟ್ಟಿಗೆ, ಆ ಚೀಟಿ ನೋಡ್ತಾನೆ. ಆ ಚೀಟಿಯಲ್ಲಿ ಏನಿತ್ತಂದ್ರೆ, ನಿಮ್ಮ ಮಗ ಬುದ್ಧಿಮಾಂದ್ಯ, ಅವನಿಗೆ ನಮ್ಮ ಶಾಲೆಯಲ್ಲಿ ಕಲಿಸಲಿಕ್ಕೆ ಆಗುದಿಲ್ಲ, ಅದಕ್ಕಾಗಿ ನಾವು ವಾಪಸ್ ಕಳಿಸ್ತಿದ್ದೇವೆ ಅಂತ ಹೇಳ್ತಾರೆ. ಒಬ್ಬ ಬುದ್ಧಿಮಾಂದ್ಯ ಮಗನನ್ನು ಜಗತ್ತಿನ ಶ್ರೇಷ್ಠ ವಿಜ್ಞಾನಿಯಾಗಿ ಮಾಡ್ಲಿಕ್ಕೆ ಒಂದು ತಾಯಿಗೆ ಆಗುವುದಾದ್ರೆ ನಮ್ಮ ಮಕ್ಕಳು ನಾವು ಯಾಕೆ ಸರಿ ದಾರಿಗೆ ತರಲಿಕ್ಕೆ ಆಗುದಿಲ್ಲ ಅಲ್ವಾ? ನಮ್ಗೆ ಈಗ ಹಿಂದಿನ ಹಾಗೆಲ್ಲ, ಹಿಂದೆ ಒಂದು ಮನೆಯಲ್ಲಿ 8-9 ಮಕ್ಕಳು ಇದ್ರು, ಈಗ 2 ಮಕ್ಕಳನ್ನು ನಾವು ಸರಿಯಾಗಿ ಸಾಕ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಹಿಂದೆ 8-9 ಮಕ್ಕಳನ್ನು ತಂದೆ ತಾಯಿಯವರು ಹೇಗೆ ನೋಡಿರ್ಬಹುದು ಎಂಬ ಪ್ರಶ್ನೆ ನಾವು ಅವಲೋಕಿಸಬೇಕಾಗುತ್ತೆ. ಖಂಡಿತ. ಎಲ್ಲೋ ನಾವು ತಪ್ತಾ ಇದ್ದೇವೆ, ಅದಕ್ಕಾಗಿ ನಮ್ಮ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಷ್ಟೇ, ಮತ್ತೆ ಏನಿಲ್ಲ. ಸರ್, ಬಹಳ ಮುಖ್ಯವಾದ ವಿಚಾರ ಇದು. ಯಾಕಂದ್ರೆ ಅಂತಹ ಒಂದು ಶಾಲೆಯಿಂದಲೇ ಹೊರ ಹಾಕಿದಂತ ವಿದ್ಯಾರ್ಥಿಯನ್ನ ಶ್ರೇಷ್ಠವಾದಂತ ವಿಜ್ಞಾನಿಯನ್ನಾಗಿ ನಿರ್ಮಾಣ ಮಾಡುವಲ್ಲಿ ಆ ತಾಯಿ ಪಾತ್ರ ಬಹಳ ಮುಖ್ಯ. ಅದು ಬಿಡಿ, ನಾವು ಶಿವಾಜಿ ಮಹಾರಾಜ್ ಕತೆ ತಕೊಳ್ಳಿ, ಮಹಾತ್ಮ ಗಾಂಧೀಜಿಯವರ ಇದು ತಕೊಳ್ಳಿ, ಎಲ್ಲವೂ ಕೂಡ ಮನೆಯಿಂದಲೇ ಅಲ್ವಾ? ಎಲ್ಲೋ ನಾನು ಆಗ್ಲೇ ಹೇಳಿದ್ದೆಲ್ಲ, ಮಕ್ಕಳಿಗೆ ಅಗತ್ಯಕ್ಕಿಂತ ಜಾಸ್ತಿಯಾಗಿ ಹಣ ಕೊಡಬೇಡಿ. ಮಕ್ಕಳಿಗೆ ಅಗತ್ಯಕ್ಕಿಂತ ಜಾಸ್ತಿಯಾಗಿ ಫೇಸ್ಬುಕ್, ಇಂಟರ್ನೆಟ್, ವಾಟ್ಸ್ಆಪ್ ಕೊಡ್ಬೇಡಿ. ನೀವು ಜಸ್ಟ್, ನಾನು ಹೇಳುದಿಷ್ಟೇ, ಕಾಲೇಜ್ ಬಿಟ್ಟ ನಂತರ ಅಥವಾ ನೀವು ಜಸ್ಟ್ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿ, ನಿಮ್ಗೆ ಗೊತ್ತಾಗುತ್ತೆ. ಮೊಬೈಲ್ ಅಲ್ಲಿ ಮಾತಾಡ್ತಾರೆ ಮಕ್ಕಳು, ಯಾರ ಹತ್ರ? ತಂದೆ ತಾಯಿ ಹತ್ರ ಖಂಡಿತ ಅಲ್ಲ. ಹಾಗಾದ್ರೆ ಯಾರ ಹತ್ರ? ನಾವು ನಮ್ಮ ಮಕ್ಕಳನ್ನು ನಾವು ಹಾಳು ಮಾಡ್ತಾ ಇದ್ದೇವೆ, ಅಷ್ಟು ಮಾತ್ರ ನಾನು ಹೇಳ್ಬೋದು. ಎಸ್ ಸರ್, ಆ ಒಂದು ದಾರಿಯಲ್ಲಿ ಅಥವಾ ವಿಚಾರದಲ್ಲಿ ನೋಡುವಾಗ ಈ ಭಾಗದಲ್ಲಿ ಒಂದಷ್ಟು ಉತ್ತಮವಾದ ಬೆಳವಣಿಗೆಗಳು ನನಗೆ ಕಂಡು ಬಂದಿದೆ ಸರ್. ಕೆಲವು ತಮ್ಮ ಶಾಲೆಯ ಅವಧಿಯ ನಂತರ ಕ್ಲಾಸಿಕಲ್ ಡ್ಯಾನ್ಸನ್ನು ಕಲಿತಕ್ಕಂಥ ಹವ್ಯಾಸಗಳು, ಅಥವಾ ಕೆಲವೊಂದು ಬರವಣಿಗೆಯನ್ನು ಮಾಡ್ತಕ್ಕಂಥ ಹವ್ಯಾಸಗಳು, ಸಾಹಿತ್ಯದಲ್ಲಿ ತೊಡಗಿಕೊಳ್ತಕ್ಕಂಥ ಹವ್ಯಾಸಗಳು, ಯಕ್ಷಗಾನದಂಥ ಒಂದು ವಿಶೇಷವಾದಂಥ ಕಲೆಯನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು, ಅಥವಾ ಗಿಡ ಮರಗಳನ್ನು ನೆಡ್ಲಿಕ್ಕೆ ಹೋಗೋದು, ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತೋದು, ಇಂಥವರ ಒಂದು ಟ್ರಸ್ಟ್ಗಳಲ್ಲಿ ಹೋಗಿ ಸಣ್ಣ ಪುಟ್ಟ ಸೇವೆಯನ್ನು ಮಾಡ್ತಕ್ಕಂಥದ್ದು, ಅವರೊಟ್ಟಿಗೆ ಪಾಲ್ದಾರರಾಗ್ತಕ್ಕಂಥದ್ದು, ಇವತ್ತಿನ ಕೆಲವೊಂದು ಯಂಗ್ ಜನರೇಷನ್ ಅಲ್ಲಿ ಅಲ್ಲಲ್ಲೇ ಬೆಳವಣಿಗೆ ಖುಷಿಯ ಸಣ್ಣ, ಇನ್ನು 18 ವಯಸ್ಸಿಗಿಂತ ಕೆಳಗಿನವರೇ ತುಂಬಾ ಈ ರೀತಿಯಾದಂಥ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಇದು ಕೂಡ
ಒಳ್ಳೆ ಉತ್ತಮವಾದಂಥ ಬೆಳವಣಿಗೆ ಏನು ಅಂತ, ಇದು ರಾಜ್ಯದಾದ್ಯಂತ ಈ ರೀತಿಯಾದ ಬೆಳವಣಿಗೆ ಆದರೆ ಮುಂದೆ ನಾವು ಅಂದ್ಕೊಂಡಂಥ ಉತ್ತಮವಾದಂಥ ಸಾಮಾಜಿಕ ಪರಿಸರ ಏನಾದರೂ ಸ್ವಲ್ಪ ಬೆಳವಣಿಗೆ ಆಗ್ಬೋದು ಅನ್ನೋ ನಿರೀಕ್ಷೆ ಕೂಡ ಇದೆ ಅಂತಕ್ಕಂಥದ್ದು ಸರ್. ಮತ್ತೆ ಎಸ್ ಸರ್, ಇನ್ನೊಂದು ಯಾವುದೋ ಒಂದು ಘಟನೆ ಆದಾಗ ಜನ ಪ್ರತಿಭಟನೆ ಮಾಡ್ತಾರೆ. ಖಂಡಿತ ಪ್ರತಿಭಟನೆ ಅವರಿಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಂತ ರೈಟ್, ಅದರಲ್ಲಿ ಏನೂ ಡೌಟ್ ಇಲ್ಲ. ಆದ್ರೆ ಪ್ರತಿಭಟನೆ ಮಾಡ್ತಾರೆ, ಪೊಲೀಸ್ ಇಲಾಖೆ ಸರಿಯಾದ ಕ್ರಮ ತೆಗೆದುಕೊಳ್ಳುವುದಿಲ್ಲ, ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗುದಿಲ್ಲ, ಏನೋ ಪ್ರತಿಭಟನೆ, ರಸ್ತೆ ತಡೆ, ಅದು ಇದೆಲ್ಲ ಮಾಡ್ತಾರೆ. ಆದ್ರೆ ಎಲ್ಲೂ ಕೂಡ ನನ್ನ ಮಕ್ಕಳನ್ನು ನಾನು ಸರಿಯಾಗಿ ಬೆಳೆಸಿದ್ದೇನಾ ಅಂತ ಆ ಬಗ್ಗೆ ಪ್ರಶ್ನೆ ಮಾಡಲ್ಲ. ಎಸ್ ಸರ್, ಇದನ್ನ ಕೇಳುವಾಗ ನನಗೆ ಒಂದು ಬಹಳ ಮುಖ್ಯವಾಗಿ ನೆನಪಾಗುತ್ತೆ ಸರ್. ಇವತ್ತು ಎಲ್ಲರ ಮನೆಯಲ್ಲೂ ಕೇಂದ್ರ ಕುಟುಂಬ ಪದ್ಧತಿ ಅಥವಾ ವಿಭಕ್ತ ಕುಟುಂಬ ಪದ್ಧತಿ ಅಂದರೆ ಮಗು ಒಂದೇ ಮಗು ಅಥವಾ ಇಬ್ಬರೇ ಮಕ್ಕಳು, ಆ ಒಂದೇ ಮಗು ಅನ್ನೋ ಒಂದು ಪ್ರೀತಿಯಿಂದ ಹೆಚ್ಚಿನ ಅವಕಾಶಗಳನ್ನ ಮಾಡಿಕೊಡೋದು, ಮಗು ಹೆಚ್ಚಿನ ಸೌಲಭ್ಯವನ್ನು ಕೊಡೋದು, ನಾನು ಬಂದಂತ ಕಷ್ಟ ನನ್ನ ಮಗುವಿಗೆ ಬರಬಾರ್ದು ಅನ್ನೋದು ಹೆಚ್ಚಿನ ಸುಖವನ್ನ ಕೊಡ್ತಕ್ಕಂಥದ್ದು. ನಾನು ಕಷ್ಟಪಟ್ಟು ಬೆಳೆದಿದ್ದು ನನ್ನ ಮಗ ಚೆನ್ನಾಗಿರಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬೆಳೀತಾ ಬೆಳೀತಾ ಇವರು ಹೆಚ್ಚು ಪ್ರೀತಿಯನ್ನ ಕೊಡೋದ್ರಿಂದ ಅದು ಎಲ್ಲೋ ಒಂದ್ ಕಡೆ ದುರುಪಯೋಗ ಆಗುತ್ತೆ, ಎಲ್ಲೋ ಅದೊಂದು ದುರುಪಯೋಗ. ಖಂಡಿತ ನೀವು ಮೊದ್ಲಿಗೆ ಹೇಳಿದ್ರಿ, ಎಸ್ ಸರ್, ಈ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆದ್ರೆ ಎಲ್ಲ ಫೋಟೋ ತೆಗಿತಾರೆ, ನೋಡ್ತಾರೆ, ಹೆಲ್ಪ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಒಬ್ರು. ಇದು ನಮ್ಮ ಸಾಮಾಜಿಕ ಮನಸ್ಥಿತಿಯನ್ನು ತೋರಿಸ್ತದೆ. ಸೊ ಮುಖ್ಯವಾಗಿ ಶಾಲೆಗಳಲ್ಲಿ, ಮನೆಗಳಲ್ಲಿ ಆಗ್ಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ಒಂದು ಸಣ್ಣ ಮಗುವಿನಿಂದಲೇ ಅದಕ್ಕೆ ಹೋಗ್ಬೇಕು. ನೋವು ಅಂದ್ರೆ ಎಲ್ಲರಿಗೂ ಒಂದೇ, ಆ ನೋವು ನನ್ನದೇ, ಎಂಪತಿ ಅಂತ ಹೇಳ್ತೇವೆ. ಅದನ್ನ ಹೇಳ್ಕೊಟ್ರೆ ಆ ಮಾಡುವವನು ಯಾರು ಅಕ್ಯೂಸ್ಡ್ ಈ ತರ ಲೈಂಗಿಕ ಶೋಷಣೆ ಮಾಡ್ತಾನೆ ಅಥವಾ ದೌರ್ಜನ್ಯ ಮಾಡ್ತಾನೆ ಅವನು ಅಂಥವರು ಇರೋದಿಲ್ಲ, ಅಥವಾ ಪಕ್ಕನೆ ಅಂಥದ್ದು ಆದರೂ ಕೂಡ ಅದು ಬೇರೆಯವರು ಜವಾಬ್ದಾರಿ ತಗೊಂಡು ಇನ್ಫಾರ್ಮ್ ಮಾಡ್ತಾರೆ ಅಥವಾ ಅದಕ್ಕೆ ಬೇಕಾದಾಗ ಮಾಡ್ತಾರೆ. ಇದು ಮಾಡಲೇಬೇಕಾದಂತ ಕೆಲಸ. ಎರಡನೇದು, ಶಾಲೆಗಳಿಗೂ ಒಂದು ಜವಾಬ್ದಾರಿ ಇದೆ. ಶಾಲೆಗಳಲ್ಲಿ ಬರೇ ಇವತ್ತು ಅರ್ಧಕ್ಕರ್ಧ ವ್ಯಾಪಾರೀಕರಣವೇ ಆಗ್ಬಿಟ್ಟಿದೆ. ಒಂದು ಶಾಲೆಯಲ್ಲಿ ಬಿಲ್ಡಿಂಗ್ಸ್ ಎಲ್ಲ ದೊಡ್ಡದಾಗಿರ್ತದೆ, ದೊಡ್ಡ ದೊಡ್ಡ ಬ್ರ್ಯಾಂಡ್ ಇರುತ್ತೆ, ಆದ್ರೆ ಒಳಗಡೆ ಏನಿದೆ ಮಗುವಿ ಆಕ್ಚುಲಿ ನಿಮ್ಮ ಟೆಕ್ನಾಲಜಿ ಎಲ್ಲ ಇದ್ರೂ ಕೂಡ, ಈಗ ಬೆಂಗಳೂರಿನಲ್ಲಿ ಆದಂತ ಒಂದು ಲೈಂಗಿಕ ಶೋಷಣೆ ಹೇಗಿತ್ತು ಅಂದ್ರೆ, CCTV ಇತ್ತು, CCTV ತಪ್ಪಿಸಿ ಆ ಅಟೆಂಡರ್ ಆ ಮಗುವನ್ನ ಕರ್ಕೊಂಡು ಲ್ಯಾಬಿನೊಳಗೆ ಕರ್ಕೊಂಡೋಗಿ ಶೋಷಣೆ ಮಾಡಿದ್ದಾರೆ. ನೋಡಿ ಸರ್ ಹೇಗಿದೆ ಅಂದ್ರೆ ಶಾಲೆಗಳಿಗೂ ಕೂಡ ಒಂದು ಬದ್ಧತೆ ಇದೆ. ಮಕ್ಕಳನ್ನ ಯಾವ ತರ ಸುರಕ್ಷಿತವಾಗಿಡ್ಬೋದು, ಎಲ್ಲೆಲ್ಲಿ ಸಮಸ್ಯೆ ಆಗ್ಲಿಕ್ಕೆ ಚಾನ್ಸ್ ಇದೆ, ಬಸ್ಗಳಲ್ಲಿ, ಟಾಯ್ಲೆಟ್ಗಳಲ್ಲಿ, ಇಂತ ಅದನ್ನ ಒಂದು ಸುರಕ್ಷಾ ಸಮಿತಿ ಮತ್ತೆ ಸುರಕ್ಷಾ ಒಂದು ಪಾಲಿಸಿ ಅಂತ ಹೇಳ್ತೇವೆ ಅಥವಾ ನೀತಿ, ಅದನ್ನು ರೂಢಿಸ್ಕೊಳ್ಬೇಕು. ಮತ್ತೆ ಅದನ್ನು ಚೆಕ್ ಮಾಡುವಂತ ಒಂದು ವ್ಯವಸ್ಥೆ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಇರಬೇಕು. ಎಸ್ ಸರ್, ಇವತ್ತು ಸಾಕಷ್ಟು ಸುದೀರ್ಘವಾಗಿ ಸಾಕಷ್ಟು ವಿಚಾರಗಳನ್ನು ಒಂದು ಪೋಸ್ಕೋ ಆ್ಯಕ್ಟ್ ಬಗ್ಗೆ ತಾವು ಇದುವರೆಗೆ ಹಂಚಿಕೊಂಡ್ರೆ, ಅದರಲ್ಲಿ ಮುಖ್ಯವಾಗಿ ಯಾಕೆ ಇದರ ಅಗತ್ಯತೆ ಏನಿತ್ತು, ಪೋಕ್ಸೋ ಆ್ಯಕ್ಟ್ ಅಂದರೆ ಏನು, ಇದನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಮತ್ತು ಇದಕ್ಕೆ ಕಾನೂನು ಯಾವ ರೀತಿ ಸಪೋರ್ಟ್ ಮಾಡ್ತದೆ, ಕಾಂಪನ್ಸೇಷನ್ಸ್ ಇರಲಿ, ಬೇಲ್ ಇರಲಿ, ಇನ್ನೊಂದು ಅಪರಾಧಿಗೆ ಶಿಕ್ಷೆ ಕೊಡೋದಾಗಲಿ, ಎಲ್ಲ ವಿಚಾರಗಳ ಬಗ್ಗೆ ಕಾನೂನಾತ್ಮಕವಾಗಿ ತಾವು ಮತ್ತು ಸಾಮಾಜಿಕ ವಲಯದಲ್ಲಿ ಇಬ್ಬರೂ ಕೂಡ ಬಹಳ ಮುಖ್ಯವಾದಂಥ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹೇಳಿಕೊಟ್ರಿ, ಅದರ ಮಾರ್ಗದರ್ಶನವನ್ನು ನೀಡಿದ್ರಿ. ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮ್ಮಿಬ್ಬರಿಗೂ ಕೂಡ ಬಹಳ ವಿಶೇಷವಾಗಿ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ ಸರ್. ನಮಸ್ಕಾರ. ಎಸ್ ವೀಕ್ಷಕರೇ, ಬಹಳ ಮುಖ್ಯವಾಗಿ ಇವತ್ತಿನ ಕಾನೂನು ಸ್ಪಂದನ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಬಹಳ ಮುಖ್ಯವಾಗಿ ಮಕ್ಕಳ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಇದರಲ್ಲಿ ಇಬ್ಬರು ವಿಶೇಷವಾದಂಥ ಗಣ್ಯ ವ್ಯಕ್ತಿಗಳು, ಈ ಒಂದು ಉಡುಪಿ ಭಾಗದಲ್ಲಿ SPP ಅವರು ಏನು ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡಿದ್ರು ಈ ಒಂದು ಕಾನೂನಿನ ಪರವಾಗಿ, ಜೊತೆಗೆ ಈ ಕಾನೂನನ್ನು ಹೆಚ್ಚು ಪ್ರಚುರಪಡಿಸುವಲ್ಲಿ ತಮ್ಮ ವೃತ್ತಿಯೊಂದಿಗೆ ಪ್ರವೃತ್ತಿಯಾಗಿ ಸಾಮಾಜಿಕ ಕಳಕಳಿಯಿಂದ ಹೆಚ್ಚು ಪ್ರಸಾರವನ್ನು ಮಾಡಿದಂಥ ಡಾಕ್ಟರ್ ಸತೀಶ್ ನಾಯ್ಕ್ ಅವರು ಕೂಡ ಪಾಲ್ಗೊಂಡು ಸಾಕಷ್ಟು ಸಲಹೆಗಳನ್ನು ನೀಡಿದರು. ತಮಗೆ ಇನ್ನೂ ಕೂಡ ಈ ಬಗ್ಗೆ ಏನಾದರೂ ನೇರವಾಗಿ ಪ್ರಶ್ನೆಯನ್ನು ಕೇಳಲಿಕ್ಕೆ ತೊಡಕಿದ್ದಲ್ಲಿ, ಸಂಶಯವಿದ್ದಲ್ಲಿ ಅವರು ಕಚೇರಿಗಳಿಗಾಗಿರ್ಬೋದು ಅಥವಾ ಅವ್ರನ್ನ ಭೇಟಿ ಮಾಡಿ ತಾವು ಆ ಬಗ್ಗೆ ಸಲಹೆಗಳನ್ನು ಪಡೆದುಕೊಳ್ಬೋದು, ಅಭಿಪ್ರಾಯಗಳನ್ನು ಸಂಗ್ರಹಿಸಿಕೊಳ್ಬೋದು. ಆ ಬಗ್ಗೆ ಏನಾದರೂ ತಮಗೆ ಅಗತ್ಯ ಮಾರ್ಗದರ್ಶನವಿದ್ದರೆ ಖಂಡಿತವಾಗ್ಲೂ ಅವರು ಕೊಡಲಿಕ್ಕೆ ಸಿದ್ಧರಿರ್ತಾರೆ. ನಮ್ಮ ವಾಹಿನಿಯ ಮೂಲಕ ಕೂಡ ಅವರನ್ನು ತಾವು ಸಂಪರ್ಕ ಮಾಡಬಹುದು. ಇಷ್ಟೆಲ್ಲವೂ ಇರ್ತದೆ. ಇದೇ ಇವತ್ತಿನ ವಿಶೇಷ, ಇದೇ ಇವತ್ತಿನ ಕಾನೂನು ಸ್ಪಂದನದ ಬಹಳ ಮುಖ್ಯವಾದಂಥ ಕಳಕಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ TV. ನಮಸ್ತೆ.